मयूराधमाधव कुञ्ज विहारी जयुराधमाधव कुञ्ज विहारी जयु गोपी जनवल्लभा गिरिवरदारी जयु गोपी जनवल्लभा गिरिवरदारी यशोदनन्दन व्रजजनरञ्जन यशोदनन्दन व्रजजनरञ्जन यमुनातीरा वनचारी यमुनातीरा वनचारी जयुराधमाधवा कुञ्ज विहारी जयुराधमाधवा कुञ्ज विहारी हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण कृष्ण हरे 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 राम हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्
वन्देऽहं श्रीगुरुश्रीयुतपदकमलं श्रीगुरून् श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश हे कृष्ण करुणा सिन्धु दीनबन्धो जगत्पते गोपीश गोपिकान्त राधाकान्त नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणि प्रचारिणि निर्विशेष शून्यवादि पाश्यतदेशतारिणि जयो श्रीकृष्ण चैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द हरे कृष्ण 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 हरे हरे ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ನನ್ನ ಹೆಸರು ಗೀತಾ ಮೋಹನ್ ಅಂತ. ಈಗ ನೆಕ್ಸ್ಟ್ ಯೂನಿಟ್ ಅಂದ್ರೆ 2ನೇ ಮಾಡ್ಯೂಲ್ ನಾ ಮಾಡ್ತಿದ್ದೀನಿ 7ರಿಂದ 12ನೇ ಅಧ್ಯಾಯದವರೆಗೆ. ಮೊದಲಿಗೆ ನಾನು ಶುಭ ಮಾತಾಜಿ, ನೀವು ಕೋ-ಹೋಸ್ಟ್ ಅಲ್ವಾ? ಹರೇ ಕೃಷ್ಣ. ಮಾಡಿದೀರಾ ಮಾತಾಜಿ ಹೋಸ್ಟ್ ನನ್ನ? ಮಾತಾಜಿ ಅಂದ್ರೆ ನೀವು ಅಟೆಂಡೆನ್ಸ್ ಲಿಂಕ್ ಅಲ್ಲಿ ಆಗ್ತಿರಲ್ಲ ಮಾತಾಜಿ? ಹಾ ಮಾತಾಜಿ, ಹೌದಾ? ಓಕೆ, ಮಾತಾಜಿ ಪಂಚಾಂಗ ಹರೇ ಕೃಷ್ಣ, ಪಂಚಾಂಗ ಪ್ರಣಾಮಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಮೊದಲಿಗೆ ನಾನು ನಿಮ್ಮೆಲ್ಲರಲ್ಲಿ ಒಂದೇ ಒಂದು ಕೇಳ್ಬೇಕು, ಏನು ಅಂತಂದ್ರೆ ನೀವು ಲೆವೆಲ್ 2 ಲೆವೆಲ್ 3 ಮಾಡಿದೀರಾ ಇದಕ್ ಮೊದಲು? ಹರೇ ಕೃಷ್ಣ. Yes, ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಮಾಡಿದೀರಾ? Yes, ಮಾತಾಜಿ. ಇದು ಲೆವೆಲ್ 2 ಆಗಿದೆ ಮಾತಾಜಿ. ಲೆವೆಲ್ 3 ಎಕ್ಸಾಮ್ ಇವಾಗ ಇನ್ನೊಂದು ಉಪದೇಶಾಮೃತ ಮತ್ತೆ ಈಶೋಪನಿಷತ್ತು ಒಂದು ವೀಕ್ ಇದೆ ಮಾತಾಜಿ. ಅಂದ್ರೆ ನೀವು ಲೆವೆಲ್ 2 ಲೆವೆಲ್ 3 ನಲ್ಲಿ ಅಸೈನ್ಮೆಂಟ್ಸ್ ಎಲ್ಲ ಕಳಿಸ್ತಿದ್ರ? ಆಗಿದೆ Yes, ಮಾತಾಜಿ. ಕಳ್ಸಿದೀವಿ ಮಾತಾಜಿ. ಕಳಿಸಿದೇವ ಮಾತಾಜಿ. ಮತ್ತೆ ಹರೇ ಕೃಷ್ಣ ಮಾತಾಜಿ. ನಂದು ಲಾಸ್ಟ್ ಇಯರ್ ಇದು ಲೆವೆಲ್ 3 ಎಲ್ಲ ಎಕ್ಸಾಮ್ಸ್ ಅಸೈನ್ಮೆಂಟ್ಸ್ ಎಲ್ಲ ಆಗಿತ್ತು ಮಾತಾಜಿ. ಯೂನಿಟ್ 1 ಮಾತ್ರ ಪೆಂಡಿಂಗ್ ಇತ್ತು. ಅದು ಈ ಸಲ ಈಗ ಮಾಡ್ಕೊಂಡೆ, ಬಟ್ ಸರ್ಟಿಫಿಕೇಟ್ ಏನು ನಂಗೆ ಸಿಕ್ಕಿಲ್ಲ ಮಾತಾಜಿ. ಯೂನಿಟ್ 2, 3, 4, 5 ಎಲ್ಲ ಎಕ್ಸಾಮ್ಸ್ ಅಸೈನ್ಮೆಂಟ್ಸ್ ಆಗಿದೆ. ಲಾಸ್ಟ್ ಇಯರ್ ಆಗಿದೆ ಮಾತಾಜಿ ನಂದು. ಮಾತಾಜಿ ಅದ ಟೀಚರ್ ಯಾರಿದ್ರು ಮಾತಾಜಿ ಅವಾಗ? ಸುಬುದ್ಧಿ ಪ್ರಭುಜಿಯವ್ರ ಹತ್ರ ಮಾಡಿದೆ ಮಾತಾಜಿ. ನಾನು ಲೆವೆಲ್ 2 ಲೆವೆಲ್ 3 ಎರಡೂನು. ನೀವು ಅವ್ರನ್ನೇ ಕೇಳ್ಬೇಕಾಗತ್ತೆ ಮಾತಾಜಿ, ಯಾಕಂದ್ರೆ ಅವ್ರ ಹತ್ರ ಇರುತ್ತೆ ನಿಮ್ದು ರೆಕಾರ್ಡ್ಸ್ ಎಲ್ಲ. ಅಂದ್ರೆ ಮಾತಾಜಿ ಹರೇ ಕೃಷ್ಣ ಅಂದ್ರೆ ಮಾತಾಜಿ ಭಕ್ತಿ ಶಾಸ್ತ್ರಕ್ಕೆ ಬರೋಕ್ಕಿಂತ ಮುಂಚೆ ಇದೆಲ್ಲ ಡಿಸ್ಕಸ್ ಆಗಿತ್ತು ಮಾತಾಜಿ. ಪ್ರಭುಜಿ ಅಂದ್ರು, ನಾನು ಸುಬುದ್ಧಿ ಪ್ರಭುಜಿ ಹತ್ರನೇ ಮಾಡಿದ್ದು. ಬಟ್ ಅವ್ರಂದ್ರು ಇಲ್ಲ, ನಾನು ಪ್ರಮೋಟ್ ಮಾಡ್ತೀನಿ, ಭಕ್ತಿ ಶಾಸ್ತ್ರ ಕ್ಲಾಸ್ಗೆ ನೀವು ಅಟೆಂಡ್ ಆಗಿ ಅಂತ ಹೇಳಿದ್ದಾರೆ ಮಾತಾಜಿ. ಸಂಗೀತಮಯ ಮಾತಾಜಿ ಕೂಡ ಅದೇ ತರಾನೇ ಅಂದಿದ್ದಾರೆ. ಮಾತಾಜಿ ನಿಮಗೆ ಸರ್ಟಿಫಿಕೇಟ್ ಸಿಕ್ತಾ ಲೆವೆಲ್ 3ದು? ಅದು ಇಲ್ಲ ಮಾತಾಜಿ, ಸಿಕ್ಕಿಲ್ಲ. ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಿದ್ವಿ. ಸುಬುದ್ಧಿ ಪ್ರಭುಜಿಗೂ ಕಾಲ್ ಮಾಡಿದ್ವಿ. ಆಮೇಲೆ ಸಂಗೀತ ಮಾತಾಜಿ ಇದೇ ಕ್ವಶನ್ ಕೇಳಿದ್ರು, ನಿಮ್ದು ಲೆವೆಲ್ಸ್ ಆಗಿದ್ದು ನಮ್ಗೆ ಸರ್ಟಿಫಿಕೇಟ್ ಬೇಕು ಅಂತ. ಸೊ ಲೆವೆಲ್ 2 ಇದೆ ಮಾತಾಜಿ. ಅಂದ್ರೆ ಲೆವೆಲ್ 3 ಪ್ರಭುಜಿ ಇದ್ರು, ಸೊ ಅದು ಆಗಿಲ್ಲ ಮಾತಾಜಿ. ಸರ್ಟಿಫಿಕೇಟ್ ಕೊಟ್ಟಿಲ್ಲ ಮಾತಾಜಿ. ಯಾವ ಪರ್ಸನ್ಗೂ ಕೊಟ್ಟಿಲ್ಲ ಮಾತಾಜಿ. ಇಲ್ಲ, ಸ್ವಲ್ಪ ಜನಕ್ಕೆ ಆಗಿದೆ ಮಾತಾಜಿ. ಗ್ರೂಪ್ ಅಲ್ಲಿ ಎಲ್ಲ ಅವರೆಲ್ಲ ಶೇರ್ ಮಾಡ್ಕೊಂಡ್ರು ಲೆವೆಲ್ 3 ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಮಾತಾಜಿ. ಲೆವೆಲ್ 2 ವರೆಗೆ ಆದ್ಮೇಲೆ ಯಾರಿಗೂ ಕೊಟ್ಟಿಲ್ಲ ಅನ್ಸುತ್ತೆ ಮಾತಾಜಿ. ಮತ್ತೆ ಅವರಿಗೆ ಕೊಟ್ಟಿರ್ಬೋದು, ಆದ್ರೆ ನಮ್ಗೆ ಫಸ್ಟ್ ಇಂದ ಅವ್ರಿಗೆ ಕೊಟ್ಟಿಲ್ಲ. ಲೆವೆಲ್ 1 ಲೆವೆಲ್ 2 ಕೊಟ್ಟಿದ್ದಾರೆ ಮಾತಾಜಿ ಅಷ್ಟೇ. ಅದ್ರ ಮೇಲೆ ನಮಗೂ ಸಿಕ್ಕಿಲ್ಲ ಮಾತಾಜಿ ಸರ್ಟಿಫಿಕೇಟ್. ನಾನು ಈ ಪ್ರಶ್ನೆ ಯಾಕೆ ಮಾಡಿದೆ ಅಂದ್ರೆ, ನಿಮ್ಗೆ ಆ ಎಕ್ಸಾಮ್ಸ್ ಅಲ್ಲಿ ಇದು ಫೈಲ್ ಅಪ್ಲೋಡ್ ಮಾಡೋದು ನಿಮ್ಗೆ ಹೇಳ್ಕೊಟ್ಟಿದ್ರಾ ಅಂತ ಕೇಳಕ್ಕೆ ಪ್ರಭುಜಿ. ನೀವು ಆ ಎಕ್ಸಾಮ್ಸ್ ಅಲ್ಲಿ ಯಾವಾಗಾದ್ರೂ ಫೈಲ್ ಅಪ್ಲೋಡ್ ಮಾಡಿದ್ರಾ ಅಂತ? ಅಸೈನ್ಮೆಂಟ್ ಗೆಲ್ಲ ಮಾಡಿದೀವಿ ಮಾತಾಜಿ. ಈ ಸತಿ ಸುಮಾರು ಜನ ಅದು ಮಾಡಿಲ್ಲ ಅಲ್ಲ, PDF ಮತ್ತೆ ಫೈಲ್ ಅಪ್ಲೋಡ್ ಮಾಡಿದೀರಾ, ಹಾಗೆ ವಾಟ್ಸಪ್ ಕಳ್ಸಿದ್ದೀರಲ್ಲ, ಅದೆಲ್ಲ ಸ್ವಲ್ಪ ನಮ್ಗೆ ಗೊಂದಲ ಆಗುತ್ತೆ. ಈಗ ನಾನ್ ಕಳಿಸ್ಬೇಕು ಅಂದ್ರೂ ಕೂಡ ಅದು ಗೂಗಲ್ ಫಾರ್ಮ್ ಅಲ್ಲಿ ನನ್ಗೆ ನಿಮ್ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ, ಇಲ್ಲಾಂದ್ರೆ ನಾ ಕಳಿಸ್ದಂಗ ಆಗುತ್ತೆ. ಮತ್ ನಿಮ್ ಹೆಸರಲ್ಲಿ ಎಲ್ಲ ಆಗುತ್ತೆ ಅದು ಅಲ್ವಾ? ಅದಕ್ಕೆ ಮಾತಾಜಿ ಮೊನ್ನೆ ಎಕ್ಸಾಮ್ ಮಾತಾಜಿ ನಾನು PDF ಮಾಡಿ ಕಳಿಸಿದೆ, ಸೊ ಅಪ್ಲೋಡ್ ಆಗ್ಲಿಲ್ಲ. ಸೊ ನಾನು ಸಂಗೀತಮಯ ಮಾತಾಜಿಗೆ ಕಳಿಸಿದ್ದೀನಿ ಅದನ್ನ PDF ನ. ಅದೇ ಪ್ರಭುಜಿ, ಅದು ಯಾಕೆ ಫೈಲ್ ಅಪ್ಲೋಡ್ ಆಗಿಲ್ಲ ಅಂತ ಅದು ಗೊತ್ತಾಗಿಲ್ಲ ಪ್ರಭುಜಿ. ಅದು ಆ ರೀತಿ ಆದ್ರೆ ಈಗ ನಾವ್ ಮಾಡಿದ್ವಿ ಅಂದ್ರೆ ಅಪ್ಲೋಡ್ ಮತ್ತೆ ನಮ್ಮ ಹೆಸರಲ್ಲಿ ಆಗುತ್ತಲ್ವಾ, ಅದು ಸ್ವಲ್ಪ
ಅದು ಗಡಿಬಿಡಿ ಅದ್ರದ್ದು ಏನಿದೆ? ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಮಾತಾಜಿ, ಗ್ರೂಪ್ ಅಲ್ಲಿ ಹಾಕಿದ್ದಾರೆ ನೋಡಿ ಮಾತಾಜಿ. ಎರಡು ಜನ ಅಷ್ಟೇ ಕೊಟ್ಟಿಲ್ಲ ಮಾತಾಜಿ, 2 ಭಕ್ತರು ಮಾತ್ರ ಅಷ್ಟೇ ಕೊಟ್ಟಿಲ್ಲ. ಹಾಕಿದ್ರೆ ಎಲ್ಲ ರಿಸೀವ್ಡ್ ಅಂತ ಹೇಳಿ ಅದ್ರ ಅಪ್ಡೇಟ್ ಹಾಕಿದ್ರು ಮಾತಾಜಿ ಗ್ರೂಪ್ ಅಲ್ಲಿ. ಅದು ಅಸೈನ್ಮೆಂಟ್ ಅಲ್ವಾ ಪ್ರಭುಜಿ? ಎಕ್ಸಾಮ್ಸ್ ಹೌದು ಎಕ್ಸಾಮ್ ಅಸೈನ್ಮೆಂಟ್ಸ್ ಹೌದು ಮಾತಾಜಿ. ಅಲ್ಲ, ಅಸೈನ್ಮೆಂಟ್ಸ್ ಎಲ್ಲ ಪ್ರಭುಜಿ. ಈಗ ಮೊನ್ನೆ ಎಕ್ಸಾಮ್ ಆಯ್ತಲ್ಲ ಅದ್ರದ್ದು, ಸಾಟರ್ಡೆ ಯೂನಿಟ್ 1 ಎಕ್ಸಾಮ್ ಆಯ್ತಲ್ಲ, ಅದು ಲಾಸ್ಟ್ ಹೌದು ಅದು ಮಾತಾಜಿ. ಅದ್ರದ್ದು PDF ಮಾಡಿ ಕಳ್ಸಿದ್ದೀನಿ ಮಾತಾಜಿ, ಇವ್ರಿಗೆ ಕಳ್ಸಿದ್ದೀನಿ ನಾನು. ಸಂಗೀತಮಯ ಮಾತಾಜಿ ಕಳ್ಸಿದ್ದೀನಿ ಮಾತಾಜಿಗೆ. ಅವ್ ಬಹಳ ಜನ ಹಾಗೆ ಕಳ್ಸಿದ್ದಾರೆ ಮಾತಾಜಿ ಕಳ್ಸಿದ್ದಾರೆ. ಅವು ಅಪ್ಲೋಡ್ ಆಗ್ಲಿಲ್ಲ ಆ ದಿವ್ಸ, ಅವೆಲ್ಲ ಎಲ್ಲರೂ PDF ಮಾಡಿ ಅವ್ರಿಗೆ ಕಳ್ಸಿದ್ದಾರೆ ಮಾತಾಜಿ. ಹೌದು, ಅಪ್ಲೋಡ್ ಆಗೋದ್ರಲ್ಲಿ ಪ್ರಾಬ್ಲಮ್ ಇದೆ ಪ್ರಭುಜಿ. ಹೌದೌದು ಮಾತಾಜಿ. ಮಾತಾಜಿ ಇದು ಲೆವೆಲ್ 3 ಸರ್ಟಿಫಿಕೇಟ್ ಇದೆ ಅಲ್ವಾ ಮಾತಾಜಿ? ಆಮೇಲೆ ಭಕ್ತಿ ಶಾಸ್ತ್ರಿ ಇದಕ್ಕೆ ಪ್ರಮೋಟ್ ಅಲ್ವಾ ಮಾತಾಜಿ? ಅದು ಪರವಾಗಿಲ್ಲ ಮಾತಾಜಿ, ಈಗ ಸುಮಾರು ಜನಕ್ಕೆ ಸಿಕ್ಕಿಲ್ಲ ಅಂತ ಇದಾರಲ್ಲ, ಅದು ಒಂದ್ಸತಿ ಸುಬುಧಿ ಪ್ರಭುಜಿನೇ ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ಓಕೆ, ಇವತ್ತಿನ ಕ್ಲಾಸ್ ಲೇಟ್ ಆಗ್ಬಿಡುತ್ತೆ, ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ, ಇದು ಆಮೇಲೆ ಡಿಸ್ಕಷನ್ ಇಟ್ಕೊಳ್ಳೋಣ. ಓಕೆ, ಮೊದಲಿಗೆ ಇವತ್ತು ಜೈ ರಾಧಾ ಗೋವಿಂದ್, ಜೈ ಗೌರನಿತಾಯ್, ಜೈ ಪ್ರಭುಪಾದಕ್ಕೆ ಜೈ. ಇವತ್ತು ನಾವು 2ನೇ ಯೂನಿಟ್ಗೆ ಬಂದಿದ್ದೀವಿ. 2ನೇ ಘಟಕ ಭಗವದ್ಗೀತೆ ಅಧ್ಯಾಯಗಳು 7ರಿಂದ 12. ಇದನ್ನ ಭಕ್ತಿ ಯೋಗ ಅಂತ ಕರೀತಾರೆ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಮೊದಲ 3 ಅಧ್ಯಾಯವನ್ನ ಏನಂತ ಕರೀತಾರೆ ಅಂತ? ಹರೇ ಕೃಷ್ಣ ಮಾತಾಜಿ. 1ನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ, ಅಂದ್ರೆ ಅರ್ಜುನ ಗೊಂದಲದಲ್ಲಿ ಇದ್ದಾಗ ಅದು ಅಧ್ಯಯನ ಮಾಡಿದ್ದು 1ನೇ ಲೆಸನ್ ಆಗುತ್ತೆ. 2ನೇದು ಸಾಂಖ್ಯ ಯೋಗ. ಸಾಂಖ್ಯ ಯೋಗದಲ್ಲಿ ಈವನ್ ಭಗವದ್ಗೀತಾ ಎಲ್ಲ ಇದೆ, ಅಳವಡಿಸ್ಕೊಂಡಿದೆ ಅದ್ರೊಳಗೆ. 3ನೇದು ಕರ್ಮಯೋಗ. ಕರ್ಮಯೋಗ ಅಂದ್ರೆ ನಾವು ನಮ್ಮ ಕರ್ಮಗಳನ್ನು ಯಾವ ತರ ಮಾಡ್ಬೇಕು ಅನ್ನೋದು 3 ಅಧ್ಯಾಯದಲ್ಲಿ ಇದೆ. 4ನೇದು ಕೂಡ ಹೇಳ್ಬೇಕಾ ಮಾತಾಜಿ? 4ನೇದು ಧ್ಯಾನ ಯೋಗ, ಅಂದ್ರೆ ನಾವು ಭಗವಂತನ ಕುರಿತು ಯಾವ ತರ ಧ್ಯಾನ ಮಾಡ್ಬೇಕು ಅನ್ನೋದು 4ನೇ ಅಧ್ಯಾಯದಲ್ಲಿ ಬರುತ್ತೆ. 5ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ, ಅಂದ್ರೆ ನಾವು ಜ್ಞಾನ ಮಾಡ್ಕೊಂತ ನಾವು ಕರ್ಮವನ್ನು ಮಾಡ್ಕೊಂಡು ಆಮೇಲೆ ಸನ್ಯಾಸತ್ವವನ್ನು ಯಾವ ತರ ತಗೋಬೇಕು ಅನ್ನೋದು 5ನೇ ಅಧ್ಯಾಯ ಬಗ್ಗೆ. 6ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ, ನಾವು ನಮ್ಮ ನಿತ್ಯ ಕರ್ಮಗಳನ್ನು ಅಳವಡಿಸ್ಕೊಂಡು ಯಾವ ತರ ಮತ್ತೆ ಭಗವಂತನಲ್ಲಿ ಸೇವಾ ಮಾಡ್ಕೋಬೇಕು, ಮತ್ತೆ ಅದ್ರ ಬಗ್ಗೆನೆ ಮತ್ತೆ ಭಕ್ತಿ ಕೂಡ ಯಾವ ತರ ಮಾಡ್ಬೇಕು ಅನ್ನೋದ್ ಬಗ್ಗೆ ಬರುತ್ತೆ ಮಾತಾಜಿ. ಇಷ್ಟು ಮಾತ್ರ ತಿಳಿದ್ರು ಹೇಳ್ತೇನೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. 6ನೇ ಅಧ್ಯಾಯ ಅಷ್ಟಾಂಗ ಯೋಗ. ನಾನೀಗ ಕೇಳಿದ್ದೇನೆಂದ್ರೆ ಫಸ್ಟ್ 6 ಅಧ್ಯಾಯಗಳನ್ನ ಒಟ್ಟಾರೆಯಾಗಿ ನಾವ್ ಏನಂತ ಕರಿತೀವಿ? ಕರ್ಮಯೋಗ. ಕರ್ಮಯೋಗ ಮತ್ತೆ ಭಕ್ತಿ ಯೋಗ, ಜ್ಞಾನ ಯೋಗ ಅಂತ ಹೇಳಿ 3 ಭಾಗಗಳನ್ನ. 2ನೇ ಅಧ್ಯಾಯ ಭಕ್ತಿ ಯೋಗ ಮತ್ತೆ ಜ್ಞಾನ ಯೋಗ. ಸೊ ನೀವು ಮೊದಲನೇ ಕರ್ಮಯೋಗದಲ್ಲಿ ಪ್ರಮುಖವಾಗಿ ತಿಳ್ಕೊಂಡಿರುವಂತದ್ದು ಆತ್ಮದ ಬಗ್ಗೆ, ಹೌದಾ? ಹೌದಾ? ಆತ್ಮದ ಬಗ್ಗೆ ಅಂದ್ರೆ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿದೀವಿ ಹೆಚ್ಚಾಗಿ. ಈಗ ನಾವು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳಿಕ್ಕಿದೀವಿ. ಮುಂದೆ ಜ್ಞಾನ ಯೋಗದಲ್ಲಿ ಪ್ರಕೃತಿಯ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳಿಕ್ಕಿದೀವಿ. ಇಲ್ಲಿ ಪ್ರಭುಪಾದರು ಏನಂತ ಹೇಳ್ತಾ ಇದ್ದಾರೆ ನೋಡೋಣ ಮುಂದೆ. ಭಗವದ್ಗೀತೆನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲ 6 ಅಧ್ಯಾಯಗಳು ಕರ್ಮಯೋಗ. ಈಗ ನಾವು ಕಲಿತಿರುವಂತದ್ದು 7ರಿಂದ 12, ಅದನ್ನ ಭಕ್ತಿ ಯೋಗ ಅಂತ ಕರೀತಾರೆ. 3ನೇ ಕೊನೆಯ ಭಾಗ, ಅದು ಕೊನೆಯ 6 ಅಧ್ಯಾಯಗಳನ್ನ ಜ್ಞಾನ ಯೋಗ ಅಂತ ಕರೀತಾರೆ. ವಾಸ್ತವವಾಗಿ ಈ ಪುಸ್ತಕದಂತೆ 2 ಬದಿಯಲ್ಲಿ ಗಟ್ಟಿಯಾದ ಹೊದಿಕೆ ಇದೆ, ಕವರ್, ಮತ್ತು ಮಧ್ಯದಲ್ಲಿ ಜೀವನ ಆಧಾರದ ಬರಹವಿದೆ ಅಂತ ಹೇಳ್ತಾರೆ. ಅಂದ್ರೆ ಈ ಭಗವದ್ಗೀತೆ ನೀವು ನೋಡ್ತಾ ಇರ್ಬೋದು, ಅದಕ್ಕೆ ಮುಂದೆಗಡೆ ಒಂದು ರಟ್ಟು ತರ ಒಂದು ಕವರ್ ಇದೆ, ಮಧ್ಯದಲ್ಲಿ ವಿಷಯ ಇದೆ. ಹಾಗೆ ಈ ಜ್ಞಾನ ಯೋಗ ಮತ್ತೆ ಕರ್ಮಯೋಗ ಅನ್ನೋದನ್ನ ಇಲ್ಲಿ ಪ್ರಭುಪಾದ್ರು ಏನಂತ ಕರೀತಾ ಇದಾರೆ ಅಂದ್ರೆ ಅದು ಪ್ರೊಟೆಕ್ಷನ್ ಕೊಡ್ತಿದೆ, ಭಕ್ತಿ ಯೋಗಕ್ಕೆ ಪ್ರೊಟೆಕ್ಷನ್ ಕೊಡ್ತಿದೆ ಅಂತ. ಭಕ್ತಿ ಅಂತಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ಭಕ್ತಿ ಅಂದ್ರೆ ಏನು? ನಾವು ಪ್ರೀತಿಯಿಂದ ಸೇವೆ ಮಾಡೋದು ಮಾತ್ರ ಭಗವಂತ. ಪ್ರೀತಿ, ಹೌದು, ಭಗವಂತನ ಪ್ರೀತಿ. ನಾವು ಪ್ರೀತಿಯನ್ನೇ ಇಲ್ಲಿ ಭಕ್ತಿ ಅಂತ ಕರೆಯುವಂಥದ್ದು. ಪ್ರೀತಿ ಅದು ನಾವು ಮಕ್ಕಳಿಗೆ ತೋರಿಸಿದ್ರೆ ವಾತ್ಸಲ್ಯ ಅಂತ ಕರೀತಾರೆ, ಅದನ್ನೇ ಹಿರಿಯರಿಗೆ ತೋರಿಸಿದಾಗ ಅದನ್ನ ಭಕ್ತಿ ಅಂತ ಕರೀತಾರೆ. ಪರಮಾತ್ಮ ಅವನು ಎಲ್ಲರಿಗಿಂತ ದೊಡ್ಡವನು, ಅದ ಕಾರಣ ನಾವು ಅವನ ಮೇಲೆ ಇಟ್ಟಿರುವಂತ ಪ್ರೀತಿನ ನಾವು ಭಕ್ತಿ ಅಂತ ಕರಿತಾ ಇದ್ವಿ. ಇಲ್ಲಿ ಭಕ್ತಿ ಎನ್ನುವಂಥದ್ದು ಬರೀ ಒಂದು ಬೇರೊಬ್ರು ಏನ್ ಅನ್ಕೋತಾರೆ, ಎಲ್ಲ ಜನ ಹೇಗೆ ಕರೀತಾರೆ ಅಂದ್ರೆ ಭಕ್ತಿ ಅಂದಿದ ತಕ್ಷಣ ಅದು ನಿಷ್ಕ್ರಿಯತೆ, ಅದ್ರಲ್ಲಿ ಏನ್ ಕೆಲಸ ಮಾಡೋದಿಲ್ಲ, ಬರೀ ಒಂದು ಸೆಂಟಿಮೆಂಟ್, ಅಂದ್ರೆ ಒಂದು ಭಾವುಕತೆಯಲ್ಲಿ ಕುಳಿತು ಭಗವಂತನ ಭಜನೆ ಮಾಡೋದು ಅಷ್ಟೇ ಭಕ್ತಿ ಅಂತ ತಿಳ್ಕೊತಾರೆ. ಆದ್ರೆ ನಿಜವಾಗ್ಲೂ ಭಕ್ತಿ ಅಂದ್ರೆ ಅಷ್ಟೇ ಅಲ್ಲ. ಅದಕ್ಕೆ ಪ್ರಭುಪಾದ್ರು ಅದನ್ನ ಭಕ್ತಿ ಸೇವೆ ಅಂತ ಕರೀತಾರೆ. ಅಂದ್ರೆ ನಾವು ಪ್ರೀತಿಸೋರ್ಗೋಸ್ಕರ ಕೆಲಸ ಮಾಡ್ತೀವಿ, ಪ್ರೀತಿಸೋರ್ಗೋಸ್ಕರ ನಮ್ಮ ಇಡೀ ಜೀವನವನ್ನ ಮುಡುಪಾಗಿರ್ತೀವಿ, ಅದನ್ನೇ ಭಕ್ತಿ ಸೇವೆ ಅಂತ ಕರೀತಾರೆ. ಅಲ್ಲಿ ಕೆಲಸಾನೂ ಬರುತ್ತೆ, ಅಲ್ಲಿ ಜ್ಞಾನನೂ ಬರುತ್ತೆ. ಅಂದ್ರೆ ಭಗವಂತನ ಬಗ್ಗೆ
ಯಾವಾಗ ನಾವು ಕೆಲಸಗಳಲ್ಲಿ ತೊಡಗ್ತೀವಿ, ಸೇವೆಯಲ್ಲಿ ತೊಡಗ್ತೀವಿ, ಅಲ್ಲಿ ಕರ್ಮ ಬರುತ್ತೆ. ಅದರಿಂದ ಅಲ್ಲಿ ಕರ್ಮಯೋಗ ಮೊದಲನೇದು ಬರುತ್ತೆ. ಆಮೇಲೆ ಬರುವಂತದ್ದು ಭಗವಂತನ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆ ತಿಳ್ಕೊಳ್ಳುವಂಥದ್ದು ಅದು ಜ್ಞಾನ ಆಗುತ್ತೆ. ಅದು ಕೂಡ ಭಗವಂತನಿಗೆ ರಿಲೇಟೆಡ್ ಆಗಿರೋದ್ರಿಂದ ಜ್ಞಾನ ಯೋಗ ಅಂತ ಕರಿತೀವಿ. ಈ ಜ್ಞಾನಯೋಗ ಮತ್ತೆ ಕರ್ಮಯೋಗ ಅದು ಭಕ್ತಿಗೆ ಪೂರಕವಾಗಿರೋದ್ರಿಂದ ಭಕ್ತಿ ಅನ್ನೋದು ಸಂಪೂರ್ಣವಾಗುತ್ತೆ. ಆದ ಕಾರಣ ಅಲ್ಲಿ ಪ್ರೀತಿನೂ ಇದೆ, ಪ್ರೀತಿ ಸೇವೆನೂ ಇದೆ. ಪ್ರೀತಿಯಿಂದ ಸೇವೆ ಮಾಡುವಾಗ್ಲೂ ಕೂಡ ಅಲ್ಲಿ ಜ್ಞಾನನೂ ಕೂಡ ಇದೆ. ಅದು ಒಂದು ಭಾವುಕತೆ ಒಂದು ಏನಂತ ಹೇಳ್ತೀವಿ, ಜ್ಞಾನನೇ ಇಲ್ದಿರ ಮಾಡುವಂತದ್ದು ಒಂದಲ್ಲ. ಅಲ್ಲಿ ಪೂರ್ಣ ಜ್ಞಾನ ಅನ್ನೋದು, ನಿಜವಾದ ಜ್ಞಾನ ಅನ್ನೋಂಥದ್ದು ಇದೆ. ಮತ್ತೆ ಅಲ್ಲಿ ಸೇವೆ ಕೆಲಸ ಅನ್ನೋದು ಕೂಡ ಇದೆ, ಅಲ್ಲಿ ಪ್ರೀತಿ ಅನ್ನೋದು ಕೂಡ ಇದೆ. ಇದನ್ನ ಇಲ್ಲಿ ಭಕ್ತಿ ಯೋಗದಲ್ಲಿ ಈ 7 ಅಧ್ಯಾಯಗಳಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಇರುವಂತದ್ದು. ಅಂದ್ರೆ ಈ ಭಕ್ತಿ ಯೋಗದ ಮೂಲಕ ನಾವು ಭಗವಂತನನ್ನ ಅರ್ಥ ಮಾಡ್ಕೋತೀವಿ. ಭಗವಂತ ಅಂದ್ರೆ ಪರಮಾತ್ಮ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ತೀವಿ. ಅದಕ್ಕಾಗಿ ಈ ಅಧ್ಯಾಯವನ್ನ ಏನಂತ ಕರೀತಾ ಇದ್ದಾರೆ, ಜ್ಞಾನ ವಿಜ್ಞಾನ ಯೋಗ ಅಂತ ಕರೀತಾ ಇದ್ದಾರೆ. ಭಗವದ್ ಜ್ಞಾನ, ಪರಮಾತ್ಮನನ್ನ ತಿಳ್ಕೊಳ್ಳುವಂತದ್ದು ಈ 7ನೇ ಅಧ್ಯಾಯದಲ್ಲಿ. ಆದ್ದರಿಂದ ಮೊದಲ ಮತ್ತು ಕೊನೆಯ 6 ಅಧ್ಯಾಯಗಳು ಕೇವಲ 2 ಹೊದಿಕೆಗಳಂತೆ, ಕರ್ಮಯೋಗ ಮತ್ತೆ ಜ್ಞಾನಯೋಗ. ಮತ್ತು ಮಧ್ಯದ 6 ಅಧ್ಯಾಯಗಳು ಅದು ಭಕ್ತಿ ಯೋಗ. ಇಲ್ಲಿ ಉತ್ತಮವಾದ ಭಕ್ತಿ ಅಂದ್ರೆ ಏನು ಅಂತ ನೀವೆಲ್ಲರೂ ಭಕ್ತಿ ರಸಾಮೃತ ಸಿಂಧುನ ತಿಳ್ಕೊಂಡಿರ್ತೀರಾ ಅಂತ ಅನ್ಕೋತೀನಿ. ಅಲ್ಲಿ ಏನ್ ಹೇಳ್ತಾರೆ, ಉತ್ತಮ ಭಕ್ತಿ ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತ ಅನುಕೂಲೇನ ಕೃಷ್ಣಾನುಶೀಲನ ಭಕ್ತಿರುತ್ತಮಂ ಅಂತಾರೆ. ಅನ್ಯಾಭಿಲಾಷಿತ ಶೂನ್ಯ ಅಂತಂದ್ರೆ ಎಲ್ಲ ಐಹಿಕ ವಿಷಯಾಸಕ್ತಿಗಳಲ್ಲಿ ಒಂದು ವೈರಾಗ್ಯ, ಅದರಲ್ಲಿ ಯಾವುದೇ ಆಸಕ್ತಿ ಇಲ್ಲದೆ ಇರುವಂತದ್ದು. ಮತ್ತೆ ಜ್ಞಾನ ಕರ್ಮಾದಿ ಅನಾವೃತಂ ಅಂತ ಹೇಳ್ತಾರೆ. ಅಲ್ಲಿ ಎಂತಹ ಜ್ಞಾನ ಮತ್ತೆ ಎಂತಹ ಕರ್ಮ ಅದು ಅನಾವೃತ ಆಗ್ಬೇಕು ಅಂತಂದ್ರೆ, ಈ ಕರ್ಮದಲ್ಲಿ ನಾವು ಅನೇಕ ರೀತಿಯ ಕರ್ಮಗಳನ್ನ ನೋಡಿದೀವಿ. ಅಂದ್ರೆ ಹರೇ ಕೃಷ್ಣ, 3 ರೀತಿಯ ಕರ್ಮಗಳು ಯಾವ್ದಿದೆ ಅಂತ ಹೇಳ್ತೀರಾ ಯಾರಾದ್ರೂ? ಇಲ್ಲಿವರೆಗೂ ನೀವು ಓದಿರ್ತೀರಿ ಅದು. ಕರ್ಮ ವಿಕರ್ಮ ಅಕರ್ಮ. ಧನ್ಯವಾದಗಳು ಮಾತಾಜಿ. ಕರ್ಮಕಾಂಡ ಅಂತಂದ್ರೆ ಅದು ಕರ್ಮ ಅನಿಸ್ಕೊಳ್ಳುತ್ತೆ. ಅಂದ್ರೆ ಯಾವ್ದೋ ಒಂದು ಐಹಿಕ ಇಚ್ಛೆ ಇಟ್ಕೊಂಡು ಮಾಡುವಂತಹ ಕರ್ಮ, ಅದು ಕೂಡ ನಮ್ಮನ್ನ ಭಗವಂತನಿಂದ ದೂರ ಮಾಡುತ್ತೆ. ಮತ್ತೆ ವಿಕರ್ಮ ಅಂತಂದ್ರೆ ಮಾಡಬಾರ್ದು ಕೆಲಸ ಮಾಡೋದು, ಅದು ಕೂಡ ನಮ್ಮನ್ನ ಭಗವಂತನಿಂದ ದೂರ ಮಾಡುತ್ತೆ. ಅದ್ರ ಯಾವ್ದು ಕರ್ಮ ಇದೆ ಅದು ನಿಜವಾಗ್ಲೂ ಕರ್ಮಯೋಗ. ಅದನ್ನ ನಾವು ಮಾಡೋದ್ರಿಂದ ನಾವು ಭಗವಂತನಿಗೆ ಹತ್ರವಾಗ್ತೀವಿ. ಈ ಕರ್ಮಕಾಂಡ ಅಥವಾ ವಿಕರ್ಮ ಅನಾವೃತಂ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಅದನ್ನ ಇಲ್ಲದೆ ಇರುವಂತಹ ಕರ್ಮ. ಅಂದ್ರೆ ಯಾವ್ದು ಭಕ್ತಿಗೆ ಪೂರಕವಲ್ಲವೋ ಅಂತಹ ಕರ್ಮ ಅದು ನಮಗೆ ಬೇಡ ಅಂತ. ಮತ್ತೆ ಜ್ಞಾನ ಕೂಡ ಅದೇ ರೀತಿ ಜ್ಞಾನ. ಈಗ ನಾವು ಭೌತಿಕ ಜ್ಞಾನವನ್ನ ಶಾಲಾ ಕಾಲೇಜುಗಳಲ್ಲಿ ಕಲಿತೀವಿ, ಅಲ್ಲಿ ನಮ್ಗೆ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಆ ಜ್ಞಾನ ಏನ್ ಮಾಡುತ್ತೆ ಅಂತಂದ್ರೆ ಮಾಯಾ ಅಪಹೃತ ಜ್ಞಾನ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ನಿಜವಾದ ಜ್ಞಾನನ ಮಾಯೆ ಅಪಹರಿಸ್ಬಿಡ್ತಾಳೆ. ಅಂದ್ರೆ ಅಲ್ಲಿ ಜ್ಞಾನ, ಆ ಪ್ರಕೃತಿ ಅಂದ್ರೆ ನಮ್ಗೆ ಹೊಟ್ಟೆಪಾಡಿಗಾಗಿ ಪಡ್ಕೊಳ್ಳುವಂತಹ ಜ್ಞಾನ ಅದೇನ್ ಮಾಡುತ್ತೆ ಅಂತಂದ್ರೆ ನಮ್ಮನ್ನ ನಾಸ್ತಿಕರನ್ನಾಗಿಸ್ಬಿಡುತ್ತೆ. ಅಂದ್ರೆ ಪ್ರಭುಪಾದ್ರೆ ಹೇಳ್ತಾರೆ, ಯಾರೆಲ್ಲ ಈ ಭೌತಿಕ ಜ್ಞಾನವನ್ನ ಪಡ್ಕೋತಾರೆ, ಅಂದ್ರೆ ನಾವೆಲ್ಲ ನಮ್ಮ ಮಕ್ಕಳನ್ನ ಕಸಾಯಿಖಾನೆಗೆ ಕಳಿಸ್ತಾ ಇದೀವಿ. ಯಾಕಂದ್ರೆ ಅವರು ಪಶುಗಳ ಹಾಗೆ ಒಂದು ಮನೋಭಾವವನ್ನ ಬೆಳೆಸ್ಕೋತಾರೆ. ಏನು ಸಿಗುತ್ತೆ ಅಲ್ಲಿ ಅಂತಂದ್ರೆ, ಪಶುಗಳು ಏನ್ ಮಾಡ್ತವೆ, ಆಹಾರ ನಿದ್ರಾ ಭಯಮೈತು ನಂಶ. ಅಂದ್ರೆ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಮಲಗಬೇಕು, ಮಕ್ಕಳನ್ನ ಹುಟ್ಟಿಸ್ಬೇಕು, ಮತ್ತೆ ಹೆದರ್ಕೊಳ್ಳೋದು, ಸೇರ್ಸಿಡೋದು, ಅದನ್ನ ಮಾಡ್ತವೆ. ಅದನ್ನೇ 2 ಕಾಲಿನ ಪ್ರಾಣಿಗಳಾಗ್ಬಿಡ್ತಾರೆ ನಮ್ಮ ಮಕ್ಕಳು ಕೂಡ. ಯಾಕಂದ್ರೆ ಈ ಭೌತಿಕ ಜ್ಞಾನ ಅದನ್ನೇ ಹೇಳ್ಕೊಡುವಂಥದ್ದು. ಎಷ್ಟು ಚೆನ್ನಾಗಿ ಭೋಗ ಜೀವನವನ್ನ ಮಾಡ್ಬೇಕು ಅನ್ನೋದನ್ನ ಮಾತ್ರನೇ ತಿಳಿಸ್ಕೊಡೋದ್ರಿಂದ ನಾವು ನಮ್ಮ ಮಕ್ಕಳ ಕಸಾಯಿಖಾನೆಗೆ ಕಳಿಸ್ತಾ ಇದೀವಿ ಅಂದ್ರೆ ನಾವು ಅವ್ರನ್ನ ಪ್ರಾಣಿಗಳನ್ನಾಗಿ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅಂತಹ ಜ್ಞಾನ ಅದಲ್ಲ ಇಲ್ಲಿ ಹೇಳ್ತಾ ಇರೋದು. ಜ್ಞಾನ ಕರ್ಮಾದಿ ಅನಾವೃತ ಬಂದಾಗ ಅಂತಹ ಭೌತಿಕ ಜ್ಞಾನ ಅಲ್ಲ. ಅಥವಾ ಇನ್ನೊಂದು ಮಾಯಾವಾದಿಗಳ ಜ್ಞಾನ ಅಂತ ಕೂಡ ಬರುತ್ತೆ. ಮಾಯಾವಾದಿಗಳು ಊಹಾಪೋಹ ಮಾಡ್ತಾರೆ. ಭಗವಂತ ಅಂದ್ರೆ ಏನು ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್, ಅವರೇ ಒಂದು ಕಲ್ಪನೆ ಮಾಡ್ತಾರೆ. ಅಂತಹ ಜ್ಞಾನ ಕೂಡ ಅಲ್ಲ. ಇದು ನಿಜವಾದ ಭಗವಂತನ ಪರಾತ್ಪರ ಜ್ಞಾನ. ಆ ಒಂದು ಜ್ಞಾನವನ್ನ ಇಲ್ಲಿ ಭಕ್ತಿಯಲ್ಲಿ ನಾವು ಭಕ್ತಿ ಯೋಗದ ಮೂಲಕ, ಭಕ್ತಿ ಸೇವೆಯ ಮೂಲಕ ತಿಳ್ಕೊಂಡಾಗ ಅದು ಉತ್ತಮ ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ ಅಂತಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ಈ ಕರ್ಮ ಯೋಗ ಮತ್ತೆ ಜ್ಞಾನ ಯೋಗ ಅದು ಭಕ್ತಿ ಯೋಗಕ್ಕೆ ಪೂರಕವಾಗಿರುವಂತದ್ದು. ಆದ್ದರಿಂದ ಇದನ್ನು ನಾವು ಈ ಭಗವದ್ಗೀತೆಯಲ್ಲಿ ತಿಳ್ಕೊಳ್ತಾ ಇದೀವಿ. ಮತ್ತು ಮಧ್ಯದ 6 ಅಧ್ಯಾಯಗಳು ಅದು ನೇರವಾಗಿ ಭಕ್ತಿ ಯೋಗದ ಬಗ್ಗೆ ತಿಳಿಸ್ಕೊಡುತ್ತೆ. ಇದು ಒಬ್ಬ ವ್ಯಕ್ತಿ ಈ ಮಧ್ಯದ 6 ಅಧ್ಯಾಯಗಳನ್ನ ಭಗವದ್ಗೀತೆಯ ಸಾರ ಅಂತ ಹೇಳ್ತೀವಿ. ಅದನ್ನ ಯಾವಾಗ ಅವನು ತಿಳ್ಕೊತಾನೆ, ಅವನ ಮನುಷ್ಯ ಜನ್ಮದ ಪರಿಪೂರ್ಣತೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಯಾವಾಗ ಅಥತೋ ಬ್ರಹ್ಮ ಜಿಜ್ಞಾಸ ಅಂತಾರೆ, ಅಂದ್ರೆ ವೇದಾಂತ ಸೂತ್ರ ಅದು. ಹಾಗಂದ್ರೆ ಆದ್ದರಿಂದ ನಾವು ಬ್ರಹ್ಮ ಜಿಜ್ಞಾಸೆಯನ್ನ ಮಾಡ್ಬೇಕು ಅಂತ. ಆದ್ದರಿಂದ ನಾವು ಬ್ರಹ್ಮ ಜಿಜ್ಞಾಸೆ ಅಂದ್ರೆ ಏನು, ಅದು
ಎಲ್ಲೋ ಒಂದು ಪದ ಇನ್ಕಂಪ್ಲೀಟ್ ಆಯ್ತು ಅಂದ್ರೆ ವಾಕ್ಯ ಇನ್ಕಂಪ್ಲೀಟ್ ಆಯ್ತು ಅಂತ ಅನ್ಸುತ್ತೆ. ಯಾವುದು ಆದ್ದರಿಂದ ಅಂತಂದ್ರೆ 84 ಲಕ್ಷ ಯೋನಿ ಜನ್ಮಗಳನ್ನ ಕಳೆದು ನಾನೀಗ ಮನುಷ್ಯ ಜನ್ಮವನ್ನ ಪಡ್ಕೊಂಡಿದ್ದೀನಿ. ಮನುಷ್ಯ ಜನ್ಮದಲ್ಲಿ ಭಗವಂತ ನನಗೆ ಜ್ಞಾನವನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ, ನನಗೆ ಭಕ್ತಿ ಮಾಡ್ಲಿಕ್ಕೆ ಭಗವಂತನ ಶಾಸ್ತ್ರಗಳನ್ನ ಕೊಟ್ಟಿದ್ದಾನೆ, ವೇದಗಳನ್ನ ಕೊಟ್ಟಿದ್ದಾನೆ, ಗುರುಗಳನ್ನ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಸಿಕ್ಕಿದ ಮೇಲೆ ನಾನು ಅದನ್ನ ತಿಳ್ಕೋಬೇಕು. ಅದನ್ನ ತಿಳ್ಕೊಳ್ದಿರ ಹೋದೆ ಅಂತಂದ್ರೆ ನನ್ನ ಮನುಷ್ಯ ಜನ್ಮ ಅದು ವ್ಯರ್ಥ ಅಂತ. ಅದನ್ನ ನಾವು ಯಾವಾಗ ಉದ್ಧಾರ ಮಾಡ್ಕೋಬೇಕಂತಂದ್ರೆ ಈ ಮಧ್ಯದ 6 ಅಧ್ಯಾಯಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಅದು ಭಗವದ್ಗೀತೆಯ ಮೂಲ ಸಾರ ಅಂತ ಹೇಳ್ತಾರೆ. ಹಾಗೆ ನಾವು ಯಾವಾಗ ಈ 6 ಅಧ್ಯಾಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂತೀವಿ, ಅದು ನಮಗೆ ಭಗವಂತನ ವಿಷಯವಾಗಿ ತಿಳಿಸ್ಕೊಡುವಂಥದ್ದು, ಭಗವಂತನ ವಿಷಯವಾಗಿ ನೇರವಾಗಿ ತಿಳಿಸ್ಕೊಡುವಂಥದ್ದು. ಮತ್ತೆ ಹೇಗೆ ನಾವು ಭಕ್ತಿಯನ್ನ ಮಾಡ್ಬೋದು, ನಮಗೂ ಮೊದಲು ಭಕ್ತರು ಯಾರೆಲ್ಲ ಇದ್ರು, ಅವರಲ್ಲಿ ಏನೆಲ್ಲ ಗುಣಗಳಿತ್ತು, ಅವ್ರು ಹೇಗೆ ಭಕ್ತಿಯನ್ನ ಮಾಡಿದ್ರು, ಅವ್ರು ಆ ರೀತಿ ನಾವು ಇದನ್ನ ಒಂದು ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಗುರುಗಳ ಮುಖೇನ ತಿಳ್ಕೊಳ್ಳುವಂಥದ್ದು. ಹೀಗೆ ತಿಳ್ಕೊಳ್ಳುವ ಮೂಲಕ ನಾವು ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪ್ರಭುಪಾದರು, ಒಬ್ಬ ಜೈಲಿನಲ್ಲಿರುವಂತ ವ್ಯಕ್ತಿಗೆ ಆ ಜೈಲಿನಿಂದ ಬಿಡಿಸ್ಕೊಳ್ಳೋದಕ್ಕೆ ಅವನಿಗೊಂದು ಉಪಾಯ ಸಿಕ್ಕಿದ್ರೆ, ಅಂದ್ರೆ ಬೇಗ ಅಲ್ಲಿಂದ ಬಿಡುಗಡೆ ಆಗೋದಕ್ಕೆ ಒಂದು ಉಪಾಯ ಸಿಕ್ಕಿದ್ರೆ ಹೇಗೋ ಹಾಗೆ ಈ ಭವಸಾಗರ ಅನ್ನುವಂತಹ ಐಹಿಕ ಜೈಲಿನಿಂದ ನಮ್ಮನ್ನ ನಾವು ಬಿಡಿಸ್ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಕೀಲಿ ಕೈ ಅದು ಈ 6 ಅಧ್ಯಾಯಗಳು ಅಂತ ಹೇಳಿ ಹೇಳ್ತಾರೆ. 7ರಿಂದ 12ನೇ ಅಧ್ಯಾಯಗಳು ಭಗವದ್ಗೀತೆಯ ಸಾರ. ನಾ ಹೇಳ್ದೆ ಇದು ಇಡೀ ಭಗವದ್ಗೀತೆಯ ಮೂಲ ಸಾರ ಇರುವಂತದ್ದು ಈ 7 ಅಧ್ಯಾಯಗಳಲ್ಲಿ. ಮೊದಲ 6 ಮತ್ತು ಕೊನೆಯ 6 ಅಧ್ಯಾಯಗಳು ಮಧ್ಯಮದ 6 ಅಧ್ಯಾಯಗಳಿಗೆ ಹೊದಿಕೆಯಂತಿವೆ. ಅವುಗಳು ವಿಶೇಷವಾಗಿ ಭಗವಂತನಿಂದ ರಕ್ಷಿಸಲ್ಪಟ್ಟಿವೆ. ಅಂದ್ರೆ ಕರ್ಮವೂ ಬೇಕು, ಜ್ಞಾನವೂ ಬೇಕು, ಆದ್ರೆ ಅದು ಭಕ್ತಿಗೆ ಪೂರಕವಾಗಿರ್ಬೇಕು. ಅಂದ್ರೆ ನಾವು ಕರ್ಮ ಮಾಡೋದ್ರಿಂದ ಭಕ್ತಿಯಲ್ಲಿ ಪ್ರಾರಂಭ ಮಾಡ್ತೀವಿ, ಅಂದ್ರೆ ಆಧ್ಯಾತ್ಮಿಕ ಜೀವನವನ್ನ ಪ್ರಾರಂಭ ಮಾಡ್ತೀವಿ, ಜ್ಞಾನ ಬೆಳೆಸ್ಕೊಂಡು ಇನ್ ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ. ಅದೇ ರೀತಿ ನಾವು ಅದನ್ನ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ, ಅದನ್ನ ವಿಜ್ಞಾನವನ್ನಾಗಿಸ್ಕೊಂಡಾಗ ನಾವು ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಂಡ್ವಿ, ಆ ರೀತಿ ಧ್ಯಾನದಲ್ಲಿ ತೊಡಗ್ತೀವಿ. ಆದ್ರೆ ಎಲ್ಲವೂ ಕೂಡ ನಮ್ಮನ್ನ ಕರ್ಕೊಂಡೋಗಿ ಬಿಡುವಂತದ್ದು ಕೊನೆಯಲ್ಲಿ ಭಕ್ತಿಗೆ ಮುಟ್ಟದೆ ನಾವು ಭಗವಂತನನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ಅದಕ್ಕೆ ಪೂರಕವಾದದ್ದು, ಆದ್ರೆ ಮೂಲವಾದದ್ದು ಭಕ್ತಿ ಸೇವೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ತಿಳ್ಕೊಂಡಿದ್ದು ಮೊದಲ 6 ಕರ್ಮಯೋಗ, ಮಧ್ಯದಲ್ಲಿ ಭಕ್ತಿ ಯೋಗ, ಕೊನೆಯ 6 ಜ್ಞಾನ ಯೋಗ. ಅಧ್ಯಾಯಗಳು 1ರಿಂದ 6ರ ತೀರ್ಮಾನ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಮತ್ತೆ ಜೋದ್ಲಿ ಮತ್ತೆ ಹಾ ಪ್ರಭು. ಅಧ್ಯಾಯ 1ರಿಂದ 6 ತೀರ್ಮಾನ. ಯೋಗಿನಾಮೈಪಿ ಸರ್ವೇಶ ಮದ್ಗತೆ ಅಂತರಾತ್ಮಾನ ಶ್ರದ್ಧವಾನ್ ಭಜಿತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಯಾರು ಸದಾ ನನ್ನಲ್ಲಿಯೇ ಇರುವನೋ, ನನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು, ನನ್ನನ್ನು ಭಜಿಸುವನು, ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಸ್ವಲ್ಪ ಸ್ಕ್ರೋಲ್ ಮಾಡ್ಬೇಕು ಮತ್ತೆ. ಇದು ನನ್ನ ಅಭಿಪ್ರಾಯ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಇಲ್ಲಿ ನೀವು ಮೊದಲ ಯೂನಿಟ್ ನಲ್ಲಿ 1ರಿಂದ 6 ಅಧ್ಯಾಯಗಳನ್ನ ಓದಿದ್ದೀರಾ. ಅದರ ಮೂಲ ಸಾರ ಏನು ಅನ್ನೋದನ್ನ 6ನೇ ಅಧ್ಯಾಯದ ಕೊನೆಯ ಶ್ಲೋಕ, ಇದು 47ನೇ ಶ್ಲೋಕ 6ನೇ ಅಧ್ಯಾಯದಲ್ಲಿ, ಯೋಗೀನಾಮಪಿ ಸರ್ವೇಷಾಂ ಮದ್ಗತೀನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೋಗಿಗಳಲ್ಲಿ ಯಾರು ಭಗವಂತನನ್ನ ಸ್ಮರಣೆ ಮಾಡ್ತಾನೋ, ಅಂದ್ರೆ ಯಾವಾಗ್ಲೂ ಸ್ಮರಣೆ ಮಾಡ್ತಾನೋ ಅವನೇ ಯೋಗಿಗಳಲ್ಲಿ ಶ್ರೇಷ್ಠನಾದವನು. ಅಂದ್ರೆ ಭಕ್ತಿ ಯೋಗದ ಮೂಲಕ ನಾವು ಭಗವಂತನನ್ನ ಸದಾ ನೆನೆಸ್ಬೋದು, ಭಗವಂತನನ್ನ ಸದಾ ಭಜಿಸ್ಬೋದು, ಮತ್ತೆ ಅವನ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಯಾರು ಯೋಗಿ ಅಂತಂದ್ರೆ ಭಗವಂತ. ಇಲ್ಲಿ ಯೋಗ ಅಂತಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಇದು ತಿಳ್ಕೊಂಡಿರ್ತೀರಾ ನೀವು ಈಗಾಗ್ಲೇ, ಯೋಗ ಅಂದ್ರೆ ಏನು ಅಂತ? ಭಗವಂತನೊಂದಿಗೆ ನಾವು ಸಂಪರ್ಕಿಸುವಂತದ್ದು, ಭಗವಂತನ ಜೊತೆ ಕನೆಕ್ಟ್ ಆಗೋದನ್ನ ಇಲ್ಲಿ ಯೋಗಿಗಳು ಅಂತ ಹೇಳ್ತಾರೆ. ಅಂದ್ರೆ ಯಾರು ಯೋಗಿ ಇದ್ದಾನೆ ಅವನು ಭಗವಂತನ ಸಂಪರ್ಕವನ್ನು ಪಡೆದಿದ್ದಾನೆ. ಯಾರು ಯೋಗಿ ಇದ್ದಾನೆ ಅವನು ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸ್ಕೊಂಡಿರ್ತಾನೆ. ಆ ರೀತಿ ಸಂಪರ್ಕವನ್ನ ಏರ್ಪಡಿಸ್ಕೊಂಡು ಅವನು ಸದಾ ಭಗವಂತನನ್ನ ನೆನೆಸುವಂತವನು. ಆ ರೀತಿ ಮಾಡೋದ್ರಿಂದ ಅಂತವನು ಭಗವಂತನನ್ನ
ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವನು ಎಲ್ಲ ಯೋಗಿಗಳಲ್ಲಿ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಭಕ್ತಿ ಯೋಗ ಇಲ್ಲಿ ಹೇಳ್ತಾ ಇರುವಂತದ್ದು, ಆ ಭಕ್ತಿ ಯೋಗದಲ್ಲಿ ಅವನು ಶ್ರೇಷ್ಠನಾದವನು, ಭಗವಂತನನ್ನ ಸದಾ ಕಾಲ ನೆನೆಸುವಂತವನು, ಅವನನ್ನ ಭಜತೆ ಅಂತ ಇದ್ದಾನೆ, ಅವನನ್ನ ಭಜಿಸುವವನು. ಮತ್ತೆ ಆ ರೀತಿ ಅಷ್ಟಾಂಗ ಯೋಗಿಗಳಲ್ಲಿ ಯಾರಾದ್ರೂ ಎಲ್ಲವನ್ನು ಮಾಡಿ ಕೊನೆಗೆ ಅವನು ಸಮಾಧಿ ಸ್ಥಿತಿಯಲ್ಲಿ ಏನ್ ಮಾಡ್ತಾನೆ, ಭಗವಂತನನ್ನ ಧ್ಯಾನಿಸ್ತಾನೆ, ಅಂದ್ರೆ ಭಗವಂತನನ್ನ ಸದಾ ಕಾಣ್ತಾ ಇರ್ತಾನೆ. ಆ ರೀತಿ ಮಾಡದೆ ಹೋದ ಅಂತಂದ್ರೆ ಆ ಯೋಗಿ ಅವನು ಅದರ ಸಿದ್ಧಿಗಳನ್ನ, ಅಂದ್ರೆ ಉಪ ಉತ್ಪನ್ನಗಳು ಅಂತ ಹೇಳ್ತಾರೆ, ಅಂದ್ರೆ ಏನಂದ್ರೆ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತಿರಲ್ಲ, ಹಾಗೆ ಉಪ ಉತ್ಪನ್ನಗಳನ್ನ ಮಾತ್ರ ಪಡ್ಕೊಂತಾನೆ. ಅದೇನಂದ್ರೆ ಸಿದ್ಧಿಗಳು. ಆದ್ರೆ ಅವನು ಯೋಗದಲ್ಲಿ ತೊಡಗಿದ್ದು ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ, ಆದ್ರೆ ಅವನು ಅದನ್ನ ಮಾಡ್ದಿರಾ ಇನ್ನ ಐಹಿಕ ಇಚ್ಛೆಗಳನ್ನ ಇಟ್ಕೊಂಡು ಅವನು ಇದ್ದ ಅಂತಂದ್ರೆ ಅವನು ಬರೀ ಸಿದ್ಧಿಗಳನ್ನ ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಅವನಿಗಿಂತ ಶ್ರೇಷ್ಠನಾದವನು ಭಗವಂತನನ್ನ ಪಡ್ಕೊಂಡಂತವನು ಅಂತ ಇಲ್ಲಿ ಪರಮಾತ್ಮ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಭಗವಂತ. ಅಧ್ಯಾಯಗಳು 1ರಿಂದ 6ರ ತೀರ್ಮಾನ. ಮದ್ಗತೇನ ಅಂತರಾತ್ಮನ, ಮದ್ಗತೇನ ಅಂದ್ರೆ ನನ್ನಲ್ಲಿ ನೆಲೆಸಿ, ಅಂದ್ರೆ ಯಾರು ಯೋಗದಲ್ಲಿ ಅಷ್ಟಾಂಗ ಯೋಗಿ ಇರ್ತಾನೆ ಅವನು ಭಗವಂತನಲ್ಲಿ ಸಮಾಧಿ ಅಂದ್ರೆ ನೆಲೆಸ್ತಾನೆ, ಮತ್ತೆ ನನ್ನನ್ನೇ ಸದಾ ಚಿಂತಿಸ್ತಾನೆ. ಅವನು ಆ ಯೋಗದ ಉದ್ದೇಶ ಏನು ಅಂದ್ರೆ ಭಗವಂತನನ್ನ ಅವನಿಗೆ ಸದಾ ಚಿಂತನೆಯಲ್ಲಿ ತೊಡಗುವಂಥದ್ದು. ಅಂತರಾತ್ಮನಃ ಅಂದ್ರೆ ತನ್ನೊಳಗೆ, ಅವನೊಳಗಡೆನೆ ಅವನು ಭಗವಂತನನ್ನ ಕಾಣ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಹ್ಯಾಂಡ್ ರೈಸ್ ಮಾಡಿ, ಯಾರು ಓದ್ತೀರಾ ಅವ್ರು ಹ್ಯಾಂಡ್ ರೈಸ್ ಮಾಡ್ಬೇಡಿ, ನಾನು ಒಬ್ಬೊಬ್ಬರನ್ನೇ ಅನ್ಮ್ಯೂಟ್ ಮಾಡ್ತೇನೆ. ಕುಂಡಲತಾ ಗೋಪಿಕಾ ಮಾತಾಜಿ ಓದಿ ಮಾತಾಜಿ. ಶ್ರೀ ಭಗವಾನುವಾಚ ಮಯಾ ಸಕ್ತಮನಾ ಪಾರ್ಥ ಯೋಗಂ ಯುಂಜಾತ್ಮದಾಶಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಶಾಸಿತಂ ಶೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಿಂದ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳುತ್ತೀಯ ಮಾತಾಜಿ. ತಿಳಿದುಕೊಳ್ಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಮಯ್ಯಾಸಕ್ತ ಅಂದ್ರೆ ಭಗವಂತನಲ್ಲಿ ಆಸಕ್ತಿಯನ್ನ ಇಟ್ಕೊಂಡು ಮನ ಅಂದ್ರೆ ಮನಸ್ಸಿನಿಂದ ಪರಮಾತ್ಮನನ್ನ ಯಾರು ಯೋಗದಲ್ಲಿ ಅವನನ್ನ ತಿಳ್ಕೊಂಡಿದ, ಅಂದ್ರೆ ಅವನ ಜೊತೆ ಸಂಪರ್ಕವನ್ನ ಹೊಂದಿದ್ದಾನೆ ಅಂತವನು ಸಂಶಯವಿಲ್ಲದೆ ಅಸಂಶಯಂ ಸಮಗ್ರಹಂ ಅಂದ್ರೆ ಅವನು ಯಾವುದೇ ಒಂದು ಏನಂತಾರೆ ಸಂಶಯ ಅನ್ನೋದು ಇಲ್ದಿರ ಪರಿಪೂರ್ಣವಾಗಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನೀನು ನನ್ನಿಂದ ಕೇಳು, ತಚ್ಛೃಣು ಅಂದ್ರೆ ನನ್ನಿಂದ ಕೇಳು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಇಲ್ಲಿ ಪರಮಾತ್ಮನನ್ನ ನಾವು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಕೇಳ್ತಿರುವಂತದ್ದು. ಭಗವಂತನನ್ನ ನಾವು ತಿಳ್ಕೊಬೇಕು ಅಂತಂದ್ರೆ ನಾವು ಅದಕ್ಕೆ ನಮ್ಗೆ ಏನು ಬೇಕು ಅನ್ನುವಂಥದ್ದು. ಅಂದ್ರೆ ಇಲ್ಲಿ 3 ರೀತಿ ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ಳೋರು ಇದ್ದಾರೆ. ಒಂದು ಪ್ರತ್ಯಕ್ಷ ಪ್ರಮಾಣ, ಇನ್ನೊಂದು ಅನುಮಾನ, ಇನ್ನೊಂದು ಶಬ್ದ ಪ್ರಮಾಣ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಪ್ರಮಾಣ ಅಂತಂದ್ರೆ ಈ ವಿಜ್ಞಾನಿಗಳು ಯಾರಿದ್ದಾರೆ, ಭೌತಿಕ ವಿಜ್ಞಾನಿಗಳು, ಅವರು ನೇರವಾಗಿ ಕಂಡ್ರೇನೆ ಒಪ್ಕೊಳ್ಳೋದು ಅಂತಾರೆ. ಅಂದ್ರೆ ಭಗವಂತ ನನ್ ಕಣ್ಣಿಗೆ ಕಾಣಿಸ್ತಿಲ್ಲ, ಹಾಗಾದ್ರೆ ಪರಮಾತ್ಮ ಇಲ್ಲ ಅಂತ ಹೇಳುವಂತದ್ದು. ಆದ್ರೆ ನಮ್ಮ ಇಂದ್ರಿಯಗಳು ಅವು ಪರಿಪೂರ್ಣ ಅಲ್ಲ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ನಮ್ಮ ಇಂದ್ರಿಯಗಳಲ್ಲಿ ಏನೆಲ್ಲ, ಅಂದ್ರೆ ಮನುಷ್ಯರಲ್ಲಿ ಏನೆಲ್ಲ ದೋಷಗಳಿದೆ ಅಂತ? ಮಾತಾಜಿ ನಾವು ಮೋಸ ಮಾಡ್ತೀವಿ, ಬದ್ಧಾತ್ಮಗಳು ಮಾತಾಜಿ, ನಾವು ಸಂಪೂರ್ಣ ಕಂಡೀಷನಲ್ ಸೋಲ್ಡ್. ನಾವು ತಪ್ಪು ಮಾಡ್ತೀವಿ, ಮೋಸ ಮಾಡ್ತೀವಿ, ಇರ್ತೀವಿ, ಮತ್ತೆ ಇಂದ್ರಿಯಗಳು ಪರಿಪೂರ್ಣ ಅಲ್ಲ. ನಮ್ಮ ಇಂದ್ರಿಯಗಳು ಅಪೂರ್ಣ ಮಾತಾಜಿ, ಎಲ್ಲ ಇಂದ್ರಿಯಗಳು ನಮ್ಮ ಇಂದ್ರಿಯಗಳು ಪರಿಪೂರ್ಣ ಅಲ್ಲ. ನಮ್ಮ ಕಣ್ಣು ಅದು ಎಲ್ಲವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ಮೈಕ್ರೋಸ್ಕೋಪ್ ಅಂತ ಹೇಳ್ತಾರೆ, ಅದರ ಮೂಲಕ ನಾವು ಸ್ವಲ್ಪ ಈ ವಿಜ್ಞಾನಿಗಳು ನೋಡೋಕೆ ಪ್ರಯತ್ನ ಪಡ್ತಾರೆ. ಅದಕ್ಕಿಂತಲೂ ಸಣ್ಣದು ಅಂದ್ರೆ ನಮ್ಮ ಆತ್ಮ ನಾವು ಹೇಳ್ತೀವಿ, ಅಂದ್ರೆ ನಮ್ಮ ಕೂದಲಿನ ಮೊನೆಯ 10,001 ಭಾಗ ಅದಿದೆ, ಅದನ್ನ ಯಾವ ಮೈಕ್ರೋಸ್ಕೋಪ್ ಇಂದ ಕೂಡ ನಾವು ನೋಡಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಇಂಥದನ್ನೆಲ್ಲ ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಆ ಗಂಧ ಮಾತ್ರಕ್ಕೆ ನಮ್ಮ ಹತ್ರ ಅದು ಇಲ್ಲ ಅಂತ ಆಗೋದಿಲ್ಲ. ಅದಕ್ಕೆ ಒಂದು ಉದಾಹರಣೆ ಪ್ರಭುಪಾದರು ಕೂಡ ಹೇಳ್ತಾರೆ. ಈಗ ನಿಮ್ಗೆಲ್ಲರಿಗೂ ಮನಸ್ಸಿದ್ಯಾ? ಹರೇ ಕೃಷ್ಣ. ಇದೆಯಾ ಮನಸ್ಸು? ಕಾಣಿಸ್ತಿದ್ಯಾ ಮಾತಾಜಿ? ಎಲ್ಲರಿಗೂ ಕಾಣಿಸ್ತಿದ್ಯಾ ನಿಮ್ ಮನಸ್ಸು? ಇಲ್ಲ. ನಿಮ್ಗೆ ಬುದ್ಧಿ ಇದೆಯಾ?
ಹೌದು. ಕಾಣಿಸ್ತಿಲ್ಲ. ಇದೆಲ್ಲ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ನಮ್ಮ ಬುದ್ಧಿ, ಮನಸ್ಸು ಇದೆಲ್ಲ ಆತ್ಮ ಇವೆಲ್ಲ ಕೂಡ ಸೂಕ್ಷ್ಮವಾದದ್ದು. ಅದು ನಮ್ಗೆ ಕಾಣೋದಕ್ಕೆ ಸಿಗೋದಿಲ್ಲ. ಪರಮಾತ್ಮ ಅದಕ್ಕಿಂತ ಸೂಕ್ಷ್ಮವಾದವನು. ಅವನಂತೂ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರತ್ಯಕ್ಷ ಪ್ರಮಾಣ ಅನ್ನುವಂಥದ್ದು ಅದು ಯಾರು ವಿಜ್ಞಾನಿಗಳಿದ್ದಾರೆ ಅವ್ರು ಒಪ್ಕೋತಾರೆ, ಆದ್ರೆ ಬುದ್ಧಿವಂತರು ಯಾರು ಒಪ್ಕೊಳ್ಳೋದಿಲ್ಲ. ಮತ್ತೆ ಅನುಮಾನ ಅಂತ ಹೇಳ್ತಾರೆ. ಅನುಮಾನ ಪ್ರಮಾಣ ಅಂತಂದ್ರೆ ಊಹೆ ಮಾಡುವಂತದ್ದು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಮನೆ ಮುಂದೆ ತುಂಬಾ ಜನರು ಚಪ್ಪಲಿ ಇದೆ ಅಂದ್ರೆ ಆ ಒಳಗಡೆ ಅಷ್ಟು ಜನ ಇದ್ದಾರೆ ಅಂತ ಅನ್ಕೊಳ್ಳುವಂಥದ್ದು. ಅಥವಾ ನಮ್ಮ ಸ್ನೇಹಿತರು ಇನ್ಯಾರೋ ನಮ್ಗೆ ಹೇಳ್ತಾರೆ, ಅಲ್ಲಿ ಅಮೆರಿಕ ಅಂತ ಒಂದು ದೇಶ ಇದೆ, ಅದು ಈ ರೀತಿ ಇದೆ, ಅಲ್ಲಿ ಜನ ಹೀಗಿದ್ದಾರೆ, ಅಲ್ಲಿ ಒಂದು ಪದ್ಧತಿಗಳು ಹೇಗಿದೆ, ಅದನ್ನೆಲ್ಲ ಯಾರಾದ್ರೂ ಹೇಳಿದಾಗ ನಾವು ನನ್ನ ಸ್ನೇಹಿತನನ್ನ ನಂಬ್ತೀನಿ, ಅದ ಕಾರಣ ಅವ್ನು ಹೇಳಿದ್ದನ್ನ ನಂಬ್ತೀನಿ ಅನ್ನೋ ರೀತಿ ಅದೊಂದು ಅನುಮಾನ ಮಾಡುವಂಥದ್ದು ಅಷ್ಟೇ. ಅದು ಕೂಡ ಪರಿಪೂರ್ಣ ಅನಿಸ್ಕೊಳ್ಳಲ್ಲ. ಆದ್ರೆ ಶಬ್ದ ಪ್ರಮಾಣ ಅಂತಾರೆ. ಇದು ನಾವು ಇದನ್ನ ಅವರೋಹಣ ಪಂಥ ಅಂತ ಕರೀತಾರೆ. ಅಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಗುರು ಮುಖೇನ ಅದು ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಶುದ್ಧ ಭಕ್ತರ ಮೂಲಕ ಒಬ್ಬರಿಂದ ಒಬ್ಬರಿಗೆ ಆದು ಬರುವಂತದ್ದು ಈ ಶಾಸ್ತ್ರಗಳು. ಇದರಲ್ಲಿ ನಾವು ರಿಸರ್ಚ್ ಮಾಡ್ಲಿಕ್ಕೆ ಏನೂ ಇಲ್ಲ. ಅಂದ್ರೆ ನಾವೇನು ಕಂಡುಹಿಡಿಬೇಕಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ಎಲ್ಲ ಕಂಡುಹಿಡಿದಿದ್ದಾಗಿದೆ. ಆದ್ರೆ ಇಲ್ಲಿ ಸಮಯ ಕೂಡ ಉಳಿಸ್ತಾ ಇದೀವಿ, ಮತ್ತೆ ನಾವು ಜ್ಞಾನವನ್ನ ಪಡ್ಕೋತಾ ಇದೀವಿ. ಮತ್ತೆ ಈ ಪ್ರಕ್ರಿಯೆ ಎಂತದಾಗಿದೆ ಅಂತಂದ್ರೆ ಒಂದು ಏನಂತೀವಿ, ಈ ಪ್ರಾಸೆಸ್ ಎಫೆಕ್ಟಿವ್ ಆಗಿದೆ. ಅಂದ್ರೆ ನಮ್ಗೆ ಅದರಲ್ಲಿ ಅದರ ಪರಿಣಾಮಗಳು ಸಿಗ್ತಾ ಇದೆ, ರಿಸಲ್ಟ್ ಸಿಗ್ತಾ ಇದೆ ನಮ್ಗೆ. ಅದರ ಮೂಲಕ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ. ಅಂದ್ರೆ ಇದು ಸರಿಯಾದ ದಾರಿನಲ್ಲಿ ಇದೀವಿ ಅಂತ. ಹಾಗೆ ಇಲ್ಲಿ ಆ ಶಬ್ದ ಪ್ರಮಾಣ ಏನಿದೆ ಅದನ್ನ ನಾವು ಕೇಳುವ ಮೂಲಕ ಮಾತ್ರನೇ ಪಡ್ಕೊಳ್ಳಿಕ್ಕೆ ಸಾಧ್ಯ. ಪ್ರಭುಪಾದರು ಕೂಡ ಹೇಳ್ತಾರೆ, ನೀನು ಭಗವಂತನನ್ನ ನಿನ್ನ ಕಣ್ಣಿನ ಮೂಲಕ ನೋಡೋದಕ್ಕೆ ಪ್ರಯತ್ನ ಪಡ್ಬೇಡ, ಅವನನ್ನ ಕಿವಿಗಳ ಮೂಲಕ ನೋಡು ಅಂತಾರೆ. ಕಿವಿಗಳ ಮೂಲಕ ಹೇಗೆ ನೋಡುವುದು ಅಂತಂದ್ರೆ ಅದು ಅಧಿಕೃತ ಗುರುಗಳಿಂದ ಭಗವಂತನ ವಿಷಯಗಳನ್ನ ಶಾಸ್ತ್ರಗಳ ಮೂಲಕ ಕೇಳಿ ತಿಳ್ಕೋ ಅಂತ. ಹಾಗೆ ತಚ್ ಶೃಣು ಅಂತ ಹೇಳಿ ಭಗವಂತ ಕೂಡ ಹೇಳ್ತಾ ಇದ್ದಾನೆ, ನೀನ್ ಈ ವಿಷಯವನ್ನ ನನ್ನಿಂದ ಕೇಳು ಅಂತ ಹೇಳ್ತಾ ಇದ್ದಾನೆ. ದೇವೋತ್ತಮ ಪರಮ ಪುರುಷ ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳುವೆ. ಅಂದ್ರೆ ನಾವು ಈ ಅಸಂಶಯಂ ಸಮಗ್ರಂ ಅಂತಂದ್ರೆ ಇಲ್ಲಿ ಭಗವದ್ಗೀತೆಯನ್ನ ಹೇಳ್ಬೋದು. ಅದರಲ್ಲಿ ಅದು ಸಮಗ್ರವಾದ ಜ್ಞಾನ. ಅಂದ್ರೆ ಈ ಭಗವದ್ಗೀತೆ ಈ ಕೃಷ್ಣ ಪ್ರಜ್ಞೆಯಲ್ಲೂ ಕೂಡ ನಾವು ಮೊದಲಿಗೆ ಎಲ್ಲರಿಗೂ ಹೇಳುವಂತದ್ದು ಭಗವದ್ಗೀತೆನ ತಿಳ್ಕೊಳ್ಳಿ. ಭಗವದ್ಗೀತೆ ಅದನ್ನ ಒಂದು ಡಿಕ್ಷನರಿ ಅಂತ ಹೇಳ್ಬೋದು, ಆಧ್ಯಾತ್ಮಿಕ ಡಿಕ್ಷನರಿ ಅಂತ. ಅಲ್ಲಿ ಎಲ್ಲವೂ ಕೂಡ ನಮ್ಗೆ ಸಿಗುತ್ತೆ. ಭಗವದ್ಗೀತೆನ ಯಥಾರ್ಥವಾಗಿ ಯಾರು ಸರಿಯಾಗಿ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರು ಅವ್ರ ಮುಂದೆ ಯಾವುದೇ ಒಂದು ಆಧ್ಯಾತ್ಮಿಕ ಗ್ರಂಥಗಳನ್ನ ಅಧ್ಯಯನ ಮಾಡುವಾಗ ಅವ್ರಿಗೆ ಅದು ಅರ್ಥ ಆಗುತ್ತೆ. ಅಂದ್ರೆ ಅವ್ರಿಗೆ ಅದು ಅವರ ಬುದ್ಧಿಗೆ ಎಟುಕುತ್ತೆ. ಅಂದ್ರೆ ಈಗ ಭಾಗವತಂ ಓದುವಂತದ್ದು, ಅದರ ಚೈತನ್ಯ ಚರಿತಾಮೃತ ಇರ್ಬೋದು, ಭಕ್ತಿ ರಸಾಮೃತ ಇರ್ಬೋದು, ಉಪದೇಶಾಮೃತ, ಈಶೋಪನಿಷತ್, ಇವುಗಳನ್ನೆಲ್ಲ ನಾವು ಓದ್ಬೇಕು ಅಂತಂದ್ರೆ ಮೊದಲು ನಮ್ಗೆ ಭಗವದ್ಗೀತೆ ಪರಿಪೂರ್ಣವಾಗಿ ಯಥಾರ್ಥವಾಗಿ ತಿಳಿದಿರ್ಬೇಕು. ಅದು ತಿಳಿದಿತ್ತು ಅಂತಂದ್ರೆ ಅದು ಫೌಂಡೇಶನ್ ಇದ್ದ ಹಾಗೆ. ಅಂದ್ರೆ ಈಗ ಕನ್ನಡ ಕಲಿತಾರೆ ಅಂತಂದ್ರೆ ವ್ಯಾಕರಣ ಗೊತ್ತಿರ್ಬೇಕು ಅಂತಾರೆ. ವ್ಯಾಕರಣ ಅಂತಂದ್ರೆ ಆ ಒತ್ತಕ್ಷರಗಳು, ಕಾಗುಣಿತ, ಅದೆಲ್ಲ ನಮ್ಗೆ ಗೊತ್ತಿದ್ರೆ ಬರೀಲಿಕ್ಕೆ ಓದ್ಲಿಕ್ಕೆ ಆಗುತ್ತೆ ಅಂತ. ಹಾಗೆ ಭಗವದ್ಗೀತೆ ನಮ್ಗೆ ಗೊತ್ತಿದೆ ಅಂದ್ರೆ ಆಧ್ಯಾತ್ಮಿಕ ವಿಷಯಗಳು ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಅಂತ. ಇದನ್ನ ಅದಕ್ಕೆ ಗೀತೋಪನಿಷತ್ತು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಅಸಂಶಯ ಅಂದ್ರೆ ಯಾವುದೇ ಸಂಶಯ ಅನ್ನೋದಿಲ್ಲ. ಸಮಗ್ರಂ ಅಂದ್ರೆ ಇನ್ನೇನು ಕಲಿಬೇಕಾಗಿರೋದಿನ್ನ ಅವಶ್ಯಕತೆನೇ ಇಲ್ಲ, ನಾನು ಪರಿಪೂರ್ಣವಾಗಿ ನಿನ್ಗೆಲ್ಲವನ್ನು ತಿಳಿಸ್ತೀನಿ, ಆದ್ರೆ ನೀನೇನ್ ಮಾಡ್ಬೇಕು, ಕೇಳು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಅಧ್ಯಾಯ 1-6 ತೀರ್ಮಾನ. ಯಥಾಜ್ಞಾಸಸಿ ತತ್ ಶೃಣು, ಈಗ ಕೇಳು ಓ ಪೃಥೆ ಕುಮಾರನೇ. ಹೇಗೆ, ಯಥಾ ಅಂದ್ರೆ ಹೇಗೆ, ಜ್ಞಾಸಸಿ ಅಂದ್ರೆ ತಿಳಿಯಬಲ್ಲೆ, ತತ್ ಅಂದ್ರೆ ಅದನ್ನು, ಶೃಣು ಕೇಳುವ ಮೂಲಕ. ಅದನ್ನ ನಾವು ಹೇಗೆ ತಿಳ್ಕೊಳಕ್ ಸಾಧ್ಯ, ಕೇಳುವ ಮೂಲಕ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಕೇಳುವ ಮೂಲಕ ಹೇಗೆ ಎಂದು ತಿಳಿಯಿರಿ ಇಲ್ಲಿ ಹೇಳ್ತಾ ಇರುವಂತದ್ದು ತತ್ ಶೃಣು. ನಾವು ಕೇಳುವ ಮೂಲಕ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಕೇಳೋದು ಕೂಡ ಅಷ್ಟು ಸುಲಭವಾದದ್ದಲ್ಲ. ಗಮನ ಇಟ್ಟು ಶ್ರದ್ಧೆಯಿಂದ ಭಗವಂತನ ವಿಷಯಗಳ ಬಗ್ಗೆ ನಾವು ಕೇಳಬೇಕು. ಆದ್ರೆ ಈ ತರ ಕೇಳಿದವರಲ್ಲೂ ಕೂಡ ಅನೇಕ ಜನ ಇದ್ದಾರೆ, ಕೇಳಿದ ಮಾತ್ರಕ್ಕೆ ಅವರೆಲ್ಲರೂ ಪರಿಪೂರ್ಣತೆಯನ್ನ ಪಡೆದಿಲ್ಲ ಅನ್ನೋದನ್ನು ಕೂಡ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ತಾನೆ. ಇಲ್ಲಿ ನಾವು ನೋಡ್ತಾ ಇದೀವಿ, ಮೊದಲಿಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಕೃಷ್ಣ, ಅರ್ಜುನ ಮತ್ತೆ ಸಂಜಯ. ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳಿದೆ, ಯಾರಾದ್ರೂ ಹೇಳ್ತೀರಾ? 700 ಶ್ಲೋಕಗಳಿದೆ. 700ರಲ್ಲಿ ಕೃಷ್ಣ ಎಷ್ಟು ಹೇಳಿದ್ದಾನೆ ಅಂದ್ರೆ 574. ಅರ್ಜುನ ಮಾತಾಜಿ 94. ಸಂಜಯ 54. 41.
41 ಧೃತರಾಷ್ಟ್ರ 41 ಮೊದಲ ಮಾತಾಡ್ತೀನಿ. ಮೊದಲನೇ ಶ್ಲೋಕ ಒಂದೇ ಒಂದು. ಈಗ ಅದನ್ನ ನಾವು ಒಂದ್ಸತಿ ನೋಡೋಣ. ಯಾರೆಲ್ಲ ಎಷ್ಟೆಷ್ಟು ಭಗವದ್ಗೀತೆಯಲ್ಲಿ ಮಾತಾಡಿದ್ದಾರೆ ಜಾಸ್ತಿ ಅಂತ. ಕೃಷ್ಣನೇ ಎಲ್ಲಾ ಕಡೆ ಜಾಸ್ತಿ ಮಾತಾಡಿರುವಂತದ್ದು. ಮೊದಲನೇ ಅಧ್ಯಾಯದಲ್ಲಿ ಮಾತ್ರ ಕೃಷ್ಣ ಅವನು ಬಾಯೇ ಬಿಟ್ಟಿಲ್ಲ, ಅವನು ಏನು ಮಾತಾಡ್ಲಿಲ್ಲ, ಜಸ್ಟ್ ಕೇಳ್ತಾ ಇದ್ದ. ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಅದನ್ನ ಅವ್ರಿಗೆ ಕೇಳಿಸ್ಕೊಂಡ. ಅಲ್ಲಿ ಸಂಜಯ ಕೂಡ ಮಾತಾಡಿದ್ದಾನೆ, ಸಂಜಯ ಜಾಸ್ತಿ ಮಾತಾಡಿದ್ದಾನೆ. ಆಮೇಲೆ ನಾವು 2ನೇ ಅಧ್ಯಾಯಕ್ಕೆ ಬಂದಾಗ ಗೀತಾ ಸಾರಾಂಶ ಪರಮಾತ್ಮ ಹೆಚ್ಚು ಹೆಚ್ಚು ಹೇಳಿದ್ದಾನೆ. ನಂತರ 3ನೇ ಅಧ್ಯಾಯ 4 ಇಲ್ಲೆಲ್ಲೂ ಕೂಡ ಸಂಜಯ ಮಾತಾಡೋದಿಲ್ಲ. ಸಂಜಯನ ಅಷ್ಟೊಂದು ಅವನದ್ದು ಯಾವ್ದು ಶ್ಲೋಕಗಳು ಬರೋದಿಲ್ಲ. ಆಮೇಲೆ ಇನ್ನೆಲ್ಲ ಅಧ್ಯಾಯದಲ್ಲೂ ನಾವು ನೋಡ್ತೀವಿ ಕೃಷ್ಣನೇ ಜಾಸ್ತಿ ಮಾತಾಡಿರುವಂತದ್ದು. ಎಕ್ಸೆಪ್ಟ್ 11ನೇ ಶ್ಲೋಕ. 11ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನೆ, ಅವ್ನು ಏನ್ ಕಾಣ್ತಾ ಇದ್ದಾನೆ ಆ ವಿಶ್ವರೂಪದಲ್ಲಿ ಅನ್ನೋದನ್ನ ಅವ್ನಿಗೆ ಹೇಳ್ತಾ ಇರೋದ್ರಿಂದ ಅರ್ಜುನ ಮಾತುಗಳು ಜಾಸ್ತಿ ಇದೆ. 18ನೇ ಅಧ್ಯಾಯದಲ್ಲಿ ಎಲ್ಲಾ ಪೂರ್ತಿ ಸಾರಾಂಶವನ್ನ ಮತ್ತೆ ಹೇಳ್ತಾನೆ. ಅದರಿಂದ ಕೃಷ್ಣ ಹೆಚ್ಚು ಮಾತಾಡಿರುವಂತದ್ದು. ಮತ್ತೆ ಇಲ್ಲಿ ನಾವು ನೋಡ್ತಾ ಇದೀವಿ 7ನೇ ಅಧ್ಯಾಯ. ಇವತ್ತು ನಾವು ಕಲಿತಾ ಇರುವಂತ 7ನೇ ಅಧ್ಯಾಯದಲ್ಲಿ ಎಲ್ಲೂ ಅರ್ಜುನ ಆಗ್ಲಿ ಸಂಜೆ ಆಗ್ಲಿ ಏನು ಮಾತಾಡಿಲ್ಲ. ಅರ್ಜುನನ ಪ್ರಶ್ನೆಗಳು ಯಾವುದೂ ಇಲ್ಲ, ನೇರವಾಗಿ ಭಗವಂತನ ಮಾತುಗಳೇ ಬರ್ತಾ ಇರುವಂತದ್ದು. ಮತ್ತೆ ಈ 9ನೇ ಅಧ್ಯಾಯ ರಾಜವಿದ್ಯೆ ರಾಜಗುಹ್ಯ ಅಂತ ಹೇಳ್ತಾರೆ. ಮತ್ತೆ 15ನೇ ಅಧ್ಯಾಯ ಅದು ಆಧ್ಯಾತ್ಮಿಕ ಜಗತ್ತು ಮತ್ತೆ ಐಹಿಕ ಜಗತ್ತಿಗಿರುವಂತ ವ್ಯತ್ಯಾಸವನ್ನು ತಿಳಿಸ್ಕೊಡುತ್ತೆ. 16ನೇ ಅಧ್ಯಾಯ ಅದು ದೈವಿ ಗುಣ ಮತ್ತೆ ಆಸುರಿ ಗುಣಗಳ ಬಗ್ಗೆ, ದೈವಿ ಸಂಪತ್ತು ಆಸುರಿ ಸಂಪತ್ತಿನ ಬಗ್ಗೆ ತಿಳಿಸ್ಕೊಡುವಂತದ್ದು. ಸೊ ಇದೆಲ್ಲವೂ ಕೂಡ ನಾವು ಭಗವದ್ಗೀತೆಯಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ಕೊಟ್ಟಿರುವಂತ ಚಾರ್ಟ್. ಕೃಷ್ಣ. ಮಂಜುಳಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಆದ್ದರಿಂದ 6ನೇ ಅಧ್ಯಾಯದ ಕಡೆಯ ಶ್ಲೋಕದಲ್ಲಿ ನಿರ್ದೇಶಿಸಿದಂತೆ ಯೋಗಾಭ್ಯಾಸವನ್ನು ಪ್ರಾರಂಭಿಸಬೇಕು. 9 ಬೇರೆ ಬೇರೆ ರೂಪಗಳ ನಿಗದಿತ ಭಕ್ತಿ ಸೇವೆಯಿಂದ ಪರಮ ಪ್ರಭುವಾದ ಕೃಷ್ಣನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಸಾಧ್ಯವಾಗುತ್ತದೆ. ಈ ಒಂದೇ ಅಷ್ಟೇ ಮಾತಾಜಿ ಓದಕ್ಕ. ಈ 9 ರೂಪಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಶ್ರವಣ. ಅಂದ್ರೆ ನವವಿಧ ಭಕ್ತಿಯನ್ನ ಕೇಳಿದ್ವಿ. ಹರೇ ಕೃಷ್ಣ ಹೇಳ್ತೀರಾ ಯಾವ್ದು ನವವಿಧ ಭಕ್ತಿ ಅಂದ್ರೆ? ಶ್ರವಣಂ ಮಾತಾಜಿ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮನಿವೇದನಂ. ನವವಿಧ ಭಕ್ತಿ ಅಂದ್ರೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಅದು ಎಲ್ಲದರಲ್ಲೂ ಆ 9 ನವವಿಧ ಭಕ್ತಿಯಲ್ಲಿ ಮುಖ್ಯವಾದದ್ದು ಶ್ರವಣಂ ಅಂತ ಹೇಳಿ ಹೇಳ್ತಾ ಇದಾರೆ. ಅಂದ್ರೆ ಕೇಳುವ ಮೂಲಕ ನಾವು ಭಗವಂತನನ್ನ ತಿಳ್ಕೊಳ್ಬಹುದು. ಅಂದ್ರೆ ಈಗ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ನಾವು ನಿದ್ದೆ ಮಾಡೋಗ್ಲೂ ಕೂಡ ನಮ್ಮೆಲ್ಲಾ ಇಂದ್ರಿಯಗಳು ಕೂಡ ನಿಷ್ಕ್ರಿಯವಾಗಿರುತ್ತೆ ಅಂತ, ಯಾವ್ದು ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಆದ್ರೆ ಒಂದ್ ಇಂದ್ರಿಯ ಮಾತ್ರ ಯಾವಾಗ್ಲೂ ಎಚ್ಚರವಾಗಿರುತ್ತೆ ಅಂತಾರೆ. ಯಾವ್ದು ಅಂತಂದ್ರೆ ಅದು ಕಿವಿ. ಅದಕ್ಕೆ ನಾವು ಮಲಗಿರುವಾಗ ಎದೊಳ್ಬೇಕು ಅಂತಂದ್ರೆ ಅಲಾರಾಮ್ ಇಡ್ತೀವಿ. ಇಲ್ಲ ಯಾರಾದ್ರೂ ನಮ್ಮನ್ನ ಕೂಗಿದ ತಕ್ಷಣ ಫಸ್ಟ್ ನಮ್ಗೆ ಇಂದ್ರಿಯ ಕೆಲಸ ಮಾಡೋದು ಕಿವಿ ಆಗಿರುತ್ತೆ. ಅದರಿಂದ ಆ ಕಿವಿ ಅದ ಶ್ರವಣದ ಮಹತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದರಿಂದ 6ನೇ ಅಧ್ಯಾಯದ ಕಡೆಯ ಶ್ಲೋಕದಲ್ಲಿ ನಿರ್ದೇಶಿಸಿದಂತೆ ಯೋಗಾಭ್ಯಾಸವನ್ನು ಪ್ರಾರಂಭಿಸಬೇಕು. ಯೋಗಾಭ್ಯಾಸ ಅಂದ್ರೆ ಭಗವಂತನಲ್ಲಿ ಧ್ಯಾನವನ್ನು ಮಾಡುವಂತದ್ದು, ಅಂದ್ರೆ ಭಗವಂತನಲ್ಲಿ ಮನಸ್ಸನ್ನ ನಿಲ್ಲಿಸುವಂತದ್ದು. ಈಗ ನಾವು ಭಗವಂತನಲ್ಲಿ ಮನಸ್ಸನ್ನ ನಿಲ್ಲಿಸ್ಬೇಕು, ಅವನ ಬಗ್ಗೆ ನಾವ್ ಯಾವಾಗ್ಲೂ ಯೋಚನೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಯಾರು ಗೊತ್ತಿಲ್ಲದೆ ಇರೋ ವ್ಯಕ್ತಿ ಬಗ್ಗೆ ಆ ರೀತಿ ಎಲ್ಲ ಮಾಡಕ್ಕೆ ಸಾಧ್ಯ ಆಗುತ್ತಾ? ಪ್ರೀತಿಸೋದಕ್ಕೆ ಅಥವಾ ಅವನ ಬಗ್ಗೆ ಯೋಚನೆ ಮಾಡೋದಕ್ಕೆ, ಸ್ಮರಣೆ ಮಾಡೋದಕ್ಕೆ ಆಗುತ್ತಾ? ಯಾರೋ ಒಬ್ಬ ವ್ಯಕ್ತಿ ನಮ್ಗೆ ಗೊತ್ತೇ ಇಲ್ಲ. ಇಲ್ಲ ಮಾತಾಜಿ, ಆಗೋದಿಲ್ಲ ಮಾತಾಜಿ. ಅದಕ್ಕೆ ಈಗ ನಮಗೂ ಕೂಡ ಭಗವಂತ ನಮ್ಮಿಂದ ತುಂಬಾ ದೂರದಲ್ಲಿದ್ದಾನೆ, ಅವನ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಅದ ಕಾರಣ ಅವನನ್ನ ನಾವು ಸ್ಮರಣೆ ಮಾಡೋದಕ್ಕೆ, ಅವನ ಜೊತೆ ಒಂದು ಸಂಪರ್ಕ ಏರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವದ್ಗೀತೆಯ ಮೂಲಕ, ಭಕ್ತರ ಮೂಲಕ, ಆ ಶಾಸ್ತ್ರದ ಮೂಲಕ ನಾವು ಅದನ್ನ ತಿಳ್ಕೊಂಡ್ರೆ ನಮ್ಗ ಆ ಭಗವಂತನನ್ನ ಧ್ಯಾನಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದ ಕಾರಣ ಈ ನಂತರದ 7ರಿಂದ 12 ಅಧ್ಯಾಯಗಳಲ್ಲಿ ನಾವು ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ಕೇಳ್ತೀವಿ. ಕೇಳಿದಾಗ ಏನಾಗುತ್ತೆ, ನಮ್ಮ ಮನಸ್ಸು ಅವನ ಭಕ್ತಿ ಸೇವೆಯಲ್ಲಿ ನಿಲ್ಲುತ್ತೆ, ಕೇಂದ್ರೀಕರಿಸೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಅದರಿಂದ ನಾವು ಈಗ ಶ್ರದ್ಧೆಯಿಂದ ಈ ಮುಂದೆ ಬರುವಂತ 7ರಿಂದ 12 ಅಧ್ಯಾಯಗಳನ್ನ ಕೇಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ರೀತಿ ಕೇಳಿದ್ರು ಕೂಡ ಕೆಲವರು ಅಂದ್ರೆ ಮನುಷ್ಯಾನಾಂ ಸಹಸ್ರೇಶು. ಹರೇ ಕೃಷ್ಣ. ಶೋಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯಥಾ ತಾಮಾಪಿ ಸಿದ್ಧಾನಾಂ ಕಶ್ಚಿನಾಂ ವೇತ್ತಿ ತತ್ವತಂ
ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಮನುಷ್ಯ ನಾಮ ಸಹಸ್ರೇಶು ಅಂದ್ರೆ ಸಾವಿರಾರು ಮನುಷ್ಯರಲ್ಲಿ ಭಗವಂತನನ್ನ ಅರ್ಥ ಮಾಡ್ಕೊಂಡಿರೋಂಥವ್ರು ಅಂದ್ರೆ ಇಲ್ಲಿ ಕೇಳೋದ್ರಿಂದ ಮೂಲಕ ಭಗವಂತನನ್ನು ತಿಳ್ಕೊಬಹುದು ಅಂತ ಆಯ್ತು. ಆದ್ರೂ ಕೂಡ ಅಷ್ಟು ಕೇಳಿದವರಲ್ಲೂ ಕೂಡ ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗದವರಲ್ಲೂ ಕೂಡ ತುಂಬಾ ತುಂಬಾ ವಿರಳ ಭಗವಂತನನ್ನ ಪೂರ್ತಿಯಾಗಿ ಯಥಾರ್ಥವಾಗಿ ತಿಳ್ಕೊಂಡಿರೋರು ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತ, ಅವನ ಗುಣಗಳು, ಅವನ ಬಗ್ಗೆ, ಅವನ ಲೀಲೆಗಳು, ಅವನ ನಾಮರೂಪ ಇದೆಲ್ಲವೂ ಕೂಡ ಅನಂತ ಅಂತ ಹೇಳ್ತಾರೆ. ಅಂದ್ರೆ ಆಕಾಶ ಇದ್ದಾಗೆ, ಆಕಾಶಕ್ಕೆ ಎಲ್ಲೇ ಇಲ್ಲ. ಹಾಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅವನು ಕೂಡ ಎಲ್ಲೇ ಇಲ್ಲದವನು. ಅವನನ್ನ ನಾವು ನಮ್ಮ ಒಂದು ಏನಂತಾರೆ ಸೀಮಿತ ಜ್ಞಾನದಿಂದ ಅವನನ್ನ ನಾವು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನನ್ನ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಭಾಗವತಂನಲ್ಲಿ ಹೇಳ್ತಾರೆ ಅಂದ್ರೆ ಅದು ಪಕ್ಷಿ, ಅದಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟೇ ಎತ್ತರಕ್ಕೆ ಅದು ಹಾರ್ಲಿಕ್ಕೆ ಸಾಧ್ಯ ಅಂತ. ಹಾಗೆ ಭಗವಂತ ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ, ಎಷ್ಟು ಜ್ಞಾನ ಕೊಟ್ಟಿದ್ದಾನೆ, ಅಷ್ಟರಿಂದ ನಾವು ಅವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಾಗಿ ನಾವು ತಿಳಿಬೇಕು, ಅವನನ್ನ ಪರಿಪೂರ್ಣವಾಗಿ ತಿಳಿಬೇಕು ಅಂತಂದ್ರೆ ಸಾಧ್ಯನೇ ಇಲ್ಲ. ಅದರಲ್ಲಿ ಹೇಳ್ತಾ ಇದ್ದಾನೆ, ಸಾವಿರಾರು ಜನರ ಪ್ರಯತ್ನ ಪಟ್ಟರು ಕೂಡ ಅದರಲ್ಲಿ ಒಬ್ಬ ಕೂಡ ಭಗವಂತನ ಅರ್ಥ ಮಾಡ್ಕೊಂತಾನೆ ಪೂರ್ತಿಯಾಗಿ ಯಥಾರ್ಥವಾಗಿ ಅನ್ನೋದು ಅದು ಕಷ್ಟ ಅಂತಲ್ಲಿ ಹೇಳ್ತಾ ಇದ್ದಾರೆ. ಯಥಾಮಪಿ ಸಿದ್ಧಾನಾಂ ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಅಂದ್ರೆ ಭಕ್ತಿಯಲ್ಲಿ ತೊಡಗಿದ್ದಾರೆ, ಸಾಧನ ಭಕ್ತಿ ಮಾಡ್ತಿದ್ದಾರೆ, ಅವ್ರಿಗೆ ಭಕ್ತಿ ಮಾಡ್ಲಿಕ್ಕೆ ಆಗ್ತಿದೆ. ಆದ್ರೂ ಕೂಡ ಯೋಗೀನಾಮಪಿ ಸರ್ವೇಶಂ ಅಂದ್ರೆ ಆದ್ರೂ ಕೂಡ ಕಶ್ಚಿತ್ ಮಾಂ ವೇತಿ ತತ್ವತಃ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಗುರು ಕೃಷ್ಣ ಕೃಪಾಯ್ ಭಕ್ತಿ ಲತಾ ಬೀಜ ಅಂತಾರೆ. ಅಂದ್ರೆ ಗುರುವಿನ ಕೃಪೆ ಮತ್ತೆ ಭಗವಂತನ ಕೃಪೆ, ಅವರ ಕೃಪೆ ಇಲ್ಲದೆ ನಾವು ಅವನನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆ ಪರಮಾತ್ಮ ಅವನ ಭಕ್ತಿ ಸೇವೆ ಮಾಡಿದಾಗ ಅದರಿಂದ ಅವನು ತೃಪ್ತನಾಗಿ ಆ ಆನಂದದಲ್ಲಿ ಅವನು ತನ್ನನ್ನ ತಾನು ಅವನ ಭಕ್ತರಿಗೆ ತಿಳಿಸ್ಕೊಡ್ತಾನೆ. ಅಂದ್ರೆ ಇಲ್ಲಿ ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ, ತಾನು ತೋರಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಯಾರಿಗೂ ಕೂಡ ಭಗವಂತನ ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದ್ರಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಖಚಿತ್ ಮಾಂ ವ್ಯತಿ ತತ್ವತ್ವ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದ ನಿರಾಕಾರವಾದಿಗಳಾಗಲಿ, ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆದ ಯೋಗಿಗಳಾಗಲಿ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಯಶೋದೆಯ ಮಗನಾಗಿ ಅಥವಾ ಅರ್ಜುನನ ಸಾರಥಿಯಾಗಿ ಅರ್ಥ ಮಾಡಿಕೊಳ್ಳುವುದು ಮಾತಾಜಿ ಅರ್ಥ ಮಾಡಿಕೊಳ್ಳಲ್ಲ ಆಗಲ್ಲ ಅಂತ ಹೋಗ್ಲಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, 3 ರೀತಿ ಆಧ್ಯಾತ್ಮಿಕವಾದಿಗಳನ್ನ ಹೇಳ್ತಾರೆ. 3 ರೀತಿಯ ಆಧ್ಯಾತ್ಮಿಕವಾದಿಗಳಿದ್ದಾರೆ ಅಂತ. ಅದರಲ್ಲಿ 3 ಯಾರು ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ ಪಡೆದಂತ ನಿರಾಕಾರವಾದಿಗಳು, ಪರಮಾತ್ಮ ಸಾಕ್ಷಾತ್ಕಾರ ಪಡೆದವರು ಯೋಗಿಗಳು, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನ. ಇವರಿಬ್ರು ಕೂಡ ಯಾರು ನಿರಾಕಾರವಾದಿಗಳಿದ್ದಾರೆ, ಯಾರು ಯೋಗಿಗಳಿದ್ದಾರೆ, ಅವರಿಂದಾನು ಕೂಡ ಭಗವಂತನನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ನಿರಾಕಾರವಾದಿಗಳು ಅಂದ್ರೆ ಯಾರು ಅಂತಂದ್ರೆ, ನಿರಾಕಾರವಾದಿಗಳು ಯಾರು ಅಂತಂದ್ರೆ ಅವರು ಭಗವಂತನಿಗೆ ರೂಪ ಇಲ್ಲ ಅಂತ ತಿಳ್ಕೊತಾರೆ. ಆದ್ರೆ ಏನೆಲ್ಲ ಈ ಭೌತಿಕ ಪ್ರಕೃತಿಯಲ್ಲಿ ಏನೆಲ್ಲ ನಡೀತಿದೆ ಅದೆಲ್ಲವೂ ಕೂಡ ಒಂದು ಶಕ್ತಿಯಿಂದ ಆಗ್ತಿದೆ ಅಂತ ಕರೀತಾರೆ. ಆ ಶಕ್ತಿಗೆ ಯಾವುದೇ ರೂಪ ಇಲ್ಲ ಅಂತ ತಿಳ್ಕೊತಾರೆ. ಈ ವಿಜ್ಞಾನಿಗಳು ಕೂಡ ಅದೇ ರೀತಿ ಯೋಚನೆ ಮಾಡ್ತಾರೆ. ಅವ್ರು ಯಾವಾಗ ಸಂಶೋಧನೆಗಳನ್ನ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ, ಆಗ ಅವ್ರು ಏನ್ಕೋತಾರೆ ಅಂದ್ರೆ ಇದೆಲ್ಲವೂ ಕೂಡ ಯಾವ್ದೋ ಒಂದು ಶಕ್ತಿಯಿಂದ ನಡೀತಿದೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅಂದ್ರೆ ಆ ಶಕ್ತಿ ಯಾವುದು ಅಂತ ಅವರು ತಿಳ್ಕೊಳ್ಳೋದಿಲ್ಲ. ಆದ ಕಾರಣ ಅವ್ರು ಏನ್ ಅನ್ಕೊಡ್ತಾರೆ, ನಿರಾಕಾರವಾದಿಗಳಾಗ್ತಾರೆ. ಅಂದ್ರೆ ಅವರು ಭಗವಂತ ಇದ್ದಾನೆ, ಅವ್ರಿಗೆ ಆಕಾರ ಇಲ್ಲ. ಅಂದ್ರೆ ಅವರು ಆ ರೀತಿ ಯೋಚನೆ ಮಾಡುವಾಗ ಅವ್ರು ಏನ್ ಅನ್ಕೊಡ್ತಾರೆ, ನನಗೆ ಈ ದೇಹ ಇದೆ, ಆ ದೇಹ ಇರೋದ್ರಿಂದಾನೇ ನನಗೆ ಎಲ್ಲಾ ಕಷ್ಟಗಳು ಬರ್ತಾ ಇದೆ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ಈ ದೇಹ ತ್ಯಾಗ ಆದ್ಮೇಲೆ ನನಗೆ ಇನ್ನೊಂದು ದೇಹ ಬೇಡ, ನಾನು ಅಂದ್ರೆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವಂಥದ್ದು ಅಂದ್ರೆ ಭಗವಂತನ ಸಾಯುಜ್ಯ ಮೋಕ್ಷ ಅಂತ ಕರೀತಾರೆ. ಹಾಗೆ ಅವ್ರಿಗೆ ದೇಹ ಬೇಡ ಅಂತ ಅನ್ಸುತ್ತೆ. ಅಂದ್ರೆ ಅವ್ರ ಜ್ಞಾನ ಅದು ಸೀಮಿತವಾದದ್ದು. ಅವ್ರಿಗೆ ಗೊತ್ತಿಲ್ಲ ಆಧ್ಯಾತ್ಮಿಕ ದೇಹ ಅನ್ನೋದು ಇನ್ನೊಂದಿದೆ, ಅದರಲ್ಲಿ ಯಾವುದೇ ಕಷ್ಟಗಳು ಬಾಧೆಗಳಿಲ್ಲ, ಅದೊಂದು ಆನಂದದಿಂದ ಕೂಡಿರುವಂತದ್ದು ಅನ್ನೋದು ಅವ್ರಿಗೆ ತಿಳಿದಿರೋದಿಲ್ಲ. ಅದರಿಂದ ಅವ್ರು ಏನ್ ಅನ್ಕೋತಾರೆ, ಭಗವಂತನಲ್ಲಿ ನಾನು ಲೀನವಾಗ್ಬಿಡ್ಬೇಕು, ಅಂದ್ರೆ ಬ್ರಹ್ಮ ಜ್ಯೋತಿಯಲ್ಲಿ ನಾನು ಲೀನವಾಗ್ಬಿಡ್ಬೇಕು, ನನಗೆ ನನ್ನ ವ್ಯಕ್ತಿತ್ವನೇ ಅದು ಇರಬಾರ್ದು ಅಂತ ಯೋಚನೆ ಮಾಡ್ತಾರೆ. ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಜೀವಾತ್ಮ ಅವನು ಎಲ್ಲಾ ಜೀವಾತ್ಮನು ಒಂದು ವ್ಯಕ್ತಿ, ಪರಮಾತ್ಮ ಕೂಡ ವ್ಯಕ್ತಿ. ಆ ವ್ಯಕ್ತಿತ್ವ ಅನ್ನುವಂಥದ್ದು ಅದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರು ಲೀನವಾಗ್ಬೇಕು ಅಂದ್ಕೊಡ್ತಾರೆ, ಅಂದ್ರೆ ಶಾಂತಿನ ಪಡ್ಕೋಬೇಕು ಅಲ್ಲಿ ಹೋಗಿ ಅಂತ ಅನ್ಕೊಳ್ತಾರೆ, ಆದ್ರೆ ಅದು ಸಾಧ್ಯ ಇಲ್ಲ.
ಅಂದ್ರೆ ಯಾರು ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಕೂಡ ಸಂಘಜೀವಿಗಳು. ಅವರಿಗೆ ಎಲ್ಲರ ಜೊತೆಯಲ್ಲಿ ಇದ್ದು ಅಭ್ಯಾಸ ಇದೆ. ಯಾರೂ ಇಲ್ಲದೆ ತಾನೊಬ್ಬ ಶಾಂತವಾಗಿ ಎಷ್ಟು ದಿನ ಅಂತ ಸುಮ್ನೆ ಒಂದು ಜಾಗದಲ್ಲಿ ಇರಕ್ಕೆ ಆಗಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ಮತ್ತೆ ಈ ಭೌತಿಕ ಜಗತ್ತಿಗೆ ಬಂದು ಬಿಡ್ತಾರೆ. ಹಾಗೆ ಆಧ್ಯಾತ್ಮಿಕವಾದಿಗಳಲ್ಲಿ ಮೊದಲನೇದಾಗಿ ಈ ನಿರಾಕಾರವಾದಿಗಳು, ಅವ್ರಿಗೆ ಯಾರ ಸಹಾಯ ಬೇಡ, ಅವರ ಸಾಮಾನ್ಯ ಜ್ಞಾನದಿಂದಲೇ ಅವ್ರು ಅರ್ಥ ಮಾಡ್ಕೋತಾರೆ, ಪ್ರಕೃತಿಯನ್ನ ನೋಡೇ ತಿಳ್ಕೊತಾರೆ ಇಷ್ಟೆಲ್ಲ ಮಾಡಿರುವಂತದ್ದು ಯಾವ್ದೋ ಒಂದು ಶಕ್ತಿ ಅಂತ. ಮತ್ತೆ ಪರಮಾತ್ಮ ಸಾಕ್ಷಾತ್ಕಾರ ಪಡೆದ ಯೋಗಿಗಳು, ಯಾರು ಈ ಅಷ್ಟಾಂಗ ಯೋಗಿಗಳಿದ್ದಾರೆ, ಅವರು ಪರಮಾತ್ಮನನ್ನ ಅವ್ರೊಳಗಡೆ ಕಾಣ್ಲಿಕ್ಕೆ ಯೋಗಾಭ್ಯಾಸದ ಮೂಲಕ ಮಾಡ್ತಾರೆ. ಮತ್ತೆ ಆ ರೀತಿ ಯೋಗಾಭ್ಯಾಸ ಮಾಡ್ಬೇಕು ಅಂದ್ರೂ ಕೂಡ ಅವ್ರಿಗೆ ಗುರುವಿನ ಅಗತ್ಯ ಇದೆ. ಅವ್ರಿಗೆ ಯಾರಾದ್ರೂ ಒಬ್ರು ತಿಳಿಸ್ಕೊಡ್ಬೇಕು ಆ ಯೋಗವನ್ನ ಹೇಗೆ ಮಾಡುವುದು, ಮತ್ತೆ ಹೇಗೆ ಪರಮಾತ್ಮನನ್ನ ಹೃದಯದಲ್ಲಿ ಕಾಣೋದು ಅಂತ. ಅವರು ಕೂಡ ಭಗವಂತನನ್ನ ಯಶೋದೆಯ ಮಗ ಅಥವಾ ಅರ್ಜುನನ ಸಾರಥಿ ಅಂತ ಅವರು ತಿಳ್ಕೊಳ್ಳೋದಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲಿ ಭಗವದ್ಗೀತೆ ನಡೀತಿರುವಂತಹ ಸಂದರ್ಭ ಅಂದ್ರೆ ಈ ಮಹಾಭಾರತದಲ್ಲಿ ಏನಾಗುತ್ತೆ ಅಂದ್ರೆ, ಕೃಷ್ಣ ಅವನು ಎಲ್ಲರಿಗೂ ಕಾಣಿಸ್ತಾ ಇದ್ದಾನೆ, ದುರ್ಯೋಧನನಿಗೂ ಕಾಣಿಸ್ತಾ ಇದ್ದಾನೆ, ಜರಾಸಂಧ ಕಂಸ ಎಲ್ಲರಿಗೂ ಕಾಣಿಸ್ತಾ ಇದ್ದಾನೆ. ಆದ್ರೆ ಯಾರಿಗೂ ಕೂಡ ಯಶೋದೆ ಮಗನಾಗಿದ್ದಂತಹ ಕೃಷ್ಣ ಅಥವಾ ಅರ್ಜುನನಿಗೆ ರಥವನ್ನು ಓಡಿಸ್ತಿರುವಂತಹ ಸಾರಥಿಯಾಗಿರುವಂತಹ ಕೃಷ್ಣ ಅವನು ದೇವೋತ್ತಮ ಪರಮ ಪುರುಷ ಅಂತ ಅವ್ರಿಗೆ ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಅವ್ರ ಕಣ್ಣೆದುರುಗಡೆ ಬಂದು ನಿಂತು ಬಿಟ್ರು ಕೂಡ ಅವನನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಗೆ ಆ ಜ್ಞಾನ ಬೇಕು, ಆ ದಿವ್ಯ ಚಕ್ಷು, ಪ್ರೇಮ ಚಕ್ಷು ಬೇಕು. ಆ ಭಕ್ತಿಯಿಂದ ಮಾತ್ರನೇ ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ಆ ಭಕ್ತಿ ಇಲ್ಲದೆ ಬ್ರಹ್ಮ ಸಾಕ್ಷಾತ್ಕಾರ ಪಡೆದಂತ ನಿರಾಕಾರವಾದಿಗಾಗ್ಲಿ ಅಥವಾ ಈ ಪರಮಾತ್ಮ ಸಾಕ್ಷಾತ್ಕಾರ ಪಡೆದಂತ ಯೋಗಿಗಳಿಗೆ ಆಗ್ಲಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಜ್ಯೋತಿಶ್ರೀ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಕಶ್ಚಿದ್ ಮಾಂ ವೇತಿ ತತ್ವತಃ ಯತತಾಮಪಿ ಸಿದ್ಧಾನಾಂ ಯತತಾಂ ಅಪಿ ಸಿದ್ಧಾನಾಂ. ಮತ್ತು ಅಂತಹ ಅನೇಕ ಪರಿಪೂರ್ಣ ವ್ಯಕ್ತಿಗಳಲ್ಲಿ ಕಶ್ಚಿನ್ ಮಾಂ ವೇತಿ ತತ್ವತಃ, ಯಾರೋ ಒಬ್ಬನು ಭಗವಂತನನ್ನು ತಿಳಿಯುತ್ತಾನೆ. ಆದ್ದರಿಂದ ಭಗವಂತನನ್ನು ತಿಳಿಯುವುದು ತುಂಬಾ ಸುಲಭದ ಕೆಲಸವಲ್ಲ. ಆದರೆ ಭಕ್ತಿಯೋಗ ಎಂದು ಕರೆಯಲ್ಪಡುವ ಪ್ರಕ್ರಿಯೆಯಿಂದ ಅದನ್ನು ಸುಲಭಗೊಳಿಸಬಹುದು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲೇನ್ ಹೇಳ್ತಾ ಇದಾರೆ ಅಂದ್ರೆ, ಎತ್ತತಾಮಪಿ ಸಿದ್ಧಾನಂ ಅಂದ್ರೆ ಆ ರೀತಿ ಅನೇಕ ಜನ ಯಾರು ಪರಿಪೂರ್ಣತೆಯನ್ನ ಹೊಂದಿದ್ದಾರೆ ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರೇ ಒಬ್ಬ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರು ಅಂದ್ರೆ ಭಕ್ತ ಮಾತ್ರನೇ, ಶುದ್ಧ ಭಕ್ತ ಮಾತ್ರನೇ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂದ್ರೆ ಅವನು ಯಾರು ಭಕ್ತನಿದ್ದಾನೆ ಅವನು ಅಕ್ಷರ ಜ್ಞಾನವನ್ನ ಕೂಡ ಹೊಂದಿರ್ಲಿಲ್ಲ ಅಂದ್ರೂ ಕೂಡ ಅವನು ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಪರಮಾತ್ಮ ಹೃದಯದಲ್ಲಿ ಅವನಿಗೆ ಚೈತ್ಯ ಗುರುವಾಗಿ ಮಾರ್ಗದರ್ಶನವನ್ನ ನೀಡ್ತಾ ಇರ್ತಾನೆ. ನಮ್ಮ ಗುರು ಶಿಷ್ಯ ಪರಂಪರೆಯಲ್ಲಿ ಅನೇಕ ಆಚಾರ್ಯರು ಆ ರೀತಿ ಬಂದಿದ್ದಾರೆ. ಅಂದ್ರೆ ನೋಡಿದೀವಿ, ನಮ್ಮ ಶ್ರೀಲ ಪ್ರಭುಪಾದರ ಗುರುಗಳು ಹರೇ ಕೃಷ್ಣ ಯಾರು ಹೇಳ್ತೀರಾ? ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಗುರುಗಳು ಭಕ್ತಿ ವಿನೋದ್ ಠಾಕೂರ್ ಅಲ್ಲ ಮಾತಾಜಿ, ಅವ್ರ ತಂದೆ ಅದು, ಅವರ ಗುರುಗಳು ಗೌರ್ ಕಿಶೋರ್ ಬಾಬಾಜಿ ದಾಸ್ ಭಕ್ತಿ ವಿನೋದ್ ಠಾಕೂರ್ ಅಲ್ಲ ಪ್ರಭುಜಿ, ಭಕ್ತಿ ವಿನೋದ್ ಠಾಕೂರ್ ಅವರ ತಂದೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಅಂತ. ಅವರು ಬಾಬಾಜಿ ಹೌದು ಮಾತಾಜಿ, ಅವರು ಭಜನಾನಂದಿ ಆಗಿರ್ತಾರೆ. ಅಂದ್ರೆ ಇಲ್ಲಿ ಎರಡು ರೀತಿಯ ಆಚಾರ್ಯರು ಹೇಳ್ತಾರೆ. ಒಬ್ರು ಗೋಷ್ಠಾನಂದಿ ಅಂತ ಕರೀತಾರೆ, ಇನ್ನೊಬ್ಬರನ್ನ ಭಜನಾನಂದಿ ಅಂತಾರೆ. ಯಾರು ಗೋಷ್ಠಾನಂದಿ ಇದ್ದಾರೆ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾರೆ. ಮತ್ತೆ ಯಾರು ಭಜನಾನಂದಿ ಇರ್ತಾರೆ ಅವ್ರು ಈ ಸದಾಕಾಲ ಭಗವಂತನ ಭಜನೆಗಳನ್ನ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವ್ದು ಅಕ್ಷರ ಜ್ಞಾನ ಅನ್ನೋದು ಇರ್ಲಿಲ್ಲ. ಆದ್ರೂ ಕೂಡ ಅವರ ತಂದೆ ಭಕ್ತಿ ವಿನೋದ್ ಠಾಕೂರ್ ಅವರು ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ. ಅವರ ಮಗನಿಗೆ ಅಂದ್ರೆ ಸರಸ್ವತಿ ಠಾಕೂರ್ ಅವರಿಗೆ, ಭಕ್ತಿ ವೇದಾಂತ ಸರಸ್ವತಿ ಠಾಕೂರ್ ಅವರಿಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀ ನನ್ನ ಶಿಷ್ಯನಿಂದ ದೀಕ್ಷೆನ ಪಡ್ಕೊಂತಾರೆ. ಯಾಕೆ ಅಂತಂದ್ರೆ ನನ್ನ ಶಿಷ್ಯ ಅದಕ್ಕೆ ಯೋಗ್ಯವಾದ ವ್ಯಕ್ತಿ ಅಂತಾರೆ. ಅಂದ್ರೆ ಅವನಿಗೆ ಯಾವುದೇ ಅಕ್ಷರ ಜ್ಞಾನ ಇಲ್ಲ ಅಂದ್ರೂ ಕೂಡ ಭಗವಂತನನ್ನ ಅವನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ. ಹಾಗೆ ಯಾರು ಶುದ್ಧ ಭಕ್ತರಿರ್ತಾರೆ ಅವ್ರು ಮಾತ್ರ ಭಗವಂತನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂತದ್ದು. ಅದು ಕೂಡ ಭಗವಂತನ ಕೃಪೆಯಿಂದ ಮಾತ್ರ ಅಂತ ಇಲ್ಲಿ ಹೇಳ್ತಾರೆ, ಅವ್ಯಾಜ್ಯ ಕರುಣೆಯಿಂದ ಮಾತ್ರ ಅಂತ. ಆದ್ದರಿಂದ ಭಗವಂತನನ್ನು ತಿಳಿಯುವುದು ತುಂಬಾ ಸುಲಭವಾದ ಕೆಲಸ ಅಲ್ಲ. ಆದ್ರೆ ಭಕ್ತಿ ಯೋಗ ಎಂದು ಕರೆಯಲ್ಪಡುವ ಪ್ರಕ್ರಿಯೆಯಿಂದ ಅದನ್ನು ಸುಲಭಗೊಳಿಸಬಹುದು. ಅಂದ್ರೆ ಭಕ್ತಿ ಯೋಗ ಅನ್ನುವಂಥದ್ದು ಒಂದು ಪ್ರಕ್ರಿಯೆ, ಅಂದ್ರೆ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಅದೊಂದು ಪ್ರಾಸೆಸ್. ಅದನ್ನ ಮಾಡೋ ಮೂಲಕ ನಾವು ಅದನ್ನ
ಸುಲಭ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಸಾಧಾರಣವಾಗಿ ಯಾರು ಕೂಡ ಭಗವಂತನನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಭಕ್ತಿ ಅನ್ನೋದು, ಯೋಗ ಅನ್ನೋದು ಕೂಡ ಅಷ್ಟು ಈಸಿ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಸುಲಭವಾದದ್ದಲ್ಲ ಅದು. ಈ ಅಕ್ಷರ ಜ್ಞಾನ ಅಂತ ನಾವೇನು ಶಿಕ್ಷಣ ಪಡಿತಾ ಇದ್ದೀವಿ ಸ್ಕೂಲ್ಗಳಲ್ಲಿ, ಅದು ನಮಗೆ ಹೊಟ್ಟೆಪಾಡಿಗೆ ಕೊಡುವಂತಹ ಜ್ಞಾನ. ಆದ್ರೆ ಈ ಭಕ್ತಿ ಯೋಗ ಅನ್ನುವಂಥದ್ದು ಮನುಷ್ಯ ಜನ್ಮವನ್ನ ಪಡೆದ ಮೇಲೆ ನಾವು ಪರಿಪೂರ್ಣತೆಯನ್ನ ಪಡಿಲಿಕ್ಕೆ ಇರುವಂತದ್ದು, ಅದನ್ನ ಮಾಡುವಂತದ್ದು. ಎಲ್ಲರೂ ಅನ್ಕೊಳ್ತಾರೆ ಯಾರಾದ್ರೂ ಭಕ್ತಿ ಮಾಡ್ತಾ ಇದಾರೆ ಅಂದ್ರೆ ಏನಿದೆ ಬಿಡಿ ಅದ್ರಲ್ಲಿ, ಸುಮ್ನೆ ಕೂತಿದ್ದ ಜಾಗದಲ್ಲಿ ಭಗವಂತನನ್ನ ಧ್ಯಾನಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ, ಭಗವಂತನ ಭಜನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ಇದ್ರಲ್ಲಿ ಏನ್ ಕಷ್ಟ ಇದೆ ಅಂತ. ಆದ್ರೆ ಯಾವಾಗಾದ್ರೂ ಆ ಪ್ರಕ್ರಿಯೆ ಏನಿದೆ, ಆ ಪ್ರಾಸೆಸ್ ಏನಿದೆ, ಅದನ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಸಾಧನ ಭಕ್ತಿ ಮಾಡಿ ಅಂತ ಹೇಳಿದಾಗ ಗೊತ್ತಾಗುತ್ತೆ ಅದನ್ನ ಎಲ್ಲರಿಂದಲೂ ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ನಾವು ನೋಡ್ತೀವಿ ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಆರತಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರತಿ ಪರಮಾತ್ಮನ ಅಂದ್ರೆ ಭಗವಂತನ ಆರತಿ ಇಲ್ಲಿ ಪಾಲ್ಗೊಳ್ಬೇಕು, ಭಗವಂತನ ಸಂಕೀರ್ತನೆಯನ್ನ ಮಾಡ್ಬೇಕು 2 ಗಂಟೆಗಳ ಕಾಲ, ಅಂದ್ರೆ 16 ಸುತ್ತು ಮಾಡ್ಬೇಕು. ಮತ್ತೆ ಭಗವಂತನ ದರ್ಶನ ಆರತಿ ಇರುತ್ತೆ. ನಂತರ ಭಗವಂತನ ಭಾಗವತ ಪ್ರವಚನ ಮತ್ತೆ ಭಗವದ್ಗೀತೆ ಪ್ರವಚನಗಳನ್ನ ಕೇಳುವಂತದ್ದು. ಅದಾದ್ಮೇಲೆ ಭಗವಂತನಿಗೆ ನೈವೇದ್ಯ ಪ್ರಸಾದವನ್ನ ಅರ್ಪಿಸುವಂತದ್ದು. ಇದೆಲ್ಲವೂ ಕೂಡ ಅದೇ ಭಗವಂತನಿಗೆ ಅರ್ಪಿಸಿದ ಪ್ರಸಾದವನ್ನೇ ಸ್ವೀಕಾರ ಮಾಡುವಂತದ್ದು. ಏಕಾದಶಿ, ಆಚಾರ್ಯರ ಆವಿರ್ಭಾವ ಮತ್ತೆ ಅಂತರ್ಧಾನದ ದಿನಗಳಲ್ಲಿ ಉಪವಾಸಗಳನ್ನ ಕೈಗೊಳ್ಳುವಂಥದ್ದು. ಇದೆಲ್ಲವನ್ನು ಹೇಳಿದಾಗ ಇಷ್ಟೊಂದೆಲ್ಲ ಕಷ್ಟ ಇದೆಯಾ ಇದ್ರಲ್ಲಿ ಅಂತ ಅನ್ಕೊಳ್ತಾರೆ. ಅಂದ್ರೆ ಮೊದಲಿಗೆ ನೋಡಿದಾಗ ಮೇಲ್ನೋಟಕ್ಕೆ ಅದೊಂದು ಭಾವುಕತೆ ಅಷ್ಟೇ, ಕೂತಿದ್ದ ಜಾಗದಲ್ಲಿ ಭಗವಂತನನ್ನ ಹೆಸರನ್ನ ಜಪಿಸೋದು ಅಷ್ಟೇ ಅಂತ ಅನ್ಕೋತಾರೆ. ಆದ್ರೆ ಅದು ಪ್ರಕ್ರಿಯೆಯಲ್ಲಿ ನಿಜವಾಗ್ಲೂ ಯಾರಾದ್ರೂ ತೊಡಗಿದ್ರು ಅಂತಂದ್ರೆ ಅದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಆದ್ರೆ ಅದನ್ನ ಯಾರು ಭಗವಂತನ ಮತ್ತೆ ಗುರುಗಳ ಕೃಪೆಯಿಂದ ಅವ್ಯಾಜ ಕರುಣೆಯಿಂದ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಅಂತವ್ರಿಗೆ ಪರಮಾತ್ಮ ಅವನು ಎಟ್ಟುತ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈಗ ಒಂದು ಗುಂಪು ಚಟುವಟಿಕೆ ಅಂದ್ರೆ ಇಲ್ಲಿ 7.4ರಿಂದ 12 ಶ್ಲೋಕಗಳನ್ನ, ಅನುವಾದಗಳನ್ನ ಮತ್ತು ಭಾವಾರ್ಥಗಳಲ್ಲಿ ನೀಡಲಾದ ವಿವರಣೆಗಳಿಂದ ಚಿತ್ರಗಳನ್ನು ಬರೀಬೇಕು. ಅಂದ್ರೆ ನಾನೀಗ ನಿಮ್ನೆಲ್ಲ ಗ್ರೂಪ್ ವೈಸ್ ಅಲ್ಲಿ ಬ್ರೇಕ್ಔಟ್ ರೂಮ್ಸ್ ಮಾಡ್ತೀನಿ. ಅದ್ರಲ್ಲಿ ಫಸ್ಟ್ ಗ್ರೂಪ್ ಯಾರು ಬರ್ತೀರಾ ಅವರು 4 ಮತ್ತೆ 5 2 ಶ್ಲೋಕದಿಂದನೂ ಭಾವಾರ್ಥ ಮತ್ತೆ ಅನುವಾದ ಶ್ಲೋಕಗಳನ್ನ ಓದ್ಬಿಟ್ಟು ಚಿತ್ರ ಬಿಡಿಸ್ಬೇಕು. ಯಾರಾದ್ರೂ ಒಬ್ರು ಚಿತ್ರ ಬಿಡಿಸಿ ಇನ್ನೊಬ್ರು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ 2ನೇ ಗ್ರೂಪ್ನವರು 6, 7, 8, 3ನೇ ಗ್ರೂಪ್ ಅವರು 9, 10, 11 ನೆನ್ಪಿಟ್ಕೊಳ್ಳಿ. ನಾನೀಗ ಬ್ರೇಕ್ಔಟ್ ರೂಮ್ಸ್ ಮಾಡ್ತೇನೆ. ಅಂದ್ರೆ ನಿಮ್ಗೆ ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಹರೇ ಕೃಷ್ಣ, ಎಲ್ಲರಿಗೂ ಇದು ಅರ್ಥ ಆಯ್ತಲ್ಲ ಏನ್ ಮಾಡ್ಬೇಕು ನೀವಂತ? ಹೇಳಿ ಮಾತಾಜಿ, ಹೇಳಿ ಮತ್ತೊಮ್ಮೆ. ಅಂದ್ರೆ ಮಾತಾಜಿ ಈಗ ನಾನು ಬ್ರೇಕ್ಔಟ್ ರೂಮ್ ಮಾಡ್ತೀನಿ, 3 ಗ್ರೂಪ್ ಇರುತ್ತೆ. ಆ 3 ಗ್ರೂಪ್ ಅಲ್ಲಿ ನೀವು ಡಿಸ್ಕಷನ್ ಮಾಡಿ 4ನೇ ಶ್ಲೋಕ ಅಂದ್ರೆ ಮೊದಲನೇ ಗ್ರೂಪ್ ಹೋಗಿದ್ದೀರಿ ಅಂತಂದ್ರೆ ಜಾಯ್ನ್ ಆಗಿದ್ದೀರಿ ಅಂದ್ರೆ 4 ಮತ್ತೆ 5ನೇ ಶ್ಲೋಕದ ಭಾವಾರ್ಥ ಶ್ಲೋಕ ಅನುವಾದನ ಓದಿ ಅದನ್ನ ಚಿತ್ರ ರೂಪದಲ್ಲಿ ಬಿಡಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ನೀವು. 2ನೇ ಗ್ರೂಪ್ ಹೋದ್ರಿ ಅಂತಂದ್ರೆ ಜಾಯ್ನ್ ಆಗಿದ್ದೀರಿ ಅಂದ್ರೆ 6, 7, 8. ಅದೇ ರೀತಿ 3ನೇ ಗ್ರೂಪ್ ಹೋದ್ರಿ ಅಂದ್ರೆ 9, 10, 11 ಈ ಶ್ಲೋಕಗಳಲ್ಲಿ ಬರುವಂತ ಅನುವಾದ ಮತ್ತೆ ಭಾವಾರ್ಥವನ್ನ ಓದಿ. ಅಂದ್ರೆ ನಿಮ್ಗೆ 4 ನಿಮಿಷ ಸಮಯ ಇರುತ್ತೆ. ನಂತರ ಎಕ್ಸ್ಪ್ಲೇನ್ ಮಾಡೋದಕ್ಕೆ 2 ನಿಮಿಷ ಸಮಯ ಇರುತ್ತೆ. ಗೊತ್ತಾಯ್ತಲ್ಲ? ಹಾ ಮಾತಾಜಿ. ಈಗ ಬ್ರೇಕ್ಔಟ್ ರೂಮ್ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ, ಎಲ್ಲರೂ ಜಾಯ್ನ್ ಆಗ್ಬೇಕು. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ, ಆಮೇಲೆ ಐಶ್ವರ್ಯ ದೇವಿ ದಾಸಿ ಮಾತಾಜಿ ಎಲ್ಲರೂ ಜಾಯ್ನ್ ಆಗಿ.
ಪಲ್ಲವಿ ಮಾತಾಜಿ, दामोदर हरिदास प्रभु जी। ಒಬ್ರು ಕೇಳ್ದ ಯಾವಾಗ ಇರೋದಿಲ್ಲ ಆ ಮಾತಾಜಿ ಅರ್ಥ ಆಗಿಲ್ಲ ಅವ್ರ ಹೆಸರು ನನಗೆ ಅರ್ಥ
ಹರೇ ಕೃಷ್ಣ, ಎಲ್ಲರೂ ಬಂದಿದ್ದೀರಿ ಅನ್ಕೋತೀನಿ. ಈಗ ನಿಮ್ಮ ಗ್ರೂಪ್ ಇಂದ ಯಾರ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಒಂದೊಂದು ಗ್ರೂಪ್ ಇಂದ ಒಬ್ಬೊಬ್ರು ಎಕ್ಸ್ಪ್ಲೈನ್ ಮಾಡ್ಬೋದು. ಆ ಚಿತ್ರದ ಸಮೇತ ಹ್ಯಾಂಡ್ ರೈಸ್ ಮಾಡಿ. ಮಾತಾಜಿ, 3ನೇ ಗ್ರೂಪ್ ಇಂದ ಹೇಳ. ಗೌರಿ ಮಾತಾಜಿನ? ಅಲ್ಲ, ಪದ್ಮಿನಿ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ, ಈಗ ವಿಡಿಯೋ ತೋರಿಸ್ತೀನಿ, ಕಾಣಿಸ್ತಿದ್ಯಾ? ಗ್ರೂಪಲ್ಲಿ ಯಾರ್ಯಾರಿದ್ದಾರೆ ಹೇಳಿ ಮಾತಾಜಿ. ಮಾತಾಜಿ, ನಿಮ್ ಗ್ರೂಪ್ ಅಲ್ಲಿ ಯಾರು? ಗ್ರೂಪ್ ಅಲ್ಲಿ ಪದ್ಮಿನಿ, ನಾನು, ಶೋಭಾ, ಲಕ್ಷ್ಮೀ ಮಾತಾಜಿ, ಶ್ರುತಿ ಮಾತಾಜಿ, ಜ್ಯೋತಿಶ್ರೀ ಮಾತಾಜಿ, ಮಂಜುಳಾ ಮಾತಾಜಿ, ಪ್ರವೀಣಾ ಮಾತಾಜಿ, ಭವ್ಯ ಮಾತಾಜಿ. ಇನ್ನೊಬ್ರು ಹೆಸರು ಬರ್ಕೊಳಕ್ಕೆ ನನ್ಗೆ ಟೈಮ್ ಸಾಕಾಗ್ಲಿಲ್ಲ. ಅವ್ರು ಯಾರಂತ ಮಥುರಾ ಮಾತಾಜಿ. ಮಥುರಾ ಮಾತಾಜಿ. ಓಕೆ, ಮಥುರಾ ಮಾತಾಜಿ. ಇದು ವಿಡಿಯೋ ಮಾತಾಜಿ, ಕಾಣಿಸ್ತಿದ್ಯಾ? ಸ್ವಲ್ಪ ಹತ್ರ ಬಂದು ಹಾಗೆ ಇಟ್ಕೊಳ್ಳಿ ಮಾತಾಜಿ. ಇದು ಭೂಮಿ ಚಿತ್ರ ಬರ್ದಿದ್ದೀನಿ. ಮೇಲೆ ಆಕಾಶ, ಸೂರ್ಯ, ಇಲ್ಲಿ ಮರ, ಅದು ಪರಿಮಳಕ್ಕೆ, ಭೂಮಿಯ ಪರಿಮಳಕ್ಕೆ. ಇಲ್ಲಿ ಯೋಗಿ ತಪಸ್ಸು ಮಾಡ್ತಾ ಇರೋದು. ಎಕ್ಸ್ಪ್ಲೈನ್ ಮಾಡಿ ಮಾತಾಜಿ, ಆದ್ರೆ ಏನು ನೀವು ಬರ್ದಿರೋ ಚಿತ್ರನ ಎಕ್ಸ್ಪ್ಲೈನ್. ನಾನು ಅದೇ ಬರೀ ಶ್ಲೋಕದಷ್ಟೇ ತಗೊಂಡಿದ್ದೆ. ಪುಣ್ಯೋಗಂಧ ಪೃಥಿವ್ಯಾಂಚ ಚಾಸ್ಮಿ ವಿಭಾವತೌ ಜೀವನಂ ಸರ್ವಭೂತೇಶು ತಪಶ್ಚಾಸ್ಮಿ ತಪಸ್ವಿಸು. ಅಂದ್ರೆ ನಾನು ಭೂಮಿನಲ್ಲಿ ಮೂಲ ಪರಿಮಳವಾಗಿದ್ದೇನೆ. ಅಗ್ನಿಯಲ್ಲಿ, ಇಲ್ಲಿ ಅಗ್ನಿ ಅಂತ ತಗೊಳಕ್ ಬದಲು ಸೂರ್ಯನೇ ತಗೊಂಡ್ಬಿಟ್ಟಿದ್ದೀನಿ. ಸೂರ್ಯನಲ್ಲಿ ತೇಜಸ್ಸಿದೆ. ಎಲ್ಲಾ ಜೀವಿಗಳಲ್ಲಿ ನಾನೇ ಜೀವ. ಹಾಗಾಗಿ ನಾನು ಕೃಷ್ಣನ ಕೊಳಲಿನ ಚಿತ್ರ ಬರ್ತಿದ್ದೇನೆ ಅಂತ. ಪ್ರತಿಯೊಂದರಲ್ಲೂ ಕೃಷ್ಣ ಇರ್ತಾನಂತೆ. ಮತ್ತೆ ಎಲ್ಲಾ ತಪಸ್ವಿಗಳ ತಪಸ್ಸು ನಾನೇ. ಇಲ್ಲಿ ಅಂದ್ರೆ ತಪಸ್ಸು ಮಾಡ್ತಾ ಇರುವಂತಹ ಒಂದು ಋಷಿಯ ಚಿತ್ರ ಕೂಡ ಬರ್ದಿದ್ದೀನಿ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಅಂದ್ರೆ ಪಾರ್ಥ ಹೇಳ್ತಾ, ಅಂದ್ರೆ ಪಾರ್ಥನಿಗೆ ಕೃಷ್ಣ ಹೇಳ್ತಿರೋದು, ಪಾರ್ಥ ನಾನು ಎಲ್ಲಾ ಅಸ್ತಿತ್ವಗಳ ಮೂಲ ಬೀಜ, ಬುದ್ಧಿವಂತರ ಬುದ್ಧಿಶಕ್ತಿ. ಇದನ್ನ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ ಮಾತಾಜಿ, ಯಾಕಂದ್ರೆ ಬುದ್ಧಿಶಕ್ತಿ ಇವೆಲ್ಲಾನು ಸ್ಥೂಲವಾಗಿ ನಾವು ತೋರಿಸ್ಲಿಕ್ಕೆ ಆಗಲ್ಲ, ಸೂಕ್ಷ್ಮದ್ದು. ಬುದ್ಧಿವಂತರ ಬುದ್ಧಿಶಕ್ತಿ ಮತ್ತು ಎಲ್ಲಾ ಶಕ್ತಿಶಾಲಿಗಳ ಶಕ್ತಿ ಎಂದು ತಿಳಿದುಕೋ. ಅಂದ್ರೆ ಅದಕ್ಕೋಸ್ಕರ ನಾನು ಬರೀ ಕೊಳಲು, ಕೃಷ್ಣನ ಬರೀಲಿಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಯ್ತು. ಹಾಗಾಗಿ ಬರೀ ಕೊಳಲು ಮತ್ತೆ ನವಿಲುಗರಿನ ಬರ್ದಿದ್ದೀನಿ. ಮತ್ತೆ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಭರತರ್ಷಭನೇ ನಾನು ರಾಗ ಮತ್ತು ಕಾಮಗಳಲ್ಲಿಲ್ಲದ ಬಲಶಾಲಿಗಳ ಬಲ, ನಾನು ಧರ್ಮ ವಿರುದ್ಧವಲ್ಲದ ಕಾಮ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ಶಾರ್ಟ್ ಆಗಿ ಹೇಳಿದ್ದೀನಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಭಿರಾಮ್ ಹರೇ ಕೃಷ್ಣ ಮಾತಾಜಿ. ಅದೇ ಗ್ರೂಪ್ 3 ಅವರು ಹೇಳಿದ್ರು ಪದ್ಮ, ನಾನು ಕೂಡ ಬರ್ದಿದ್ದೇನೆ. ನಾನು ಹೇಳ್ಬೇಕಾ? ಇಲ್ಲ ಮಾತಾಜಿ, ಫುಲ್ ಗ್ರೂಪ್ ಇದೆ, ಯಾರಾದ್ರೂ ಒಬ್ರು. ಓಕೆ ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ನಮ್ ಗ್ರೂಪ್ ಅಲ್ಲಿ ಬಂದು ವನಿತಾ, ಕೀರ್ತಿದಾ ಮಾತಾಜಿ, ಲತಾಮಣಿ, ಪಲ್ಲವಿ ಮಾತಾಜಿ, ಆಶ್ರಯ ಮಾತಾಜಿ, ಮತ್ತೆ ಕವಿತಾ ಮಾತಾಜಿ, ಮತ್ತೆ ಪ್ರಭು ಒಬ್ರಿದ್ರು. ಅವ್ರ ಹೆಸರು, ಅವರು ಲೆಫ್ಟ್, ಅವರು ವಾಯ್ಸ್ ಮುನಿರಾಜ್, ಅನಂತ್ ಕುಲಕರ್ಣಿ. ಅನಂತ್ ಕುಲಕರ್ಣಿ. ಎಸ್, ಅನಂತ್ ಕುಲಕರ್ಣಿ. ಇಲ್ಲ, ಅನಂತ್ ಕುಲಕರ್ಣಿ. ಸರಿ ಸರಿ ಪ್ರಭುಜಿ. ಸರಿ ಪ್ರಭುಜಿ. ನಾವು ಮಾಡಿರೋ ಚಿತ್ರ ಬಂದಿದ್ದು ಕಾಣಿಸ್ತಿದೆ ಅನ್ಕೊಳ್ತೀನಿ. ನೋಡಿ, ಒಂದು ಮರ, ಒಂದು ಮೇಲ್ಗಡೆ ಕರೆಕ್ಟ್ ಆಗಿರೋ ಒಂದ್ ಮರ, ಮತ್ತೆ ಕೆಳಗಡೆ ತಲೆ ಕೆಳಗಾಗಿರುವಂತ ಮರ. ಇದು ನಾವು ಯೂಶುವಲ್ ಆಗಿ ಇದು ಏನು 13ನೇ ಒಂದು ಅಧ್ಯಾಯದಲ್ಲಿ ಬರ್ತದೆ. ಅಂದ್ರೆ ನಾವು ಇವಾಗ ಒಂದು ನದಿಯ ದಡದಲ್ಲಿ ನಾವು ಮರದ ಇರ್ಬೇಕಾದ್ರೆ ಅದರ ಛಾಯೆ ಅನ್ನೋದು ನದಿಯ ಒಂದು ನೀರಿನ ಮೇಲೆ ನಮಗೆ ಕಾಣ್ತದೆ, ಅಂದ್ರೆ ತಲೆ ಬುಡವಾಗಿ ಕಾಣ್ತದೆ. ಸೊ ಈ ತಲೆ ಬುಡವಾಗಿ ಕಾಣೋದೇನಿದೆ ಅದು ಭೌತಿಕ ಪ್ರಕೃತಿ ಅಂತ.
ಸೊ ಅದು ಅದು ಅಂದ್ರೆ ಬೇರುಗಳು ಕೆಳಗಾಗಿ ಅದರ ರೆಂಬೆ ಕೊಂಬುಗಳ ಮೇಲಾಗಿ ಬಂದಿರುವಂತದ್ದು ಅದು ಆಧ್ಯಾತ್ಮಿಕ ಪ್ರಕೃತಿ ಅಂತ. ಅಂದ್ರೆ ಅದು ಸತ್ ಅದು ಯಾವಾಗ್ಲೂ ಶಾಶ್ವತವಾಗಿರ್ತದೆ ಆಧ್ಯಾತ್ಮಿಕ ಪ್ರಕೃತಿ. ಮತ್ತೆ ಅಸತ್ ಇದು ಯಾವ್ದು ಭೌತಿಕ ಪ್ರಕೃತಿ ಏನಿದೆ ಇದು ಅಸತ್. ಸೊ ಈ ಎರಡು ಪ್ರಕೃತಿಗಳೇ ಎಲ್ಲ ಜೀವರಾಶಿಗಳಿಗೆ ಒಂದು ಮೂಲ, ಅಂದ್ರೆ ಒಂದು ಶೆಲ್ಟರ್ ಅಂತ ಕರಿಬಹುದು. ಸೊ ಐದರ್ ಲಿವಿಂಗ್ ಎಂಟಿಟಿ ಭೌತಿಕ ಪ್ರಕೃತಿಯಲ್ಲಿ ಇರ್ಬೋದು, ಇಲ್ಲಾಂದ್ರೆ ಅದು ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಇರ್ತದೆ. ಸೊ ಅದನ್ನೇ ಕೃಷ್ಣ ಹೇಳ್ತಾರೆ, ಸೃಷ್ಟಿಯಾದ ಎಲ್ಲ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ. ಇಲ್ಲಿ ಮರದಲ್ಲಿ ಒಂದು ಗಮನಿಸ್ಬೇಕಂದ್ರೆ ನೋಡಿ, ಮರಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಬೇರು. ಆದ್ರೆ ಬೇರು ನಮಗೆ ಕಾಣಿಸೋದಿಲ್ಲ, ಅದು ಭೂಮಿಯ ಒಳಗಿರ್ತದೆ. ಆದ್ರೆ ಬೇರು ಇಲ್ಲದೆ ಮರ ಅನ್ನೋದು ಬೆಳೆಯುವುದಿಲ್ಲ. ಅದೇ ರೀತಿ ಎಲ್ಲ ಸೃಷ್ಟಿಯಾದಂತ ಎಲ್ಲದರ ಹೊರಗೂ ಕೃಷ್ಣ ಇದ್ದಾರೆ, ದೇವರಿದ್ದಾರೆ. ಆದ್ರೆ ನಮ್ಗೆ ದೇವರು ಕಾಣಿಸೋದಿಲ್ಲ. ಹಾಗೆ ಒಂದು ಬೇರು ಅನ್ನೋದು ದೇವರನ್ನ ಅದು ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತೇವೆ. ಸೊ ನೆಕ್ಸ್ಟ್ ಒಂದು ವರ್ಸ್ ಬಂದು, ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ, ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಅಂದ್ರೆ ನಾವು ಮಣಿಗಳನ್ನ ದಾರದಲ್ಲಿ ಪೋಣಿಸಿದಾಗ ನಮಗೆ ಮಣಿಗಳು ಮಾತ್ರ ಕಾಣ್ತದೆ, ದಾರ ಕಾಣೋದಿಲ್ಲ. ಅಂದ್ರೆ ಆಕ್ಚುಲಿ ಆ ಮಣಿಗಳು ಆ ಒಂದು ಪರ್ಫೆಕ್ಟ್ ಸೈಜ್ ಅಲ್ಲಿ ಅಥವಾ ಒಂದು ಶೇಪ್ ಅಲ್ಲಿ ಇರಬೇಕಾದ್ರೆ ದಾರ ಮುಖ್ಯವಾಗಿ ಕಾರಣ ಆಗ್ತದೆ. ಆದ್ರೆ ಅದೇ ಈ ಎಲ್ಲ ಜಗತ್ತು, ಫಾರ್ ಎಕ್ಸಾಂಪಲ್ ಎಲ್ಲ ಪ್ಲಾನೆಟ್ಗಳು, ಇವಾಗ ನಮ್ ಸೋಲಾರ್ ಸಿಸ್ಟಮ್ ಅಂತ ನೋಡಿದ್ರೆ ಸನ್ ಸೆಂಟ್ರಲ್ ಇರೋದು, ಆಮೇಲೆ ಮರ್ಕ್ಯುರಿ, ವೀನಸ್, ಮಾರ್ಸ್, ಅರ್ತ್ ಎಲ್ಲ 9 ಗ್ರಹಗಳಲ್ಲೇನಿದೆ ಅದೆಲ್ಲ ಅದರದ್ದೇ ಪಥದಲ್ಲಿ ಚಲಿಸ್ತಾ ಇದೆ. ಒಂದಕ್ಕೊಂದು ಡ್ಯಾಶ್ ಹೊಡೆಯುವುದಿಲ್ಲ, ಡಿಕ್ಕಿ ಹೊಡೆಯುವುದಿಲ್ಲ, ಒಂದರ ಪಥದಲ್ಲಿ ಇನ್ನೊಂದು ಹೋಗೋದಿಲ್ಲ, ಎಲ್ಲವೂ ಆಯಾ ಪಥದಲ್ಲಿ ಹೋಗ್ತಾ ಇದೆ. ಸೊ ಅದಕ್ಕೆಲ್ಲ ಏನು ಕಾರಣ ಅಂದ್ರೆ ಕೃಷ್ಣ ದಾರದ ರೂಪದಲ್ಲಿ ಎಲ್ಲದಕ್ಕೂ ಅದರ ಒಂದು ಪಥವನ್ನ ಮಾಡಿರುವಂತ. ಅಂದ್ರೆ ಎಲ್ಲವೂ ಅದರ ಪಥದಲ್ಲಿ ಅದರ ನಿಯೋಜಿತ ಸ್ಥಳದಲ್ಲಿ ಒಂದು ಚಲಿಸ್ಲಿಕ್ಕಾಗ್ಲಿ. ನೋಡಿ, ಪ್ರತಿದಿನ ನಾವು ರಾತ್ರಿ ಹೊತ್ತು ಆಕಾಶ ನೋಡ್ಬೇಕಾದ್ರೆ ಎಲ್ಲಾ ನಕ್ಷತ್ರವು ಅದರದ್ದೇ ಜಾಗದಲ್ಲಿ ಇರ್ತದೆ. ಎಲ್ಲ ಕಾನ್ಸ್ಟಿಲೇಷನ್ಸ್ ನೋಡಿದಾದ್ರೆ ಎಲ್ಲ ನಕ್ಷತ್ರ ಅಲ್ಲೇ ಸೇಮ್ ಇದರಲ್ಲಿ ಕಾಣ್ತದೆ, ಏನು ಆ ಕಡೆ ಈ ಕಡೆ ಏನು ಆಗೋದಿಲ್ಲ, ವ್ಯತ್ಯಾಸ ಆಗೋದಿಲ್ಲ. ಸೊ ಅದರ ಎಲ್ಲವನ್ನ ಯಾರು ಆಯಾ ಜಾಗದಲ್ಲಿ ಆ ಒಂದು ಪಾಯಿಂಟ್ಸ್ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಕೃಷ್ಣನೇ ಇರುವಂತ. ಅಂದ್ರೆ ಅದೇ ಹೇಳ್ತಾರೆ, ಸೂತ್ರೆ ಮಣಿಗಣ ಇವಾಗ ಸೂತ್ರವು ಹೇಗೆ ಮಣಿಗಳನ್ನ ಈ ದಾರದಲ್ಲಿ ಪೋಣಿಸಿದಾಗ ಅಂದ್ರೆ ಆ ಸೂತ್ರ ಮಣಿಗಳನ್ನ ಇಟ್ಕೊಳ್ತದೆ ಅದು, ಆದ್ರೆ ಅದರ ದಾರ ಕಾಣುವುದಿಲ್ಲ. ಹಾಗೆ ಕೃಷ್ಣ ಎಲ್ಲ ಪ್ರಕೃತಿಯನ್ನ ಭೌತಿಕ ಆಗ್ಲಿ ಆಧ್ಯಾತ್ಮಿಕವಾಗ್ಲಿ ಮತ್ತೆ ಅದರಲ್ಲಿ ಇರುವಂತ ಎಲ್ಲ ಗ್ರಹಗಳನ್ನ ಎಲ್ಲವನ್ನ ಕೃಷ್ಣ ಅವನು ಕಂಟ್ರೋಲ್ ಮಾಡುವಂತದ್ದು, ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವಂತದ್ದು. ಆಮೇಲೆ ರಸೋಂ ಅಪ್ಸುಕವಂತೆಯ ಪ್ರಭಾಸ್ಮಿ ಶಶಿ ಸೂರ್ಯೋ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಅಂದ್ರೆ ಕೃಷ್ಣ ಹೇಳೋದು ನೀರಿನಲ್ಲಿ ರುಚಿಯು ನಾನೇ. ಫಾರ್ ಎಕ್ಸಾಂಪಲ್, ಈ ಎಕ್ಸಾಂಪಲ್ ಅಲ್ಲಿ ಮರ ಬೆಳಿಬೇಕಾದ್ರೆ ಮುಖ್ಯವಾಗಿ ಅದಕ್ಕೆ ನೀರು ಬೇಕು. ಸೊ ನೀರು ಇಲ್ಲದೆ ಮರ ಬೆಳೆಯುವುದಿಲ್ಲ. ಬರೀ ಮರ ಮಾತ್ರ ಅಲ್ಲ, ಎಲ್ಲ ಜೀವರಾಶಿಗಳಿಗೂ ನೀರು ಅನ್ನೋದು ಬೇಕೇ ಬೇಕು. ನಮಗೆ ಬಾಯಾರಿಕೆ ಆಗ್ತದೆ. ಬಾಯಾರಿಕೆ ಆದಾಗ ನಾವು ಎಷ್ಟೇ ಜ್ಯೂಸ್ ಕುಡಿಲಿ, ಯಾವುದೇ ಜ್ಯೂಸ್ ಕುಡಿಲಿ, ಯಾವ ಫ್ರೂಟ್ಸ್ ಜ್ಯೂಸ್ ಆಗ್ಲಿ, ಮ್ಯಾಂಗೋ ಜ್ಯೂಸ್ ಆಗ್ಲಿ, ಯಾವ ಜ್ಯೂಸ್ ಕುಡಿಲಿ, ನಮ್ಗೆ ಬಾಯಾರಿಕೆ ಅನ್ನೋದು ಹೋಗೋದಿಲ್ಲ. ನಮ್ಗೆ ಬಾಯಾರಿಕೆ ಅನ್ನೋದು ಹೇಗೆ ಹೋಗ್ತದೆ ಅಂದ್ರೆ ನೀರು ಕುಡಿದಾಗ ಮಾತ್ರ ಬಾಯಾರಿಕೆ ಅನ್ನೋದು ಹೋಗ್ತದೆ. ಅಂದ್ರೆ ಆ ನೀರಿನಲ್ಲಿ ಆ ಶಕ್ತಿಯನ್ನು ಇಟ್ಟವನು ಕೃಷ್ಣ. ರಸೋಹಂ ಅಪ್ಸು ಕೌಂತೆಯ ಅಂತೇಳಿ. ಸೊ ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಗೌರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಕೇಳಿ ಬರ್ತಾ ಇದೆಯಾ ಮಾತಾಜಿ? ಹಾ ಮಾತಾಜಿ, ತೋರಿಸಿ ಮಾತಾಜಿ, ಚಿತ್ರ ತೋರಿಸಿ. ಹರೇ ಕೃಷ್ಣ. ಕೇಳಿಸ್ತಿದ್ದೆ ಮಾತಾಜಿ. ಹಾಗೆ ಮಾತಾಜಿ. ಮಾತಾಜಿ, ನಮ್ದು ರೂಮ್ ನಂಬರ್ 1. ನಾವು 8 ಜನ ಇದ್ವಿ. ಜಯಲಕ್ಷ್ಮಿ ಮಾತಾಜಿ, ಕುಂದಲತಾ ಗೋಪಿಕಾ ಮಾತಾಜಿ, ಲಕ್ಷ್ಮಿ ಮಾತಾಜಿ, ಮುನಿರಾಜ್ ಪ್ರಭು, ರಾಜೇಶ್ವರಿ ಮಾತಾಜಿ, ಸುನೀತಾ ಯುಬಿ ಮಾತಾಜಿ, ಸುನೀತಾ ಮಾತಾಜಿ, ಮತ್ತೆ ನನ್ನ ಹೆಸರು ಗೌರಿ ಮಾತಾಜಿ. ಇದ್ರಲ್ಲಿ ನಮ್ಗೆ 4 ಮತ್ತೆ 5 ಶ್ಲೋಕಗಳು ಸಿಕ್ಕಿದೆ. 4ನೇ ಶ್ಲೋಕದಲ್ಲಿ ಶ್ಲೋಕ ಹೀಗಿದೆ: ಭೂಮಿರಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಮನ್ನೆ ಭಿನ್ನ ಪ್ರಕೃತಿರಶ್ಚದ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ, ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿದ್ದಾವೆ. ಭಗವಂತನ ಪ್ರತ್ಯೇಕಗೊಂಡಂತ 8 ಭೌತಿಕ ಶಕ್ತಿಗಳಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 5 ಸ್ಥೂಲ ಶಕ್ತಿ, 3 ಸೂಕ್ಷ್ಮ ಶಕ್ತಿ. ಸ್ಥೂಲ ಶಕ್ತಿ ಯಾವ್ಯಾವು ಅಂತಂದ್ರೆ ಭೂಮಿ, ನೀರು, ಅಗ್ನಿ, ವಾಯು ಮತ್ತೆ ಆಕಾಶ. ಸ್ಥೂಲ ಶಕ್ತಿ ಅಂತಂದ್ರೆ ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ, ಇವು ಸ್ಥೂಲ ಶಕ್ತಿ. ಇವು ಭಗವಂತನ 8 ಶಕ್ತಿಗಳು. ಸೊ ಇಲ್ಲಿ ಚಿತ್ರ ಬಿಡಿಸಿಲ್ಲ ನೀವು?
ಚಿತ್ರ ಸುನೀತಾ ಸುನೀತಾ ಮಾತಾಜಿ ಕ್ಯಾನ್ ಯು ಪ್ಲೀಸ್ ಹ್ಯಾಂಡ್ ರೇಸ್ ಮಾಡ್ತೀರಾ? ಹರೇ ಕೃಷ್ಣ. ಸುನೀತಾ ಮಾತಾಜಿ ಎಸ್ ಮಾತಾಜಿ ತೋರಿಸ್ತೀರಾ ಮಾತಾಜಿ? ವಿಡಿಯೋ ಆನ್ ಮಾಡ್ತೀರಾ ಪ್ಲೀಸ್? ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇಲ್ಲಿ ಮೇಲೆ ಭೂಮಿ ಬಿಡಿಸಿರ್ ಮಾತಾಜಿ, ಭೂಮಿ ಕೆಳಗಡೆ ಒಂದು ಸ್ವಲ್ಪ ಗಿಡ ಹಾಕ್ಬಿಟ್ಟು ಆಮೇಲೆ ತಾವೇ ಜಲ್ದಿ ಅದು ಭೂಮಿ ಮೇಲೆ ಮಾಡಿ ಆ ಕಡೆ ಸೈಡ್ ನೀರು, ಅಗ್ನಿ ಅಂಡ್ ವಾಯು, ಆಕಾಶ, ಕೆಳಗ್ ಮನಸ್ಸು, ಬುದ್ಧಿ, ಇದೊಂದು ಅಹಂಕಾರ ಇತ್ತು. ಮಾತಾಜಿ ಇನ್ನೊಂದ್ ಸ್ವಲ್ಪ ಮೇಲೆ ಹಿಡಿತೀರಾ? ಈಗ ಕಾಣಿಸುತ್ತಾ ಮಾತಾಜಿ? ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಕ್ಯಾಮ್ರಾ ನೋಡಕ ಏನ್ ಬುಕ್? ಅಲ್ಲ ಬುಕ್ ನ ಭೂಮಿ, ನೀರು ಮಾತಾಜಿ, ಅಗ್ನಿ, ಇದು ಒಂದ್ ಸ್ವಲ್ಪ ಗಾಳಿ ಬಂದಾಗ ವಾಯು ಬಿಡ್ಸಕ್ ಆಗಿಲ್ಲ, ಅದಕ್ಕೆ ಸೊ ನಾನು ಒಂದು ಹೂವು ಗಿಡನ ಅದನ್ನ ಈ ತರ ಬಾಗಿಸಿ ಗಾಳಿ ಬಿಟ್ರೆ ಯಾವ ತರ ಹೋಗುತ್ತಾ ವಾಯು, ಇದು ಒಂದ್ ಸ್ವಲ್ಪ ಆಕಾಶ, ನಕ್ಷತ್ರ, ಚಂದ್ರ ಇಳಿಸಿದ್ದು. ಮನಸ್ಸಿಗೆ ಏನ್ ಗೊತ್ತಾಗ್ಲಿಲ್ಲ ಮಾತಾಜಿ, ರೌಂಡ್ ಹಾಕಿದೆ. ಬುದ್ಧಿಗೆ ಅಂದ್ರೆ ಬುದ್ಧಿ ಇಲ್ಲೆಲ್ಲ ತೋರಿಸ್ತಾ ಇದ್ದು ಅಹಂಕಾರ ಅಂತಂದ್ ಈ ತರ ಸಿಟ್ ಮಾಡ್ಕೊತ ತೋರಿಸ್ಕೊಡಿದ್ವಿ ಮಾತಾಜಿ. ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಮಾತಾಜಿ. ಹೇಳಿ ಮಾತಾಜಿ. ಎಸ್ ಮಾತಾಜಿ. ಸೊ ಈ ಒಂದು 4ನೇ ಶ್ಲೋಕದಲ್ಲಿ ಭಗವಂತನ 8 ಪ್ರತ್ಯೇಕಗೊಂಡ 8 ಭೌತಿಕ ಶಕ್ತಿಗಳನ್ನ ನಾವು ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. 5 ಸ್ಥೂಲ ಶಕ್ತಿ ಮತ್ತೆ 3 ಸೂಕ್ಷ್ಮ ಶಕ್ತಿ. ಸ್ಥೂಲ ಶಕ್ತಿಗಳು ಭೂಮಿ, ನೀರು, ಅಗ್ನಿ, ವಾಯು ಮತ್ತೆ ಆಕಾಶ. ಮನಸ್ಸು, ಬುದ್ಧಿ, ಅಹಂಕಾರ ಇವು ಬಂದ್ಬಿಟ್ಟು ಸೂಕ್ಷ್ಮ ಶಕ್ತಿಗಳಾಗಿದ್ದಾವೆ. ಸೊ ಇಲ್ಲಿ ಪ್ರಭುಪಾದರ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಐಹಿಕ ಸೃಷ್ಟಿಗೆ ಶ್ರೀಕೃಷ್ಣ ಸಾಂಸ ವಿಶ್ರಣೆ 3 ವಿಷ್ಣು ರೂಪಗಳ ತಳೆಯುತ್ತದೆ. ಮೊದಲನೇದು ಬಂದು ಮಹಾವಿಷ್ಣು, ಮಹಾತತ್ವಗಳನ್ನ ಇದು ಸೃಷ್ಟಿ ಮಾಡ್ತಾರೆ. ಗರ್ಭೋದಕಶಾಹಿ ವಿಷ್ಣು 2ನೇಯವರು, ಅವರು ಎಲ್ಲಾ ಲೋಕಗಳ ವೈವಿಧ್ಯಗಳನ್ನು ಸೃಷ್ಟಿಸಲು ಅವುಗಳನ್ನ ಪ್ರವೇಶಿಸ್ತಾರೆ. 3ನೇದಾಗಿ ಕ್ಷೀರೋದಕಶಾಹಿ ವಿಷ್ಣು, ಅವರು ಸರ್ವಂತ್ಯಾರ್ಯಾಮಿ, ಅವರು ಪರಮಾತ್ಮನಾಗಿ ಎಲ್ಲಾ ಜೀವಿಗಳಲ್ಲಿ ಅವರು ಸೇರ್ಕೊಳ್ತಾರೆ. ಎಲ್ಲಾ ಜೀವಿಗಳಲ್ಲಿ ಅವರು ಹಬ್ಬಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಸೊ 5ನೇ ಶ್ಲೋಕ ಬಂದ್ಬಿಟ್ಟು ಅಪರೇಯಮಿತ ಸ್ವನ್ಯ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾ ಮಹಾಬಾಹೋ ಯಯೇದಂ ಧ್ಯಾಯತೆ ಜಗತ್. ಅನುವಾದ: ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ನು ಶ್ರೇಷ್ಠವಾದ ಶಕ್ತಿಗಳು ಅಂತಂದ್ರೆ ಅದು ಜೀವಿಗಳಿಂದ ಆದದ್ದು ಅಂತಂದು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀಮದ್ ಭಾಗವತದ ಒಂದು ವಿವರಣೆ ಕೂಡ ಕೊಡ್ತಾ ಇದ್ದಾರೆ. ದೇಹಸ್ಥ ಜೀವಿಗಳು ನಿನ್ನಂತೆ ನಿತ್ಯರು ಯಾಮಿಗಳು ಆಗದಿದ್ದಲ್ಲಿ ಅವರು ನಿನ್ನ ಹತೋಟಿಯಲ್ಲಿರುತ್ತಿರಲಿಲ್ಲ. ಆದರೆ ಜೀವಿಗಳನ್ನು ನಿನ್ನ ಸೂಕ್ಷ್ಮ ಶಕ್ತಿಗಳೆಂದೇ ಪರಿಗಣಿಸಿದರೆ ಅವರು ಕೂಡಲೇ ನಿನ್ನ ಪರಮಾಧಿಕಾರಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ನಿಜವಾದ ಮುಕ್ತಿಯನ್ನು ಪಡೆಯಲು ಜೀವಿಗಳು ನಿನ್ನ ನಿಯಂತ್ರಣಕ್ಕೆ ಶರಣಾಗುವುದು ಅಗತ್ಯ. ಸೊ ಭಗವಂತನಿಗೆ ಶರಣಾಗತಿಯಾದಾಗ ಮಾತ್ರ ನಮ್ಗೆ ಒಂದು ಮುಕ್ತಿಯನ್ನು ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಈಗ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಮುಂದೆ ಹೋಗೋಣ. ಕೃಷ್ಣ ಯಾರು ಹೋಗ್ತೀರಾ? ಗೌರಿ ಮಾತಾಜಿ ಹೋಗ್ತೀರಾ? ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸಲು ಒಲವು ತೋರದಿದ್ದರೂ ಈ ರೀತಿಯಲ್ಲಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ಹಾಲು ಕುಡಿಯಿರಿ ಅಥವಾ ವೈನ್ ಕುಡಿಯಿರಿ, ನೀವು ಯಾವುದೇ ದ್ರವ್ಯವನ್ನು ಕುಡಿಯಿದರೂ ಅದರಲ್ಲಿ ಸ್ವಲ್ಪ ರುಚಿಯನ್ನು ಪಡೆಯುತ್ತೀರಿ. ಆದ್ದರಿಂದ ಕೃಷ್ಣ ಹೇಳುತ್ತಾನೆ, ರಸೋಹಂ ಅಪ್ಸು ಕೌಂತೆಯ, ನನ್ನ ಪ್ರೀತಿಯ ಕುಂತಿಯ ಮಗನಾದ ಅರ್ಜುನನೇ, ನೀನು ಕುಡಿಯುವ ಅಥವಾ ಬಳಸುವ ದ್ರವ್ಯದಲ್ಲಿರುವ ರುಚಿ ಅದು ನಾನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ನಾವು ಇಲ್ಲಿವರೆಗೂ ತಿಳ್ಕೊಂಡ್ವಿ, ಭಗವಂತನನ್ನ ತಿಳ್ಕೊಬೇಕಂದ್ರೆ ಕೇಳೋ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ.
ಆದ್ರೆ ಅದಕ್ಕಿಂತ ಸುಲಭವಾಗಿ ನಾವು ಭಗವಂತನನ್ನ ಸ್ಮರಣೆ ಮಾಡ್ಬೇಕು, ಅವನನ್ನ ನೆನೆಸ್ಬೇಕು. ಅಂದ್ರೆ ನಾವು ಭಗವಂತನನ್ನ ಹೆಚ್ಚು ಹೆಚ್ಚು ತಿಳ್ಕೊಂಡ್ವಿ ಅಂತಂದ್ರೆ ಆಗ ಅವನ ಸ್ಮರಣೆ ಮಾಡೋದು ನಮ್ಗೆ ಸುಲಭ ಆಗುತ್ತೆ. ಅಂದ್ರೆ ಅವನ ತಾಯಿಗೆ ಆ ಮಗುವಿನ ಮೇಲೆ ತುಂಬಾ ಪ್ರೀತಿ ಇತ್ತು ಅಂತಂದ್ರೆ ಆ ಮಗು ಶಾಲೆಗೆ ಹೋದ್ಮೇಲೆ ಕೂಡ ಅದು ಅಲ್ಲಿ ಇಲ್ಲಿ ಬಿಸಾಡಿ ಹೋಗಿರುವಂತ ಗೊಂಬೆಗಳು, ಆ ಮಗುವಿಗೆ ಸಂಬಂಧಪಟ್ಟ ವಸ್ತುಗಳನ್ನ ನೋಡಿದಾಗ ಅವಳಿಗೆ ಆ ಮಗುವಿನ ನೆನಪಾಗುತ್ತೆ. ಅದೇ ರೀತಿ ನಾವು ಭಗವಂತನನ್ನ ಎಲ್ಲಾ ಕಡೆ ಯಾವಾಗ್ಲೂ ನೆನೆಸ್ಬೇಕು ಅಂತಂದ್ರೆ ಅವನ ಮೇಲೆ ನಮ್ಗೆ ಪ್ರೀತಿ ಅದು ಬಂದ್ಮೇಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಅವನನ್ನ ನಾವು ಹೇಗೆ ಕಾಣ್ತೀವಿ ಅನ್ನೋದನ್ನ ಈ ವಿಷಯಗಳ ಮೂಲಕ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಹೇಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತಂದ್ರೆ ನೀರ್ ಕುಡಿಯುವಾಗ್ಲೂ ಕೂಡ ನಮ್ಗೆ ಭಗವಂತನನ್ನ ಅಂದ್ರೆ ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಹೇಗೆ ಅಂತಂದ್ರೆ ಈ ನಿರಾಕಾರವಾದಿಗಳು ಏನ್ ಅನ್ಕೋತಾರೆ ಅಂದ್ರೆ ನೀರಿನಲ್ಲಿ ಇರುವಂತಹ ರುಚಿ ಅದು ಪರಮಾತ್ಮ ಅಂತ ಅವರು ತಿಳ್ಕೊತಾರೆ. ಆದ್ರೆ ಯಾರು ಭಕ್ತರಿರ್ತಾರೆ ಅವ್ರ ಏನ್ ಅನ್ಕೋತಾರೆ ಅಂದ್ರೆ ಈ ನೀರನ್ನ ನಮ್ಗೆ ಇಲ್ಲಿ ಒದಗಿಸಿ ಕೊಡ್ತಾ ಇರುವಂತವನೇ ಪರಮಾತ್ಮ ಅಂತ ತಿಳ್ಕೊತಾರೆ. ಹೀಗೆ ಕುಡಿಯುವಂತ ನೀರು ಅಂದ್ರೆ ಪ್ರಭುಜಿ ಹೇಳಿದ್ರು ಅದೇ ರೀತಿ ನಾವು ನೀರ್ ಕುಡಿದೆ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ಜೀವರಾಶಿಗಳಿಗೂ ನೀರು ಬೇಕೇ ಬೇಕು. ಅದನ್ನ ಕುಡಿದಾಗ ನಮ್ಗೆ ಅವನ ಸಮಾಧಾನ ಸಿಗುತ್ತಲ್ಲ, ಅದು ಸಮಾಧಾನ ಸಿಕ್ಕಾಗ ಪರಮಾತ್ಮನನ್ನ ನೆನೆಸ್ಕೊಳ್ತಾವ್ರೆ. ಅಂದ್ರೆ ಯಾರು ಭಕ್ತರು ಇರ್ತಾರೋ ಪರಮಾತ್ಮನನ್ನ ನೆನೆಸ್ತಾರೆ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಯಾರಾದ್ರೂ ಅಭಕ್ತರಿದ್ರು ಕೂಡ ಅವ್ರಿಗೂ ಕೂಡ ಅಂದ್ರೆ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದ್ದಂತಹ ಜನರು ಅವ್ರಿಗೆ ಹೇಳ್ತಾ ಇದ್ದಾರೆ ವೈನ್ ಕುಡಿಯಿರಿ ಅಂತಂದ್ರೆ ಅದು ಕುಡೀರಿ ಅಂತ ಹೇಳ್ತಿರುವಂತದಲ್ಲ, ನೀವು ಅದನ್ನೇ ಕುಡಿದ್ರು ಸರಿನೇ, ಅದು ಕುಡಿಯುವಾಗ ನಿಮ್ಗೆ ಅದ್ರಲ್ಲಿ ಒಂದು ರುಚಿ ಸಿಗುತ್ತಲ್ಲ, ಆ ರುಚಿ ಭಗವಂತ, ಆ ರುಚಿ ಸಿಕ್ಕಾಗ್ಲೂ ಕೂಡ ಪರಮಾತ್ಮನನ್ನ ನೀವು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರಲ್ಲಿ ಪ್ರಭುಪಾದರು ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಭವ್ಯ ಮಾತಾಜಿ ಹೋಗ್ತೀರಾ? ಹರೇ ಕೃಷ್ಣ ಮಾತಾಜಿ. ಅದನ್ನು ಹೇಗೆ ಸುಲಭವಾಗಿ ಮಾಡಬಹುದು ಎಂಬುದನ್ನು ನೋಡಿ. ದ್ರವವನ್ನು ಕುಡಿಯದೆ ಯಾರೂ ಇರುವುದಿಲ್ಲ. ಕೋಕಾ-ಕೋಲಾ ಅಥವಾ ನೀರು ಅಥವಾ ಇದು ಅಥವಾ ಅದು ಕುಡಿಯುತ್ತಿರಬೇಕು. ಅದಕ್ಕೆ ಕೃಷ್ಣ ಹೇಳುತ್ತಾನೆ, ನಾನು ಅದರಲ್ಲಿರುವ ರುಚಿ. ಹಾಗಾದರೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಮಸ್ಯೆ ಎಲ್ಲಿದೆ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಯಾರು ಶುದ್ಧ ಭಕ್ತರಿರ್ತಾರೆ ಅವ್ರು ಸದಾ ಕಾಲ ಭಗವಂತನನ್ನ ಎಲ್ಲದರಲ್ಲೂ ಕಾಣ್ತಾ ಇರ್ತಾರೆ. ಹಾಗೆ ನಾವ್ ಯಾರು ನೀರು ಕುಡಿದಿರೋ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಏನೇ ಆಗ್ಲಿ ನಾವು ಕುಡಿದಾಗ ಪರಮಾತ್ಮನನ್ನ ನೆನೆಸೋದು ಸುಲಭ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವ್ ಏನನ್ನೇ ಕುಡಿಯಲಿ ಅದ್ರಲ್ಲಿರುವಂತಹ ರುಚಿ ಅದು ಏನ್ ನಮ್ಗೆ ಸಿಗ್ತಾ ಇದೆ ಅದು ಭಗವಂತನಿಂದ ಬಂದಿರುವಂತದ್ದು. ಆ ನೀರು ಕುಡಿದಾಗ ಆ ದಾಹ ಏನಿದೆ ಅದು ತಣಿದಾಗ ಕೂಡ ಆ ತೃಪ್ತಿಯ ಬಂದಾಗ ಕೂಡ ನಮ್ಗೆ ಅನ್ಸುತ್ತೆ ಅದು ಭಗವಂತನಿಂದ ಅದು ಸಿಗ್ತಿರುವಂತದ್ದು ಅಂತ. ಭಗವಂತನಲ್ಲಿ ಅಂದ್ರೆ ಭಗವಂತನನ್ನ ನಾವು ಆ ವಸ್ತುಗಳಲ್ಲಿ ಕೂಡ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ತಾಯಿ ತನ್ನ ಮಗುವಿನ ವಸ್ತುಗಳನ್ನ ನೋಡಿ ಮಗುವನ್ನ ನೆನ್ಸ್ಕೊಳ್ಳೋ ಹಾಗೆ ಶುದ್ಧ ಭಕ್ತರು ಭಗವಂತನನ್ನ ನೆನ್ಸ್ಕೋತಾರೆ. ಮೈ ಸರ್ವಂ ಇದಂ, ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಅಂದ್ರೆ 7.7 ಮತ್ತಾ ಪರತರಂ ನಾಣ್ಯತ್ ಕಿಂಚಿತ್ ದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅಂದ್ರೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದಾರೆ ಅಂದ್ರೆ ಎಲ್ಲವೂ ಕೂಡ ನನ್ನನ್ನೇ ಅವಲಂಬಿಸಿದೆ. ಅಂದ್ರೆ ಏನೆಲ್ಲ ಈ ಗ್ರಹ ವ್ಯೂಹಗಳಿರ್ಬೋದು, ನಾವ್ ಏನೆಲ್ಲ ನೋಡ್ತಾ ಇದೀವಿ ಅದೆಲ್ಲವೂ ಕೂಡ ಅದದ್ರ ಜಾಗದಲ್ಲಿ ಅದದ್ರ ಕೆಲಸದಲ್ಲಿ ಯಾವಾಗ್ಲೂ ಕೂಡ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ ಅಂತಂದ್ರೆ ಅದ್ರ ಹಿಂದೆ ಭಗವಂತ ಇದ್ದಾನೆ, ಭಗವಂತನ ಶಕ್ತಿ ಇದೆ. ಅವನಿಲ್ಲದ ಯಾವ್ದು ನಡೆಯೋದಿಲ್ಲ. ಅವನ ಇರುವಿಕೆ ನಮ್ಗೆ ಕಾಣಿಸ್ತಿಲ್ಲ. ಅದಕ್ಕೆ ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ, ಒಂದು ಹೂವಿನ ಮಾಲೆ ಇರ್ಬೋದು ಅಥವಾ ಒಂದು ಮಣಿಯ ಹಾರ ಇರ್ಬೋದು, ಅದನ್ನ ಪೋಣಿಸಿದಾಗ ಆ ಹೂವಿನ ಹಾರದಲ್ಲಿ ನಮ್ಗೆ ಹೂವು ಕಾಣುತ್ತೆ ಹೊರತು ಅದ್ರ ಮಧ್ಯದಲ್ಲಿ ಇರುವಂತಹ ದಾರ ಕಾಣಿಸೋದಿಲ್ಲ. ಆ ದಾರ ಇಲ್ಲ ಅಂತಂದ್ರೆ ಆ ಹೂವು ಹಾರದ ರೂಪದಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಪ್ರತಿಯೊಂದು ಕೂಡ ನಮ್ಗೆ ಯಾವ್ದು ಭೌತಿಕವಾಗಿ ಕಾಣಿಸ್ತಿದೆ ಈ ಪ್ರಪಂಚದಲ್ಲಿ ಅದೆಲ್ಲವೂ ಕೂಡ ಭಗವಂತನ ಅವನ ಕೈ, ಅಂದ್ರೆ ಅದ್ರ ಹಿಂದೆ ಅವನ ಕೈ ಇದೆ ಅಂತ. ಅವನಿಲ್ಲದೆ ಅದೆಲ್ಲವೂ ಕೂಡ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಡೀತಿದೆ, ಅದು ನಡೀತಿದೆ ಅಂತಂದ್ರೆ ಅಲ್ಲಿ ಭಗವಂತನ ಅಸ್ತಿತ್ವವಿದೆ. ಆದ್ರೆ ಅವನನ್ನ ನೋಡ್ಲಿಕ್ಕೆ ನಮ್ಗೆ ಆಗ್ತಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ನಾವು ಅವನನ್ನ ನೋಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೂ ಕೂಡ ಅವನಲ್ಲಿ ಇದ್ದಾನೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿಯಾಗಿದೆ. ಜಯಲಕ್ಷ್ಮಿ ಮಾತಾಜಿ ಹೋಗ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ऋभिर्गुणं यैर्भावैर्भिः सर्वमिदं जगत् मोहितं नाभिजानाति ಮಾಮೇಭ್ಯ ಪರಮವ್ಯಯಂ. ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು. ಹರೇ ಕೃಷ್ಣ ಮಾತಾಜಿ, ನನ್ನ ಹ್ಯಾಂಡ್ ರೈಸ್ ತೆಗಿತೀರಾ? ಹಾ ತೆಗಿ.
ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನ ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಕಾಣ್ತಾ ಇಲ್ಲ ಮತ್ತೆ. ಅಂದ್ರೆ ಹರೇ ಕೃಷ್ಣ ಮಾತು. ಧನ್ಯವಾದ. ಮಾತಾಜಿ ಕಾಣಿಸ್ತೆ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪರಮಾತ್ಮ ತ್ರಿವಿರ್ ಗುಣ ಮಾಯೈರ್ ಭಾವೈರ್ ಅಂದ್ರೆ ಇಲ್ಲಿ 3 ಗುಣಗಳು. ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನ ಅಂಶಗಳು, ಭಗವಂತನ ಮಕ್ಕಳು. ಆದ್ರೆ ನಾವು ಯಾವಾಗ ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾಗ ಭಗವಂತನ ಜೊತೆ ಏನ್ ಅನ್ಕೋತೀವಿ ಅಂತಂದ್ರೆ ಭಗವಂತನ ಹಾಗೆ ನಾವ್ಯಾಕೆ ಇರಬಾರ್ದು ಅಂತ ಯೋಚನೆ ಮಾಡ್ತೀವಿ. ಆಗ ಭಗವಂತ ಅವನ ಅಂದ್ರೆ ಅವನ ಮನೆಯಲ್ಲಿ ಇದ್ಕೊಂಡು ಅವನ ಹಾಗೆ ನಾವಿರ್ಬೇಕು ಅಂತಂದ್ರೆ ಅದಕ್ಕೆ ನಿಮ್ಗೊಂದು ಮನೆ ಮಾಡ್ತೀನಿ, ನಿಮ್ಗೊಂದು ಜಾಗ ಕೊಡ್ತೀನಿ, ಅಲ್ಲೋಗಿ ನೀವು ಆ ರೀತಿ ಇರಿ ಅಂತ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾರೆ. ಹಾಗೆ ಸೃಷ್ಟಿ ಮಾಡಿದಾಗ ನಮ್ಗೆ ಒಂದು ಭೌತಿಕ ದೇಹ ಅನ್ನುವಂಥದ್ದು ಸಿಗುತ್ತೆ. ಆ ದೇಹ ನಾವು ನೋಡಿದ್ವಿ ಮೊದಲನೇದು 4ನೇ ಶ್ಲೋಕದಲ್ಲಿ ಏನದ್ರಿಂದ ಆಗಿದೆ, ಪಂಚಭೂತಗಳಿಂದ ಆಗಿದೆ. ಮತ್ತೆ ಅದ್ರಲ್ಲಿ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂತ ಇದೆ. ಅಂದ್ರೆ ಸೂಕ್ಷ್ಮವಾದದ್ದು ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ ಅನ್ನೋದು ಇದೆ. ಸ್ಥೂಲವಾದದ್ದು ಈ ಪಂಚಮಹಾಭೂತಗಳಿಂದ ಆದಂತಹ ಒಂದು ಜಡ ದೇಹ ಅನ್ನೋದು ನಮ್ಗೆ ಇದೆ. ಆದ್ರೆ ಈ ದೇಹ ನಮ್ಗೆ ಸಿಕ್ಕಿದ ಕೂಡಲೇ ನಾವು ಈ ಭಗವಂತನಲ್ಲಿ 3 ರೀತಿಯ ಶಕ್ತಿಗಳಿದೆ. ಒಂದು ಬಹಿರಂಗ ಶಕ್ತಿ, ಇನ್ನೊಂದು ಅಂತರಂಗ ಶಕ್ತಿ. ನಾವು ಭಗವಂತನ ತಟಸ್ಥ ಶಕ್ತಿಗೆ ಸೇರ್ತೀವಿ. ತಟ ಅಂತಂದ್ರೆ ಒಂದು ನದಿಯ ತೀರ ಅಂತ ಹೇಳ್ತಾರೆ. ಆ ನದಿಯ ತೀರದಲ್ಲಿರುವಂತಹ ವ್ಯಕ್ತಿ ನದಿಗೂ ಇಳಿಬಹುದು ಅಥವಾ ನದಿಯಿಂದ ದಡಕ್ಕೂ ಬರ್ಬೋದು. ಆದ್ರೆ ಆ ರೀತಿ ಇರುವಂತಹವರು ನಾವು ಯಾವಾಗ ನಾವು ಭಗವಂತನ ಆ ಕೆಳಮಟ್ಟದ ಶಕ್ತಿ ಅಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಬರ್ತೀವಿ, ಆ ಪಂಚಭೂತಗಳಿಂದ ಆದಂತಹ ಪ್ರಕೃತಿಯಿಂದ ಆದಂತಹ ಒಂದು ದೇಹವನ್ನು ಪಡಿತೀವಿ. ಆಗ ನಾವು ಭಗವಂತನ ಬಹಿರಂಗ ಶಕ್ತಿ ಮಹಾಮಾಯೆಯ ಅಧೀನದಲ್ಲಿ ಬರ್ತೀವಿ. ಈ ಮಹಾಮಾಯೆ ನಮ್ಮನ್ನ ಯಾವ ರೀತಿ ಬಂಧಿಸ್ತಾಳೆ ಅಂತಂದ್ರೆ ಆ ಬಂಧನಗಳು ನಮ್ಮ ಕಡೆಗೆ ಕಾಣಿಸ್ತಿರುವಂತದ್ದಲ್ಲ. ಆದ್ರೆ ಹೇಗೆ ಸೂಕ್ಷ್ಮ ಶರೀರ ಇದೆ ಆದ್ರೂ ಕೂಡ ನಮ್ಗೆ ಗೊತ್ತಾಗ್ತಿದೆ, ನನ್ಗೆ ಮನಸ್ಸಿದೆ, ನನ್ಗೆ ಭಾವನೆಗಳಿದೆ, ಆದ್ರೆ ನನ್ ಬುದ್ಧಿ ಇದೆ, ಸರಿ ತಪ್ಪು ಯಾವ್ದು ಅಂತ ಹೇಳ್ತಾ ಇದೆ. ನನ್ಗೆ ಅಹಂಕಾರ ಇದೆ, ನಾನು ಹೇಳ್ತೀನಿ ನಾನು ಈ ದೇಹ ಅಥವಾ ನನ್ನ ಹೆಸರು ಇದು, ನನ್ ಜಾಗ ಇದು, ನನ್ ಮನೆಗ್ ಸೇರಿದವಳು, ನನ್ ಮನೆಯವರು, ಇದು ನಂದು ಅಂತೆಲ್ಲ ಹೇಳ್ಕೊತೀವಲ್ಲ, ಅದೆಲ್ಲ ಅಹಂಕಾರ. ಇದೆಲ್ಲವೂ ಕೂಡ ನಮ್ಗೆ ಅದರ ಪರಿಣಾಮಗಳು ಗೊತ್ತಾಗ್ತಾ ಇದೆ, ಆದ್ರೆ ಅದು ನಮ್ಗೆ ಕಾಣಿಸ್ತಿಲ್ಲ. ಅದೇ ರೀತಿ ಈ ಸಾತ್ವಿಕ ಗುಣ, ರಾಜಸ ಗುಣ, ತಮೋ ಗುಣಗಳು ಕೂಡ ಅದರ ಪರಿಣಾಮಗಳು ನಮ್ಗೆ ಗೋಚರ ಆಗುತ್ತೆ. ಆದ್ರೆ ಆ ಗುಣಗಳು ಅನ್ನೋದು ನಿಜವಾದ ಬಂಧನ, ಅದು ನಮ್ ಕಣ್ಣಿಗೆ ಕಾಣಿಸ್ತಿಲ್ಲ. ಈ 3 ಗುಣಗಳಲ್ಲಿ ಮಹಾಮಾಯೆ ನಮ್ಮನ್ನ ಕಟ್ಟಾಕಿದ್ದಾಳೆ. ಆ ರೀತಿ ಅವಳು ಅದೇ ಆ ಗುಣದಲ್ಲಿ ನಾವಿದೀವಿ ಅಂದ್ರೆ ಆ ಗುಣಕ್ಕೆ ತಕ್ಕ ಹಾಗೆ ನಾವು ವರ್ತಿಸ್ತಾ ಇದೀವಿ. ಹಾಗೆ ಆಗೋದ್ರಿಂದ ನಾವೇನ್ ಮಾಡ್ತಾ ಇದ್ವಿ, ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ಈ ಭೌತಿಕ ಜಗತ್ತಿನಲ್ಲಿಯೇ ನಾವು ಸದಾ ಸಿಕ್ಕಾಕೊಳ್ತಾ ಇದೀವಿ. ಯಾವಾಗ ಸಮಸ್ತ ಜಗತ್ತು ಅಂದ್ರೆ ನಾವ್ ಯಾರು ಕೂಡ ಪರಮಾತ್ಮನನ್ನ ಈ ಗುಣಗಳಲ್ಲಿ ಇರೋದ್ರಿಂದ ಅವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವಾಗ ಪರಮಾತ್ಮ ಅವನು ಈ ಗುಣಾತೀತ ಅಂದ್ರೆ ಅವನು ಅವನ ಶಕ್ತಿ, ಅವನು ಮಹಾಮಾಯೆಯನ್ನ ನಿಯಂತ್ರಿಸ್ತಾನೆ. ಆದ ಕಾರಣ ಯಾರು ಗುಣಗಳಿಗೆ ಪ್ರಭು ಆಗಿದ್ದಾನೆ ಅವನಿಗೆ ಶರಣಾಗತರಾದ್ರೆ ಮಾತ್ರ ನಾವು ಈ ಗುಣಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ, ಮತ್ತೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತಲ್ಲಿ ಹೇಳ್ತಾ ಇದ್ದಾರೆ. ಈ 3 ಗುಣಗಳ ಬಗ್ಗೆ ನಾವು ಜ್ಞಾನಯೋಗದಲ್ಲಿ ಡಿಟೇಲ್ ಆಗಿ ತಿಳ್ಕೊತೀವಿ. ಹೇಗೆ ಸಾತ್ವಿಕ ಗುಣ ಅದು ಸುಖ ಮತ್ತೆ ಜ್ಞಾನದಿಂದ ಬಂಧಿಸುತ್ತೆ. ರಾಜಸ ಗುಣ ಅನ್ನುವಂಥದ್ದು ಲೋಭ, ಆಸೆ ಮತ್ತೆ ಅತಿಯಾಗಿ ಶ್ರಮಪಟ್ಟು ಕೆಲಸ ಮಾಡೋದು, ಇವೆಲ್ಲವೂ ಕೂಡ ಬಂಧನಕ್ಕೆ ಕಾರಣ ಆಗುತ್ತೆ. ತಮೋ ಗುಣ ಅನ್ನುವಂಥದ್ದು ಅದು ಸೋಮಾರಿತನ, ಭ್ರಮೆ ಮತ್ತೆ ಅಜ್ಞಾನ, ಅದು ನಮ್ಮನ್ನ ಬಂಧಿಸುತ್ತೆ ಅಂತ. ಹೀಗೆ ಈ ಬಂಧನಗಳು ನಮ್ಮನ್ನ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಅದು ಮತ್ತೆ ನಮ್ಮನ್ನ ಈ ಭೌತಿಕ ಭವಸಾಗರದಲ್ಲಿಯೇ ಉಳಿಯುವಂತೆ ಮಾಡುತ್ತೆ. ಆದ್ರೆ ಈ ಗುಣಗಳನ್ನ ನಾವು ಮೀರಿದ್ರೆ ಹೇಗೆ ಮೀರೋದಕ್ಕೆ ಸಾಧ್ಯ ಅಂದ್ರೆ ಅದಕ್ಕೆ ಯಾರು ಒಡೆಯ ಇದ್ದಾನೆ, ಅದನ್ನ ನಿಯಂತ್ರಣ ಮಾಡೋನು ಯಾರಿದ್ದಾನೆ, ಅವನಿಗೆ ಶರಣಾಗತಿನ ಹೊಂದಿದ್ರೆ ಮಾತ್ರ ನಾವು ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ಪಲ್ಲವಿ ಮಾತಾಜಿ ಹೋಗ್ತೀರಾ? ಹರೇ ಕೃಷ್ಣ ಮಾತಾಜಿ. ದೈವಿಹೇಷ್ಯ ಗುಣಮಯೇ ಮಮ ಮಾಯಾ ದುರತ್ಯಯ ಮಾಮೇವಾಯೇ ಪ್ರಪದ್ಯಂತೆ ಮಾಯಾಮೇ ತಾಂ ತರಂತಿ ತೇ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ದೈವಿಹೇಷ್ಯ ಗುಣಮಯಿ ಅಂದ್ರೆ ಈ ಭೌತಿಕ ಜಗತ್ತನ್ನ ಭಗವಂತ ದುರ್ಗಾದೇವಿಗೆ ಹೋಲಿಸ್ತಾರೆ. ದುರ್ಗಾ ಅಂತಂದ್ರೆ ಅದೊಂದು ಕೋಟೆ ಅಂತಾನು ಹೇಳ್ಬೋದು. ಇಲ್ಲಿ ದುರ್ಗಾದೇವಿ ಮತ್ತೆ ಶಿವ ಇವರು ಈ ಭೌತಿಕ ಜಗತ್ತಿನ ಅಧಿಪತಿಗಳು. ಅವರು ಇದನ್ನ
ಆಳ್ತಿರುವಂತದ್ದು. ಆದ್ರೆ ಅವರಿಗೆ ಆ ಶಕ್ತಿಯನ್ನ ಮತ್ತೆ ಆ ಜವಾಬ್ದಾರಿಯನ್ನು ಕೊಟ್ಟಿರುವಂತದ್ದು ಪರಮಾತ್ಮ. ಈ ರೀತಿ ಅದನ್ನು ಕೂಡ ಅಂದ್ರೆ ಮಹಾಮಾಯೆಯನ್ನು ಕೂಡ ಇಲ್ಲಿ ದೈವಿ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವಳು ಕೂಡ ಭಗವಂತನ ನಿಯಂತ್ರಣದಲ್ಲಿದ್ದಾಳೆ. ಭಗವಂತ ಏನ್ ಆದೇಶ ಕೊಡ್ತಾನೆ ಅದನ್ನೇ ಅವಳು ಮಾಡುವಂತದ್ದು. ಅವಳ ಜಗತ್ತಿಗೆ ಬಂದಾಗ ನಾವು ಅವಳ ಅಧೀನದಲ್ಲಿ ಇರ್ತೀವಿ. ಅವಳನ್ನ ಮೀರಿ ಹೋಗುವುದು ಯಾವ ಜೀವಿಯಿಂದಲೂ ಅದು ಸಾಧ್ಯ ಇಲ್ಲ. ಆದ್ರೆ ಅದನ್ನ ನಾವು ಅಂತಹ ದೈವಿ ಶಕ್ತಿಯಿಂದ ಬಂಧಿಸಲ್ಪಟ್ಟಾಗ್ಲೂ ಕೂಡ ನಾವು ಅದನ್ನ ಮೀರೋದಕ್ಕೆ ಸಾಧ್ಯ ಆಗ್ಬೇಕು ಅಂತಂದ್ರೆ ಭಗವಂತನಿಗೆ ಶರಣಾಗ್ಬೇಕು. ಯಾಕಂದ್ರೆ ಆ ದೈವಿ ಶಕ್ತಿ ಅದು ಕೂಡ ಭಗವಂತನ ಶಕ್ತಿಯೇ ಆದ ಕಾರಣ ಭಗವಂತನ ಆದೇಶಾನುಸಾರ ಅವಳು ನಡ್ಕೊಳ್ಳುವ ಕಾರಣ ನಾವು ಭಗವಂತನಿಗೆ ಶರಣಾಗತರಾದ್ವಿ ಅಂದ್ರೆ, ನಾವು ಶುದ್ಧ ಭಕ್ತರಾದ್ವಿ ಅಂದ್ರೆ, ಭಗವಂತ ಆದೇಶ ಮಾಡಿದ ಅಂತಂದ್ರೆ ಅವ್ನು ನಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬದ್ಧ ಆತ್ಮವನ್ನು ನಿತ್ಯ ಬದ್ಧ ಎಂದು ಯಾಕೆ ಕರೆಯುತ್ತಾರೆ? ಬದ್ಧ ಆತ್ಮವನ್ನ ನಿತ್ಯ ಬದ್ಧ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅವನು ಒಂದು ಸತಿ ಈ ಭೌತಿಕ ಜಗತ್ತಿನಲ್ಲಿ ಒಂದ್ಸಲಿ ಬಂದು ಸಿಕ್ಕಾಕೊಂಡ ಅಂತಂದ್ರೆ ಅವನು ಅಜ್ಞಾನದಲ್ಲಿ ಇರ್ತಾನೆ. ಮತ್ತೆ ಆ ಅಜ್ಞಾನದಿಂದ ಅವನು ಏನ್ ಮಾಡ್ತಾನೆ ಅಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ಈ 3 ಗುಣಗಳಲ್ಲಿ ಸಿಕ್ಕಾಕೊಂಡು ಅವ್ನು ಮಾಡುವಂತಹ ಕರ್ಮಗಳು ಅದರ ಪ್ರತಿಕ್ರಿಯೆಗಳಿಂದ ಅವನೇನಾಗುತ್ತೆ ಅಂತಂದ್ರೆ ಮತ್ತೆ 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 ಇಲ್ಲಿಯೇ ಹುಟ್ಟಿ ಸತ್ತು ಅವನು ಯಾವಾಗ ಇಲ್ಲಿಗೆ ಬಂದ ಅಂತ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಾಲಗಳಾಗೋಗಿದೆ ಅವನು ಈ ಭೌತಿಕ ಜಗತ್ತಿನಲ್ಲಿ ಬಂದು ಸಿಕ್ಕಾಕೊಂಡು. ಅದಕ್ಕೆ ಅವನನ್ನ ನಿತ್ಯ ಬದ್ಧ ಅಂತ ಹೇಳ್ಕೊಳ್ತಾ ಇದ್ದಾರೆ. ಕೀಳು ಮಟ್ಟದ ಭೌತಿಕ ಸ್ವಭಾವವನ್ನು ಇಲ್ಲಿ ದೈವಿಕ ಸ್ವಭಾವ ಎಂದು ಏಕೆ ವ್ಯಾಖ್ಯಾನಿಸಲಾಗಿದೆ? ಇಲ್ಲಿ ಕೀಳು ಮಟ್ಟದ ಭೌತಿಕ ಸ್ವಭಾವ ಅಂದ್ರೆ ಈ ಭಗವಂತನ ಈ ಕೆಳಮಟ್ಟದ ಶಕ್ತಿ ಅದನ್ನ ದೈವಿಕ ಸ್ವಭಾವ ಅಂತ ಯಾಕೆ ಕರೀತಾ ಇದ್ದಾರೆ ಅಂದ್ರೆ ಅದು ಕೂಡ ಭಗವಂತನ ಅಧೀನದಲ್ಲಿದೆ, ಅದು ಕೂಡ ಭಗವಂತನ ಶಕ್ತಿಯೇ ಆಗಿದೆ. ಆದ ಕಾರಣ ಇದನ್ನ ದೈವಿಕ ಸ್ವಭಾವ ಅಂತ ಹೇಳಿ ಕರೀತಾ ಇದ್ದಾರೆ. ರಾಜೇಶ್ವರಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದ್ತೀನಿ ಮಾತಾಜಿ. ಮಾಯಾ ಶಕ್ತಿಯ ಪ್ರಭಾವ ಕೃಷ್ಣ ಹೀಗೆ ದಾಸ್ತರವಾದ ಶಕ್ತಿಗೆ ಬದ್ಧ ಆತ್ಮವನ್ನು ಬಿಟ್ಟು ಬಿಡುವಂತೆ ಆಜ್ಞಾಪಿಸಬಲ್ಲ ಜೀವಿಯು ಮೂಲತಃ ಭಗವಂತನು ಪ್ರೀತಿಯ ಮಗು. ಶರಣಾಗತವಾದ ಆತ್ಮದ ವಿಷಯದಲ್ಲಿ ಅವನು ತನ್ನ ಅವ್ಯಾಜ ಕರುಣೆಯಿಂದ ಮತ್ತು ಪಿತೃವಾತ್ಸಲ್ಯದಿಂದ ಬಿಡುಗಡೆ ಮಾಡಲು ಆದೇಶಿಸಬಲ್ಲ. ಕೆಲವರಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಹೇಳ್ತಾ ಇದ್ದಾರೆ ಮಾಯಾ ಶಕ್ತಿ ಕೂಡ ಅದು ದೈವಿ ಶಕ್ತಿ ಅಂದ್ರೆ ಭಗವಂತನ ಶಕ್ತಿಯಾದ ಕಾರಣ ಅವನು ಆದೇಶ ಮಾಡಿದ್ರೆ ಯಾರಾದ್ರೂ ಶುದ್ಧ ಭಕ್ತ ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು. ಯಾವಾಗ ನಾವು ಶುದ್ಧ ಭಕ್ತರಾಗ್ತೀವಿ, ಯಾವಾಗ ನಾವು ಪರಿಪೂರ್ಣವಾಗಿ ಭಗವಂತನಿಗೆ ಶರಣಾಗ್ತೀವಿ, ಆಗ ಅವನು ನಮ್ಮ ಮೇಲೆ ಒಂದು ಅವ್ಯಾಜ್ಯ ಕರುಣೆಯನ್ನ ತೋರಿಸಿ ಪಿತೃವಾತ್ಸಲ್ಯವನ್ನ ತೋರಿಸಿ ಆ ದೈವಿ ಶಕ್ತಿಗೆ ಆದೇಶ ಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ದೈವಿ ಶಕ್ತಿ ಕೂಡ ಭಗವಂತನ ಆಜ್ಞಾನುಸಾರ ಅವಳು ಎಲ್ಲವನ್ನು ಮಾಡ್ತಿರುವ ಕಾರಣ ಅವಳು ನಮ್ಮನ್ನ ಈ ಭವಸಾಗರದಿಂದ ಈ ಬಂಧನದಿಂದ ಬಿಡುಗಡೆ ಗೊಳಿಸ್ತಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ವಿನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಆದ್ರಿಂದ ಐಹಿಕ ಪ್ರಕೃತಿಯ ಕಠಿಣ ಮುಷ್ಟಿಯಿಂದ ಬಿಡುಗಡೆ ಹೊಂದಲು ಭಗವಂತನ ಪಾದ ಕಮಲಗಳಿಗೆ ಶರಣಾಗುವುದೊಂದೇ ಮಾರ್ಗ. ಧನ್ಯವಾದಗಳು ಮಾತಾಜಿ. ಅಂದ್ರೆ ನಾವು ಬೇರೆ ಯಾವುದೇ ಮಾರ್ಗ ಇಲ್ಲ. ಈ ಭವಸಾಗರ ಅನ್ನೋದಕ್ಕೆ ನಿತ್ಯ ಬದ್ಧರು ನಾವು ಯಾವಾಗ ಬಂದ್ವಿ ಅಂತಾನೆ ನಮ್ಗೆ ನೆನಪಿಲ್ಲ. ಅಷ್ಟು ಕಾಲದಿಂದ ನಾವು ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡಿದೀವಿ. ಇಲ್ಲಿಂದ ನಾವೇನಾದ್ರೂ ಈ ಕಠಿಣ ಮುಷ್ಟಿ ಅಂತ ಹೇಳ್ತಾ ಇದ್ದಾರೆ, ಅಂತಹ ಒಂದು ಕಠಿಣ ಮುಷ್ಟಿಯಿಂದ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ನಮಗೆ ಬೇರೆ ಯಾವುದೇ ಉಪಾಯ ಇಲ್ಲ. ನಾವು ಭಗವಂತನಿಗೆ ಶರಣಾಗೋದು ಬಿಟ್ರೆ ಬೇರೆ ಯಾವುದೇ ಉಪಾಯ ಇಲ್ಲ. ಭಗವಂತನ ಪಾದಕಮಲಗಳನ್ನ ಹಿಡ್ಕೊಂಡ್ರೆ ಮಾತ್ರ, ಗಟ್ಟಿಯಾಗಿ ಹಿಡ್ಕೊಂಡಾಗ ಮಾತ್ರ ಭಗವಂತ ಅವನು ಮನಸ್ಸು ಮಾಡಿದ್ರೆ ಮಾತ್ರ ನಾವು ಈ ಭವಸಾಗರವನ್ನ ದಾಟಿ ಭಗವಂತನ ಧಾಮಕ್ಕೆ ಮತ್ತೆ ಹಿಂದಿರುಗೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಿದ್ದಾರೆ. ಅಧ್ಯಾಯ 1 ಉದ್ದೇಶಗಳು ತಿಳುವಳಿಕೆ. ಭಗವದ್ಗೀತೆಯ 3 ಮುಖ್ಯ ವಿಭಾಗಗಳ ಸಂಕ್ಷಿಪ್ತ ಅವಲೋಕನವನ್ನು ಪ್ರಸ್ತುತಪಡಿಸಿ. ಅಂದ್ರೆ ನಾವು ಮೊದಲಿಗೆ 3 ವಿಭಾಗಗಳನ್ನ ತಿಳ್ಕೊಂಡಿದ್ರೆ ಭಗವದ್ಗೀತೆಯನ್ನ ಕರ್ಮಯೋಗ, ಭಕ್ತಿಯೋಗ ಮತ್ತೆ ಜ್ಞಾನ ಯೋಗ ಆಗಿ
ಅದನ್ನ 3 ವಿಭಾಗಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ವಿ. ನಂತರ 6 ಮತ್ತು 7ನೇ ಅಧ್ಯಾಯಗಳ ನಡುವಿನ ಸಂಪರ್ಕವನ್ನು ಕೃಷ್ಣನ ಹೇಳಿಕೆಗಳನ್ನು ಉಲ್ಲೇಖಿಸಿ ವಿವರಿಸಿ. ಅಂದ್ರೆ ನಾವು ನೋಡಿದ್ವಿ 6ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ನಾವು ಭಗವಂತನನ್ನ ಸದಾ ಧ್ಯಾನಿಸ್ಬೇಕು, ಮನಸ್ಸಿನಲ್ಲಿ ಧ್ಯಾನಿಸ್ಬೇಕು. ಅಂದ್ರೆ ಹೇಗೆ ಅಷ್ಟಾಂಗ ಯೋಗಿ ಅವನ ಸಮಾಧಿಯಲ್ಲಿ ಪರಮಾತ್ಮನ ಬಗ್ಗೆ ಧ್ಯಾನದಲ್ಲಿ ಇರ್ತಾನೆ, ಅವನ ಬಗ್ಗೆ ಚಿಂತನೆಯಲ್ಲಿ ಇರ್ತಾನೆ, ಅದನ್ನ ಮಾಡ್ಬೇಕು ಅಂತಂದ್ರೆ ನಾವು 7ನೇ ಅಧ್ಯಾಯ ಅದಕ್ಕೆ ನಾಂದಿ ಆಗುತ್ತೆ. ಅಂದ್ರೆ ನಾವು ಹೇಗೆ ಮಾಡ್ಬೋದು ಅಂದ್ರೆ, ಪರಮಾತ್ಮನನ್ನ ಸ್ಮರಣೆ ಮಾಡ್ಬೇಕು ಅಂತಂದ್ರೆ ಅವನ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಅವನ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಅವನ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಅದನ್ನ ನಾವು ಮಯ್ಯಾಸಕ್ತ ಮನಪ್ಪ ಅಂತ, ಅಂದ್ರೆ ಯಾರು ಭಗವಂತನಲ್ಲಿ ಆಸಕ್ತಿಯನ್ನು ಇಟ್ಕೊಂಡು ಸದಾ ಸ್ಮರಣೆಯನ್ನ ಮಾಡ್ತಾನೆ ಅಂತವನು ಭಗವಂತನ ಸಮಗ್ರವಾಗಿ ಅಸಂಶಯ, ಅಂದ್ರೆ ಯಾವುದೇ ಸಂಶಯ ಇಲ್ಲದೆ ಪೂರ್ತಿಯಾಗಿ ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕೇಳುವ ಮೂಲಕ ನಾವು ಅವನನ್ನ ತಿಳ್ಕೊಂಡು ನಂತರ ಅವನನ್ನ ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ತಿಳ್ಕೊಂಡು. ಮತ್ತೆ ತಥಾಮಪಿ ಸಿದ್ಧಾನಂ ಕಶ್ಚಿನ್ ನಾಂ ವೇತ್ತಿ ತತ್ವತಃ. ಅಂದ್ರೆ ಅನೇಕ ಜನ ಯೋಗಿಗಳಿದ್ದಾರೆ, ಅವರಲ್ಲಿ ಕೆಲವರಾದ್ರೂ ಭಗವಂತನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರಾ ಅಂತ ಹೇಳ್ಬೇಕು ಅಂತಂದ್ರೆ ಸಾಧ್ಯ ಇಲ್ಲ, ತುಂಬಾ ವಿರಳ ಅಂತ ಹೇಳ್ತಾನೆ. ಅಂದ್ರೆ ಯಾಕೆ ಅಂತಂತಂದ್ರೆ ಅವರು ಎಷ್ಟೇ ಭಕ್ತಿಯಲ್ಲಿ ತೊಡಗಿದಾಗ್ಲೂ ಕೂಡ ಮತ್ತೆ ಜ್ಞಾನವನ್ನು ಬೆಳೆಸ್ಕೊಂಡಾಗ್ಲೂ ಕೂಡ ಪರಮಾತ್ಮ ಅವನು ಅನಂತ ವಿಭು, ಅವನ ನಾಮ ಗುಣ ರೂಪ ಲೀಲೆಗಳೆಲ್ಲವೂ ಕೂಡ ಅನಂತವಾದದ್ದು. ಅವನ್ನ ಪರಿಪೂರ್ಣವಾಗಿ ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ಭಗವಂತ ಮತ್ತೆ ಅವನ ಶುದ್ಧ ಭಕ್ತರು ನಮ್ಗೆ ಅದನ್ನ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಅದು ಕೇಳುವ ಮೂಲಕ ನಾವು ಅವನನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು, ಆಗ್ಲೂ ಕೂಡ ಪರಿಪೂರ್ಣವಾಗಿ ತಿಳಿತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೆ ಕೃಷ್ಣ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಎಂಬ ಹೇಳಿಕೆಯನ್ನು ಹೇಗೆ ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಎಂಬುದನ್ನು ವಿವರಿಸಿ. ಅಂದ್ರೆ ಹೇಳ್ತಾರೆ, ಯಾರು ನಿರಾಕಾರವಾದಿಗಳಿದ್ದಾರೆ ಮತ್ತೆ ಯಾರು ಯೋಗಿಗಳಿದ್ದಾರೆ, ಅವರು ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದ್ರೆ ಈ ಮಾಯಾವಾದಿಗಳು ಏನ್ ಅನ್ಕೋತಾರೆ ಅಂತಂದ್ರೆ, ನಾವು ನೋಡ್ತೀವಿ ಯಾವಾಗ ಕೃಷ್ಣ ವಿರಾಟ್ ರೂಪವನ್ನ ಮೊದಲಿಗೆ ದುರ್ಯೋಧನನಿಗೆ ತೋರಿಸ್ತಾನೆ ಕುರುಕ್ಷೇತ್ರ ಯುದ್ಧಕ್ಕೂ ಮೊದಲು. ಅಂದ್ರೆ ಅವನು ದೂತನಾಗಿ ಸಂಧಾನ ಮಾಡ್ಲಿಕ್ಕೆ ಹೋದಾಗ ದುರ್ಯೋಧನಾದಿಗಳು ಅದನ್ನ ಕಾಣ್ತಾರೆ. ಆದ್ರೂ ಕೂಡ ಅವ್ರು ಏನ್ ಅನ್ಕೋತಾರೆ ಅಂತಂದ್ರೆ, ಅವನೊಬ್ಬ ಮಾಯಾವಿ, ಅವನತ್ರ ಒಂದು ಕೆಲವು ಯೋಗ ಶಕ್ತಿಗಳಿದೆ, ಆದ ಕಾರಣ ಅವನು ಆ ರೀತಿ ಆ ವಿರಾಟ್ ರೂಪವನ್ನು ತೋರಿಸ್ತಿದ್ದಾನೆ, ನಮ್ಮನ್ನ ದಿಗ್ಭ್ರಮೆಗೊಳಿಸ್ತಾ ಇದ್ದಾನೆ ಅಂತ ಹೇಳಿ ಅವನನ್ನ ಒಬ್ಬ ಮನುಷ್ಯ ಅಂತಾನೆ ಯೋಚನೆ ಮಾಡ್ತಾರೆ ಹೊರತು, ಅವ್ರ ಕಣ್ಣೆದುರುಗಡೆ ಪರಮಾತ್ಮ ತನ್ನ ಸ್ವತಃ ರೂಪವನ್ನೇ ತೋರಿಸ್ಬಿಟ್ರು ಕೂಡ ಅವ್ರು ಒಪ್ಕೊಳ್ಳೋದಿಲ್ಲ. ಹಾಗೆ ನಿರಾಕಾರವಾದಿಗಳು ಕೂಡ ಅವನನ್ನ ಶಕ್ತಿ ಅಂತಾನೆ ಯೋಚನೆ ಮಾಡ್ತಾರೆ ಹೊರತು ಅವನು ಒಬ್ಬ ವ್ಯಕ್ತಿ ಅಂತ ಅವ್ರು ಯಾವತ್ತೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೀಗೆ ಎಲ್ಲರೂ ಕೂಡ ಅವನನ್ನ ತಪ್ಪಾಗಿ ಅರ್ಥೈಸ್ಕೋತಾರೆ. ಅಂದ್ರೆ ಅವನನ್ನ ಯಥಾರ್ಥವಾಗಿ ಅರ್ಥೈಸ್ಕೋಬೇಕಂತಂದ್ರೆ ಶುದ್ಧ ಭಕ್ತರಿಂದ ಸಾಧ್ಯ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಉಪದೇಶದ ಅನ್ವಯ ಭಗವದ್ಗೀತೆ 7.4-12 ಭಾವಾರ್ಥದೊಂದಿಗೆ ಕೃಷ್ಣನ ಭೌತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಮೂಲ ಎಂಬುದಕ್ಕೆ ಉದಾಹರಣೆಗಳನ್ನು ನೀಡಿ. ಅಂದ್ರೆ ನೀವು ಚಿತ್ರ ಬಿಡಿಸಿದ್ರಲ್ಲ ಡಿಸ್ಕಷನ್ ಕ್ಲಾಸ್ ಅಲ್ಲಿ ನಡೆದಂತದ್ದು 4-12 ಶ್ಲೋಕಗಳು, ಅದರಲ್ಲಿ ಹೇಗೆ ಪರಮಾತ್ಮ ಎಲ್ಲದರಲ್ಲೂ ಇದ್ದಾನೆ ಅಂತ. ಅಂದ್ರೆ ಅವನು ಅವನ ಶಕ್ತಿಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಅವನ ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ, ಅವನು ಹೇಗೆ ಪಂಚಭೂತಗಳಲ್ಲಿ ಇದ್ದಾನೆ, ಮತ್ತೆ ಆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ನಂತರ ಪ್ರತಿಯೊಂದರಲ್ಲೂ ಕೂಡ ನಾವು ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ. ಹೇಗೆಂತಂದ್ರೆ ಅವನು ನೀರಿನಲ್ಲಿರ್ಬೋದು ಅಥವಾ ಬೆಂಕಿ, ಒಂದು ಸೂರ್ಯನ ಬೆಳಕು ಶಕ್ತಿ, ಮತ್ತೆ ಅವನ ಶಾಖದಲ್ಲಿ ಎಲ್ಲದರಲ್ಲೂ ಕೂಡ ಅವನಿದ್ದಾನೆ, ಪರಮಾತ್ಮ ಇದ್ದಾನೆ. ಅವನಿಲ್ಲ ಅಂತಂದ್ರೆ ಇದು ಯಾವುದು ಕೆಲಸ ಮಾಡೋದಿಲ್ಲ. ಮತ್ತೆ ಸೂರ್ಯ ಚಂದ್ರನಲ್ಲಿ ಬರುವಂತಹ ಬೆಳಕು, ಅಂದ್ರೆ ಈ ಬ್ರಹ್ಮಜ್ಯೋತಿ ಏನಿದೆ ಅದೇ ಸೂರ್ಯ ಚಂದ್ರರಿಗೆ ಮೂಲ ಅಂತ ಹೇಳ್ತಾರೆ, ಬೆಳಕಿನ ಮೂಲ. ನಂತರ ಪರಮಾತ್ಮ ಇನ್ನೂ ಅನೇಕ ಉದಾಹರಣೆಗಳನ್ನ ಕೊಡ್ತಾನೆ, ಎಲ್ಲದರಲ್ಲೂ ನಾನಿದ್ದೀನಿ ಅನ್ನೋದನ್ನ ತಿಳಿಸ್ತಾನೆ. ನಂತರ ಭಗವದ್ಗೀತೆ 14ರ ಸಂಸ್ಕೃತ ಉಲ್ಲೇಖದಂತೆ ಏಕೆ ಬದ್ಧ ಆತ್ಮನನ್ನು ನಿತ್ಯ ಬದ್ಧ, ಅಂದ್ರೆ ಅವನು ಈ ಭೌತಿಕ ಜಗತ್ತಿಗೆ ಬಂದು ಅಜ್ಞಾನದಿಂದ ಅವನು ಮತ್ತೆ ಈ ಜಗತ್ತಿನಿಂದ ಹೊರಗಡೆ ಹೋಗೋದೇ ಇಲ್ಲ. ಈ 3 ಗುಣಗಳ ಬಂಧನದಲ್ಲಿ ಅವನು ಸದಾ ಇಲ್ಲಿಯೇ ಹುಟ್ಟಿ ಸಾಯ್ತಾ ಇರ್ತಾನೆ. ಅದರಿಂದ ಅವನನ್ನ ನಿತ್ಯ ಬದ್ಧ ಅಂತ ಕರೀತಾನೆ ಅಂತ ಕರಿತೀವಿ ಅಂತ ತಿಳ್ಕೊಂಡ್ವಿ. ನಂತರ ಶಾಶ್ವತ ಬದ್ಧ ಎಂದು ಏಕೆ ಕರೆಯುತ್ತಾರೆ ಅಂದ್ರೆ ಅವನು ಶಾಶ್ವತವಾಗಿ ಇಲ್ಲಿಯೇ ಉಳ್ಕೊಂಡ್ಬಿಡ್ತಾನೆ. ಅಂದ್ರೆ ಅವನು ಮತ್ತೆ ಆ ಜ್ಞಾನವನ್ನ ಪಡ್ಕೊಂಡು ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತಂದ್ರೆ ಅವನಿಗೆ ಶುದ್ಧ ಭಕ್ತರ ಸಂಪರ್ಕ ಏರ್ಪಟ್ರೆ ಮಾತ್ರ ಸಾಧ್ಯ. ಭಗವದ್ಗೀತೆ
7.14 ಸಂಸ್ಕೃತ ಭಾವಾರ್ಥದೊಂದಿಗೆ ಇಲ್ಲಿ ಭೌತಿಕ ಪ್ರಕೃತಿಯನ್ನು ಏಕೆ ದೈವಿ ಪ್ರಕೃತಿ ಎಂದು ವ್ಯಾಖ್ಯಾನಿಸಲಾಗಿದೆ. ಅಂದ್ರೆ ಈ ಭೌತಿಕ ಪ್ರಕೃತಿ ಏನಿದೆ ಅದು ಮಹಾಮಾಯೆ ಕೂಡ ಭಗವಂತನ ಬಹಿರಂಗ ಶಕ್ತಿ. ಆದ ಕಾರಣ ಭಗವಂತನಿಗೆ ಸಂಬಂಧಪಟ್ಟ ಕಾರಣ ಅವಳನ್ನ ದೈವಿ ಪ್ರಕೃತಿ ಅಂತ ಇಲ್ಲಿ ಕರಿತಾ ಇದ್ದಾರೆ ಅಂತ ನಾವು ನೋಡಿದ್ವಿ. ಸುನೀತಿ ಮಾತಾಜಿ, ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯ ವ್ಯಾಪ್ತಿಯು ಎಲ್ಲೆಡೆಯೂ ಹಬ್ಬಿರುತ್ತದೆ. ಕೃಷ್ಣ ಪ್ರಜ್ಞೆಯನ್ನು ಅರಿತವನು ಧನ್ಯನು. ಕೃಷ್ಣನನ್ನು ತಿಳಿಯದವರು ಮಾಯೆಯಲ್ಲಿದ್ದಾರೆ. ಆದುದರಿಂದ ಕೃಷ್ಣ ಜ್ಞಾನವೇ ಮುಕ್ತಿ ಮತ್ತು ಅವನನ್ನು ತಿಳಿಯದಿರುವುದೇ ಬಂಧನ. ಹರೇ ಕೃಷ್ಣ. ಧನ್ಯವಾದ. ಅಂದ್ರೆ ಇಲ್ಲಿ ನಾವು ನೋಡಿದ್ವಿ ಭಗವಂತ ಎಲ್ಲದರಲ್ಲೂ ಇದ್ದಾನೆ, ಪ್ರತಿಯೊಂದರಲ್ಲೂ ಇದ್ದಾನೆ. ಯಾಕಂದ್ರೆ ಅವನಿಲ್ಲದೆ ಈ ಸೃಷ್ಟಿ ಅನ್ನೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ಇರ್ಲಿಕ್ಕೆ ಸಾಧ್ಯ ಇರ್ತಾ ಇರ್ಲಿಲ್ಲ. ಹಾಗೆ ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ. ಭಗವಂತನನ್ನ ಕಾಣುವಂತಹ ಒಂದು ಚೈತನ್ಯ, ಆ ಕಾನ್ಶಿಯಸ್, ಆ ಪ್ರಜ್ಞೆ ನಮ್ಮಲ್ಲಿ ಬಂದ್ರೆ ನಾವು ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಯಾರು ಭಗವಂತನನ್ನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಅರ್ಥ ಮಾಡ್ಕೋತಾನೆ ಅವನಿಗೆ ಮಾತ್ರ ಈ ಭವಸಾಗರವನ್ನ ದಾಟೋದಕ್ಕೆ, ಈ ಮಾಯೆಯ ಕಠಿಣ ಮುಷ್ಟಿಯಿಂದ ಬಿಡುಗಡೆ ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಯಾರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ವೋ ಅವರು ನಿತ್ಯ ಬದ್ಧರು, ಇಲ್ಲಿಯೇ ಸದಾಕಾಲ ಉಳಿದು ಬಿಡ್ತಾರೆ. ಆದುದರಿಂದ ಕೃಷ್ಣ ಜ್ಞಾನವೇ ನಮ್ಗೆ ನಿಜವಾದ ಮುಕ್ತಿಯನ್ನ ಕೊಡುವಂತದ್ದು. ಅಂದ್ರೆ ಈ ಭೌತಿಕ ಬಂಧನದಿಂದ ಮುಕ್ತಿ ಸಿಗ್ಬೇಕು ಅಂತಂದ್ರೆ ನಾವು ಕೃಷ್ಣನ ಜ್ಞಾನವನ್ನು ಬೆಳೆಸ್ಕೋಬೇಕು, ಕೃಷ್ಣನ ಬಗ್ಗೆ ತಿಳ್ಕೊಬೇಕು. ಅವನನ್ನ ತಿಳಿದೇ ಇರುವಂತವರೆಲ್ಲರೂ ಕೂಡ ನಿತ್ಯಬದ್ಧರಾಗಿ ಸದಾ ಬಂಧನದಲ್ಲಿ ಉಳಿದು ಬಿಡ್ತಾರೆ ಅನ್ನೋದು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಂತಹ ವಿಷಯ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಮಾತಾಜಿ ಅಟೆಂಡೆನ್ಸ್ ಹಾಕಿದ್ರ ಮಾತಾಜಿ? ಹಾಕಿದೀನಿ ಮಾತಾಜಿ, ಹೇಳ್ಬಿಡಿ. ಹಾಕಿದೀವಿ ಮಾತಾಜಿ. ಕಲ್ಪತರುವಿಶ್ವ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ. ಜೈ ಗುರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ, ಅದು ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಇನ್ನೊಂದು ಹೇಳಿದ್ರಲ್ಲ ಮಾತಾಜಿ, ಅದು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀರಾ ನಮ್ಗೆ? ಪ್ರತ್ಯಕ್ಷ ಪ್ರಮಾಣ ಮಾತಾಜಿ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನನ್ನ ಕಣ್ಣಾರೆ ನೋಡ್ದೆ ಅಂದ್ರೆ ಮಾತ್ರನೇ ನಂಬುವಂತದ್ದು ಅಂತ ಹೇಳುವಂತದ್ದು. ನನ್ನ ಎದುರುಗಡೆ ನೋಡಿದ್ರೆ ಮಾತ್ರನೇ ಈಗ ಅನೇಕ ಜನ ಯಾರು ಈ ಭೌತಿಕ ಜ್ಞಾನವನ್ನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ವಿಜ್ಞಾನವನ್ನ ಅವ್ರ ಸಬ್ಜೆಕ್ಟ್ ಅಂತ ಓದ್ತಾ ಇರ್ತಾರೆ. ಅವ್ರಿಗೆ ವಿಜ್ಞಾನ ಅಂದ್ರೆ ಏನಂದ್ರೆ ಅವ್ರು ಏನ್ ಕಾಣ್ತಾ ಇದಾರೆ, ಏನ್ ನೋಡ್ತಾ ಇದಾರೆ ಅದು ಮಾತ್ರನೇ ನಂಬುವಂತದ್ದು, ಅದು ಅವ್ರ ಜ್ಞಾನ ಆಗೋಗಿರುತ್ತೆ. ಅದಕ್ಕೆ ಅವ್ರ ಏನಂತಾರೆ ಅಂದ್ರೆ ಭಗವಂತ ಅನ್ನೋದು ಇಲ್ವೇ ಇಲ್ಲ, ನಾವು ಇದ್ರೆ ನಿಜವಾಗ್ಲೂ ಭಗವಂತ ಇದ್ದಾನೆ ಅಂದ್ರೆ ನಮ್ ಕಣ್ಣೆದ್ರೆ ತೋರ್ಸಿ ಅಂತ. ಆದ್ರೆ ನಮ್ಮ ಇಂದ್ರಿಯಗಳು ಯಾವಾಗ ಪರಿಪೂರ್ಣ ಅಲ್ಲ ಅಂತಾಯ್ತೋ ಆಗ ನಾವು ಈ ಇಂದ್ರಿಯಗಳಿಂದ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆ ಪ್ರತ್ಯಕ್ಷ ಪ್ರಮಾಣ ಅನ್ನುವಂಥದ್ದು ಅದು ಸಾಧ್ಯ ಇಲ್ಲ, ಅದು ಪರಿಪೂರ್ಣ ಅಂತ ಹೇಳಕ್ಕಾಗಲ್ಲ. ಅದೇ ರೀತಿ ಅನುಮಾನ ಅಂತಂದ್ರೆ ಊಹೆ ಮಾಡುವಂಥದ್ದು. ಭಗವಂತ ಈ ರೀತಿ ಇರ್ಬೋದಾ, ಭಗವಂತ ಈ ತರ ಇರ್ತಾನ ಅಂತ ನಾವೇ ಕಲ್ಪನೆ ಮಾಡುವಂಥದ್ದು, ಅದು ಕೂಡ ಪರಿಪೂರ್ಣ ಆಗೋದಿಲ್ಲ. ನಾವು ತಪ್ಪಾಗಿ ಊಹೆ ಕೂಡ ಮಾಡಿರ್ಬೋದು. ಆದ್ರೆ ಶಬ್ದ ಪ್ರಮಾಣ ಅಂತ ಯಾವಾಗ ಬರ್ತೀವಿ ಅದು ಪರಿಪೂರ್ಣವಾದದ್ದು. ಯಾಕೆ ಅಂತಂದ್ರೆ ಅದು ಅವರೋಹಣ ಪಂಥ, ಅಂದ್ರೆ ಅದು ಭಗವಂತನಿಂದ ನೇರವಾಗಿ ವೇದಗಳ ಜ್ಞಾನವನ್ನ ಗುರು ಶಿಷ್ಯ ಪರಂಪರೆಯಲ್ಲಿ, ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಅಧಿಕೃತ ಅಂದ್ರೆ ಸದ್ಗುರುವಿನ ಮೂಲಕ ನಾವು ಅದನ್ನ ತಿಳ್ಕೊತೀವಿ. ಅಂದ್ರೆ ಶಾಸ್ತ್ರಗಳ ಮೂಲಕ ಅದನ್ನ ತಿಳ್ಕೊತೀವಿ. ಅಲ್ಲಿ ನಾವೇನು ಕಂಡುಹಿಡಿಬೇಕಾಗಿರೋದಿಲ್ಲ, ಅಂದ್ರೆ ರಿಸರ್ಚ್ ಏನು ಮಾಡ್ಬೇಕಾಗಿಲ್ಲ, ಅದೆಲ್ಲವೂ ಕೂಡ ಆಲ್ರೆಡಿ ರಿಸರ್ಚ್ ಆಗೋಗಿರುವಂತದ್ದು. ಆದ್ರೆ ಅದರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈ ವಿಜ್ಞಾನಿಗಳು ಅನೇಕ ವರ್ಷಗಳ ಕಾಲ ರಿಸರ್ಚ್ ಮಾಡ್ತಾನೆ ಇರ್ತಾರೆ. ಆದ್ರೂ ಕೂಡ ಅವರಿಂದ ಯಾವತ್ತೂ ಕೂಡ ಆತ್ಮ ಆಗ್ಲಿ ಪರಮಾತ್ಮನಾಗ್ಲಿ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ನಾವು ಆ ರೀತಿಯ ಸಮಯವನ್ನ ಅದರಲ್ಲಿ ವ್ಯರ್ಥ ಮಾಡೋ ಅವಶ್ಯಕತೆ ಇಲ್ಲ. ಗುರುಗಳ ಮುಖೇನ ನಾವ್ ಯಾವಾಗ ಅದನ್ನ ತಿಳ್ಕೊತೀವಿ
ಆಗ ನಾವು ಪರಮಾತ್ಮನನ್ನಾಗ್ಲಿ ನಮ್ಮನ್ನ ನಾವಾಗ್ಲಿ ಮತ್ತೆ ನಮ್ಮ ನಿಜ ಸ್ವರೂಪವನ್ನಾಗ್ಲಿ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಮತ್ತೆ ನಾವು ಬೇಗ ಆ ಪ್ರಾಸೆಸ್ ಅಲ್ಲಿ ಸಕ್ಸಸ್ ಆಗ್ತೀವಿ. ಅಂದ್ರೆ ನಾವು ಯಾವಾಗ್ಲೂ ಕೂಡ ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಆ ಪ್ರಕ್ರಿಯೆ ಏನಿದೆ ಅದು ರಿಸಲ್ಟ್ ಓರಿಯೆಂಟೆಡ್ ಅಂತೀವಿ. ಅಂದ್ರೆ ಅಲ್ಲಿ ನಮ್ಗೆ ಅನುಭವಕ್ಕೆ ಬಂದು ಬಿಡುತ್ತೆ. ಮೊದ್ಲೇ ನಾವು ಅದರಲ್ಲಿ ತೊಡಗಿದ ಕೂಡಲೇ ನಮ್ಗೆ ಅನುಭವ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ನಮ್ಗೆ ಅರ್ಥ ಆಗುತ್ತೆ, ನಾವು ನಾವು ತಿಳ್ಕೊತಾ ಇದ್ವಿ, ನಾವು ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಈ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದರಿಂದ ಶಬ್ದ ಪ್ರಮಾಣ ಅನ್ನುವಂಥದ್ದು ಅದು ಸರಿಯಾದ ಮಾರ್ಗ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಉಪದೇಶ ಅನ್ವಯ ಸ್ವಲ್ಪ ಹೇಳಿ ಮಾತಾಜಿ, ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಯಾವ್ದು ಮಾತಾಜಿ? ಇದು ಅಧ್ಯಾಯದ ಉದ್ದೇಶಗಳು ಅಂತ ಕೊಟ್ಟಿದ್ರಲ್ಲ, ಉಪದೇಶದ ಅನ್ವಯಗಳು ಭಗವದ್ಗೀತೆ 7 ಅಧ್ಯಾಯ 4.12 ಭಾವಾರ್ಥ ಕೆಳಗಿನ ಸ್ವಲ್ಪ ಇದ್ರಲಿಂದ ಇದು ಮಾಡಿ. ಅಂದ್ರೆ ಅವರು ಜಸ್ಟ್ ಒಂದ್ ಗ್ಲಾನ್ಸ್ ಕೊಟ್ಟಿದ್ದಾರೆ ಮಾತಾಜಿ, ಇವತ್ತಿನ ಕ್ಲಾಸ್ ಅಲ್ಲಿ ಏನೆಲ್ಲ ತಿಳ್ಕೊಂಡ್ವಿ ಅಂತ. ಭಗವದ್ಗೀತೆಯಲ್ಲಿ ನಾವು ಫಸ್ಟ್ ತಿಳ್ಕೊಂಡಿದ್ದಂದ್ರೆ ಅದು 3 ಭಾಗ ಮಾಡಿದ್ದಾರೆ: ಕರ್ಮಯೋಗ, ಭಕ್ತಿ ಯೋಗ ಮತ್ತೆ ಜ್ಞಾನ ಯೋಗ ಅಂತ. ಮತ್ತೆ 6-7 ಅಧ್ಯಾಯಗಳ ನಡುವಿನ ಸಂಪರ್ಕದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ 6ನೇ ಅಧ್ಯಾಯದ 47ನೇ ಶ್ಲೋಕ ನಾವು ನೋಡಿದ್ವಿ. ಅಲ್ಲಿ ಹೇಗೆ ಯೋಗಿಗಳು ಭಗವಂತನನ್ನ ಸದಾ ಧ್ಯಾನ ಮಾಡಕ್ಕೆ ಸಾಧ್ಯ ಆಗುತ್ತೆ, ಆ ರೀತಿ ಮನಸ್ಸಿನಲ್ಲಿ ಪರಮಾತ್ಮನ ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಸ್ಮರಣೆ ಮಾಡ್ಬೇಕು ಅಂತಂದ್ರೆ ನಾವು ಭಗವಂತನ ಬಗ್ಗೆ ತಿಳ್ಕೊಂಡಿರ್ಬೇಕು, ಭಗವಂತ ನಮ್ಗೆ ಗೊತ್ತಿರ್ಬೇಕು. ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ 7ನೇ ಅಧ್ಯಾಯದಲ್ಲಿ ಭಗವಂತನ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅದು ಒಂದು ಪ್ರಾರಂಭ ಆಗುತ್ತೆ. ಹಾಗೆ ಅನೇಕ ಜನ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವನ ಬಗ್ಗೆ ಕೇಳೋದ್ರಿಂದ ಸಾಧ್ಯ ಅಂತ ನಾವು ನೋಡಿದ್ವಿ. ಆ ರೀತಿ ಕೇಳಿದವರಲ್ಲೂ ಕೂಡ ಸುಮಾರು ಜನ ಅವನನ್ನ ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ನಾವು ನೋಡಿದ್ವಿ. ಹೇಗೆ ನಿರಾಕಾರವಾದಿಗಳು ಮತ್ತೆ ಯೋಗಿಗಳು ಪರಮಾತ್ಮನನ್ನ ತಪ್ಪಾಗಿ ತಿಳ್ಕೊತಾರೆ, ಅದನ್ನ ನಾವು ಕಶ್ಚಿನ್ ಮಾವೇತಿ ತತ್ವತಃ ಅನ್ನೋ ಹೇಳಿಕೆಯಲ್ಲಿ ತಿಳ್ಕೊಂಡ್ವಿ. ನಂತರ ಉಪದೇಶಗಳ ಅನ್ವಯ ಅಂದ್ರೆ ಭಗವದ್ಗೀತೆ 7.4ರಿಂದ 12 ಭಾವಾರ್ಥದೊಂದಿಗೆ ಇದು ನಿಮ್ಗೆ ಕೊಟ್ಟಂತ ಚಟುವಟಿಕೆ. ನೀವು ಚಿತ್ರ ಬಿಡಿಸಿದ್ರೆ ಭಗವಂತನನ್ನ ನಾವು ಹೇಗೆಲ್ಲ ನೋಡ್ಬೋದು ಅಂದ್ರೆ, ಒಂದು ತಾಯಿ ತನ್ನ ಮಗುವನ್ನ ಆ ಮಗು ಇಲ್ದೇ ಇರೋ ಸಂದರ್ಭದಲ್ಲೂ ಕೂಡ ಆ ಮಗುವಿನ ವಸ್ತುಗಳನ್ನ ಕಂಡಾಗ ಆ ಮಗುವಿನ ನೆನಪು ಹೇಗಾಗುತ್ತೆ, ಆ ರೀತಿ ನಾವು ಕೂಡ ಈ ಪ್ರಕೃತಿಯಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಕೂಡ ಭಗವಂತನಿಂದ ಆದದ್ದು. ಅದನ್ನೆಲ್ಲ ಕಂಡಾಗ ನಮಗೆ ಭಗವಂತನ ನೆನಪಾಗ್ಬೇಕು. ಆ ರೀತಿ ನಾವು ಭಗವಂತನ ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಉದಾಹರಣೆಗಳು ಏನೆಲ್ಲ ನೀವು ಕೊಟ್ಟಿದ್ರೆ ಅದ್ರ ಬಗ್ಗೆ. ನಂತರ ಭಗವದ್ಗೀತೆ 14ರಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ನಿತ್ಯ ಬದ್ಧರು ಅಂತ, ಅಂದ್ರೆ ಜೀವಿಗಳು, ನಾವು ಬದ್ಧ ಜೀವಿಗಳು ಅಂತ. ಅಂದ್ರೆ ನಾವು ಅಂದ್ರೆ ಶಾಶ್ವತ ಬದ್ಧ ಅಂತ ಕೂಡ ಕರೀತಾ ಇದಾರೆ. ಅಂದ್ರೆ ನಾವು ಅನೇಕ ಜನ್ಮಗಳಿಂದ ಇಲ್ಲಿ ಬಂದಿದೀವಿ. ಅಂದ್ರೆ ನಾವ್ ಯಾವಾಗ ಫಸ್ಟ್ ಟೈಮ್ ಇಲ್ಲಿಗೆ ಬಂದ್ವಿ ಅಂತ ನಾವ್ ಯಾರಾದ್ರೂ ಹೇಳ್ಬೇಕು ಅಂತಂದ್ರೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಸಮಯ ಆಗೋಗಿದೆ ನಾವು ಈ ಭೌತಿಕ ಜಗತ್ತಿಗೆ ಬಂದಿ. ಆದ್ರೆ ಯಾಕೆ ನಾವ್ ಇಲ್ಲಿಂದ ಹೋಗಕ್ಕಾಗ್ತಾ ಇಲ್ಲ ಅಂದ್ರೆ ಅಜ್ಞಾನದಲ್ಲಿದ್ದೀವಿ. ಮತ್ತೆ ನಾವು ಈ ತ್ರಿಗುಣಗಳಲ್ಲಿ ಬಂಧನದಲ್ಲಿ ಇದ್ದೀವಿ. ಆ ಗುಣಗಳ ಬಂಧನದಲ್ಲಿ ಇರೋ ಕಾರಣ ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲಿ ಬಿಡುಗಡೆ ಆಗ್ದಿರ ಇಲ್ಲಿಯೇ ಶಾಶ್ವತವಾಗಿ ಬದ್ಧ ಅಂತ ಹೇಳ್ತಾ ಇದಾರೆ. ಶಾಶ್ವತ ಅಂತ ಹೇಳ್ಬೇಕು, ಆ ಮಟ್ಟಕ್ಕೆ ನಾವು ಇಲ್ಲಿ ಉಳಿದು ಬಿಟ್ಟಿದ್ದೀವಿ ಅನ್ನೋದನ್ನ ಹೇಳ್ತಾ ಇದಾರೆ. ಮತ್ತೆ ಅದೇ ಶ್ಲೋಕದಲ್ಲಿ ಪ್ರಕೃತಿನ ದೈವಿ ಪ್ರಕೃತಿ ಅಂತ ಯಾಕೆ ಕರಿತೀವಿ, ದೈವಿ ಪ್ರಕೃತಿ ಅಂತ ಯಾಕೆ ಕರಿತೀವಿ ಅಂತ ಇಲ್ಲಿ ಹೇಳ್ತಾ ಇದಾರೆ. ಯಾಕೆ ಅಂತಂದ್ರೆ ಅದು ಬಹಿರಂಗ ಶಕ್ತಿನೇ ಇರ್ಬೋದು, ಅಥವಾ ತಟಸ್ಥ ಶಕ್ತಿನೇ ಇರ್ಬೋದು, ಅಥವಾ ಅಂತರಂಗ ಶಕ್ತಿನೇ ಇರ್ಬೋದು. ಎಲ್ಲವೂ ಕೂಡ ಭಗವಂತನ ಶಕ್ತಿಗಳೇ, ಅವನಿಂದಲೇ ಬಂದಿರುವಂತದ್ದು. ಆ ಭೌತಿಕ ಪ್ರಕೃತಿ ಕೂಡ ಭಗವಂತನಿಗೆ ಸಂಪರ್ಕದಲ್ಲಿ ಇರೋದ್ರಿಂದ ಅದನ್ನ ದೈವಿ ಪ್ರಕೃತಿ ಅಂತೇಳಿ ಕರೀತಾ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಮಾತಾಜಿ ರೆಕಾರ್ಡಿಂಗ್ ಇದೆ ಇದೇನಿಲ್ಲ ಮಾತಾಜಿ? ಹಾಕಿದೀನಿ ಮಾತಾಜಿ, ಲೈವ್ ಹೋಗ್ತಿತ್ತು. ಲೈವ್ ಇದೆ. ಓಕೆ ಮಾತಾಜಿ, ಸಾರಿ. ಓಕೆ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ.